हरे कृष्णा माताजी। हरे कृष्णा हरे कृष्णा हरे कृष्णा हरे कृष्णा। हरे कृष्ण मुखर्जी। हरे कृष्णा। हरे कृष्णा। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तु ते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. श्री श्री राधा गोविंद की जय. श्री श्री गौरनिताय की जय. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ಸ್ವಾಗತ. ಇವತ್ತು ಮಂತ್ರ 16 ಶ್ರೀ ಈಶೋಪನಿಷತ್. ಈಶೋಪನಿಷತ್ತಿನ ಕೊನೆಯ ಭಾಗ. ಈ 15, 16, 17 ಮತ್ತು 18ನೆಯ ಮಂತ್ರಗಳು. ಇಲ್ಲಿ ಈ ಮಂತ್ರಗಳು ಪ್ರಾರ್ಥನೆಯನ್ನು ಪ್ರಾರ್ಥನಾ ಮಂತ್ರಗಳು. ಹರೇ ಕೃಷ್ಣ. ನಿನ್ನೆಯ ದಿವಸ ನಾವು 15ನೇ ಮಂತ್ರವನ್ನು ನೋಡಿದ್ದೇವೆ. ಅಲ್ಲಿ ಏನು ಹೇಳ್ತಾರೆ? ಪ್ರಾರ್ಥನೆ, ನಿನ್ನ ಮುಖವನ್ನು ಆವರಿಸಿರುವ ಆ ದಿವ್ಯ ತೇಜಸ್ಸನ್ನು ತೆಗೆದು ನಿನ್ನ ಭಕ್ತನಿಗೆ ನಿನ್ನನ್ನು ತೋರಿಸಿಕೊ. ಇದು ಪ್ರಾರ್ಥನೆ. ಇದೇ ಪ್ರಾರ್ಥನೆಯೇ ಇವತ್ತಿನ 16ನೆಯ ಮಂತ್ರದಲ್ಲೂ ಕೂಡ ಮುಂದುವರೆದಿದೆ. ಇಲ್ಲಿ ಭಗವಂತನ ಅನುಗ್ರಹವನ್ನು ಮತ್ತೆ 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 ಬೇಡಿಕೊಳ್ಳಲಾಗುತ್ತಿದೆ. ಈಗ ಮಂತ್ರ 16 ನೋಡೋಣ. ಪೂಷನ್ ಏಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮೀನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋ ಅಸೌ ಅಸೌ ಪುರುಷಃ ಸೋ ಅಹಮಸ್ಮಿ. पूषण्यकर्ष्ये यमसूर्य प्राजापत्य व्यूहरश्मीन् समूह तेजो यत्ते रूपं कल्याणतमं तत्ते पश्यामि यो असौ असौ पुरुषः सो अहमस्मि. ಈ ಮಂತ್ರನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಆ ಶಬ್ದಾರ್ಥಗಳ ಮೂಲಕ. ಪೂಷನ್ ಅಂದರೆ ಹೇ ಪಾಲಕನೇ, ಅಂದರೆ ಎಲ್ಲರನ್ನೂ ಪಾಲಿಸುವವನು ನೀನು. ಮತ್ತೆ ಏಕರ್ಷೆ, ಏಕರ್ಷೆ ಅಂದರೆ ಆದಿ ತತ್ವಜ್ಞ, ಆದಿ ತತ್ವಜ್ಞ, ಆದಿ ದಾರ್ಶನಿಕ. ಭಗವಂತ ಮೂಲ ತತ್ವಜ್ಞ, ಎಲ್ಲ ತತ್ವಜ್ಞಾನಿಗಳಿಗೆ ಮೂಲ ಆ ಭಗವಂತ. ಯಮ, ಯಮ ಅಂದರೆ ನಿಯಂತ್ರಣ ತತ್ವ. ಯಮ ನಿಯಮ ಎಲ್ಲ ಯೋಗದ ನಿಯಂತ್ರಣ ತತ್ವಗಳು. ಯಮರಾಜ ನಿಯಂತ್ರಣ, ಎಲ್ಲರನ್ನೂ ನಿಯಂತ್ರಿಸುವವನು. ಆದರೆ ಭಗವಂತ ಸುಪ್ರೀಂ ಯಮರಾಜ ಅಂದರೆ ಪರಮ ನಿಯಂತ್ರಕ. ಭಗವಂತ ಯಾರು? ಪರಮ ನಿಯಂತ್ರಕ. ಮತ್ತೆ ಸೂರ್ಯ, ಇಲ್ಲಿ ಸೂರ್ಯ ಅಂತ ಹೇಳಿದ್ರೆ 2 ಅರ್ಥಗಳಾಗತ್ತೆ. ಸೂರ್ಯ ಅಂದರೆ ಸೂರ್ಯ, ಮತ್ತೆ ಸೂರ್ಯ ಅಂದರೆ ಸೂರಿಗಳ ಗಮ್ಯಸ್ಥಾನ. ಭಕ್ತಾಗ್ರೇಸರು ಎಲ್ಲಿ ಹೋಗಲಿಕ್ಕೆ ನೋಡ್ತಾರೆ? ಭಗವಂತನ ಪಾದ ಪದ್ಮಗಳ ಆಶ್ರಯ ತೆಗೆದುಕೊಳ್ಳಲಿಕ್ಕೆ ನೋಡ್ತಾರೆ. ಹಾಗಾಗಿ ಇಲ್ಲಿ ಸೂರ್ಯ ಎನ್ನಲಾಗಿದೆ. ಪ್ರಾಜಾಪತ್ಯ ಅಂದರೆ ಪ್ರಜಾಪತಿಗಳ ಒಳಿತನ್ನು ಬಯಸುವವನು. ಸೊ ಹಾಗಾಗಿ ಇಲ್ಲಿ ಭಗವಂತನನ್ನು ಏನಂತ ಇಲ್ಲಿ ಸಂಬೋಧಿಸಲಾಗಿದೆ? ಅವನನ್ನು ಪ್ರಾರ್ಥನೆಯಲ್ಲಿ ಮೊಟ್ಟ ಮೊದಲು ಭಗವಂತನನ್ನು ಗ್ಲೋರಿಫಿಕೇಶನ್ ಮಾಡೋದು. ನೀನು ಎಲ್ಲರ ಪಾಲಕ, ಎಲ್ಲರನ್ನು ನೀನು ಪೋಷಣೆ ಮಾಡ್ತಕ್ಕಂಥವನು. ನೀನು ಆದಿ ತತ್ವಜ್ಞ, ನೀನು ಎಲ್ಲರಿಗೂ ಕೂಡ ನೀನು ಆದಿ ದಾರ್ಶನಿಕ, ಎಲ್ಲ ದಾರ್ಶನಿಕರ ಮೂಲ. ನೀನು ಎಲ್ಲರನ್ನು ನಿಯಂತ್ರಿಸುವವನು, ಪರಮ ನಿಯಂತ್ರಕ ನೀನು. ನೀನು ಭಕ್ತರ ಗಮ್ಯಸ್ಥಾನ. ಯಾರು ಶುದ್ಧ ಭಕ್ತರಿರ್ತಾರೆ ಅವರು ನಿನ್ನ ಪಾದ ಪದ್ಮಗಳಲ್ಲಿ ಆಸರೆಯನ್ನು ತೆಗೆದುಕೊಳ್ತಾರೆ. ಮತ್ತು ನೀನು ಎಲ್ಲ ಪ್ರಜಾಪತಿಗಳಿಗೂ ಎಲ್ಲರಿಗೂ ನೀನು ಒಳಿತನ್ನು ಬಯಸುವವನು. ಮತ್ತೆ ಇಲ್ಲಿ ವ್ಯೂಹ ರಶ್ಮಿನ್ ಸಮೂಹ,
ಅಂದರೆ ನಿನ್ನ ಆ ರಶ್ಮಿ ಅಂದರೆ ಪ್ರಭೆಯನ್ನ, ನಿನಗೆ ನಿನ್ನ ಆ ಮುಖವನ್ನು ಕವಿದಿರ್ತಕ್ಕಂಥ ಆ ರಶ್ಮಿ, ಆ ಒಂದು ತೇಜಸ್ಸು, ಅದನ್ನು ನೀನು ತೆಗೆದುಕೊಂಡು ಬಿಡು. ಯತ್ತೇ ರೂಪಂ ಕಲ್ಯಾಣತಮಂ, ಅಂದರೆ ನಿನ್ನ ಆ ಅತ್ಯಂತ ಶುಭಕರವಾದ ಕಲ್ಯಾಣಕರವಾದ ಆ ರೂಪವನ್ನು ನಾನೇನು ಮಾಡ್ತೇನೆ, ಕಲ್ಯಾಣತಮಂ, ಕಲ್ಯಾಣಕರವಾದ ಶುಭಕರವಾದ ಅತ್ಯಂತ ಶುಭಕರವಾದ ರೂಪವನ್ನು ನಾನು ಏನು ಮಾಡ್ತೇನೆ, ನೋಡಲು ಬಯಸುತ್ತೇನೆ. ತತ್ತೇ ಪಶ್ಯಾಮಿ, ನೀನು ಯಾವಾಗ ಆ ಒಂದು ನಿನ್ನ ಆ ಪ್ರಭೆಗಳನ್ನೆಲ್ಲ ತೆಗೆದು ಬಿಡು ಅಂತ ಪ್ರಾರ್ಥನೆ, ಆಗ ನನಗೆ ನಿನ್ನ ಆ ಅತ್ಯಂತ ಶುಭಕರವಾದ ಆ ಕಲ್ಯಾಣಕರವಾದ ನಿನ್ನ ಆ ಒಂದು ರೂಪವನ್ನು ನಾನು ನೋಡಲಿಕ್ಕೆ ಬಯಸ್ತೇನೆ. ಯಾ ಅಸೌ ಪುರುಷಃ, ಯಾವನು ಸೂರ್ಯನಂತೆ ಇದ್ದಾನೆ ಅವನು ಆ ದೇವೋತ್ತಮ ಪರಮ ಪುರುಷನು. ಇಲ್ಲಿ ಸೂರ್ಯನಿಗೆ ದೇವೋತ್ತಮ ಪರಮ ಪುರುಷನನ್ನು ಹೋಲಿಸಲಾಗಿದೆ. ಸೊ ಕೃಷ್ಣ ಸೂರ್ಯ ಸಮ. ಏಕೆ ಸೂರ್ಯ ಸಮ? ಕೃಷ್ಣ ಮಾಯಾಹಿ ಅಂಧಕಾರ. ಸೊ ಇಲ್ಲಿ ಕೃಷ್ಣನನ್ನು ಸೂರ್ಯನಿಗೆ ಕೃಷ್ಣನಿಂದ ಹೇಗೆ ಸೂರ್ಯನಿಂದ ಕಿರಣಗಳು ಬರುತ್ತೆ, ಹಾಗೆ ಆ ಭಗವಂತನ ಆ ಶರೀರ, ದಿವ್ಯ ಶರೀರದಿಂದ ಕಿರಣಗಳು ಹೊರಹೊಮ್ಮುತ್ತವೆ, ಬ್ರಹ್ಮಜ್ಯೋತಿಯ ಕಿರಣಗಳು. ಸೊ ಹಾಗಾಗಿ ಇದನ್ನ ಸೂರ್ಯನಿಗೆ ಭಗವಂತನನ್ನ ಹೋಲಿಸಲಾಗಿದೆ. ಸೋ ಅಹಂ ಅಸ್ಮಿ, ಇದು ಸೋ ಅಹಂ ಅಸ್ಮಿ ಅಂದ್ರೇನು? ಸೊ ಇಲ್ಲಿ ಏನಾಗಿದೆ, ಆ ಭಗವಂತನ ರೂಪ ಇನ್ನು ನಾನು ನೋಡ್ತೇನೆ. ಸೊ ಇದರಲ್ಲಿ ಏನಂತಿದೆ ಅಂತಂದ್ರೆ, ಆ ಈಶೋಪನಿಷತ್ತಿನಲ್ಲಿ ಕೊನೆಯ ಮಂತ್ರದಲ್ಲಿ ರೂಪಂ ಅಂತ ಇದೆ. ಸೊ ಭಗವಂತನ ರೂಪವನ್ನು ನಾನು ನೋಡ್ಲಿಕ್ಕೆ, ಅಂದರೆ ಸಾಕಾರ ರೂಪ ಅಂತ ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಭಗವಂತ ನಿರಾಕಾರ ಅಲ್ಲ, ಅವನಿಗೆ ಸಾಕಾರ ರೂಪ ಇದೆ. ಆ ರೂಪ ಎಂತಹ ರೂಪ ಅಂದರೆ ಅತ್ಯಂತ ಕಲ್ಯಾಣಕರವಾದ ರೂಪ, ಕಲ್ಯಾಣತಮಂ. ಸೊ ಹಾಗಾಗಿ ಇದನ್ನು ಆ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಸೊ ಅಂತಹ ಆ ದೇವೋತ್ತಮ ಪರಮಪುರುಷ ಸೂರ್ಯನಂತೆ ಇದ್ದಾನೆ. ಅಷ್ಟೊಂದು ಆ ಕಿರಣಗಳು ಅವನ ಶರೀರದಿಂದ ಹೊರಹೊಮ್ಮುತ್ತವೆ. ಆ ಸೋ ಅಹಂ ಅಸ್ಮಿ. ಸೊ ಇದನ್ನ ನಾವು ಮುಂದೆ ತಿಳ್ಕೊಳ್ಳೋಣ, ಸೋ ಅಹಂ ಅಸ್ಮಿ ಅಂತ. ಈ ನಿರಾಕಾರವಾದಿಗಳು ಈ ಮಂತ್ರವನ್ನ ನಿರಾಕಾರ, ಇದನ್ನ ದೇವರು ಅಂದರೆ ನಿರಾಕಾರ ಅಂತ ಅದನ್ನ ತಮ್ಮ ಒಂದು ಫಿಲಾಸಫಿಗೆ ಅದನ್ನ ಅವರು ತೆಗೆದುಕೊಂಡು ಬಿಡ್ತಾರೆ. ಆದರೆ ಇಲ್ಲಿ ಶ್ರೀ ಈಶೋಪನಿಷತ್ತಿನಲ್ಲಿ ಪ್ರಾರ್ಥನಾ ಮಂತ್ರಗಳಲ್ಲಿ ಇಲ್ಲಿ ಭಗವಂತನಿಗೆ ರೂಪ ಉಂಟು ಅಂತ ಇದು ನಮಗೆ ಅದನ್ನ ಚೆನ್ನಾಗಿ ತಿಳಿಸುತ್ತದೆ. ಈ ಸೋ ಅಹಮಸ್ಮಿ ಅಂತ ಹೇಳ್ತಕ್ಕಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಹೇಗೆ, ಅವನೇ ನಾನು ಅಂತ ಹೇಳ್ಬಿಡ್ತಾರೆ ನಿರಾಕಾರವಾದಿಗಳು, ಮಾಯಾವಾದಿಗಳು. ಆದರೆ ಇದರಲ್ಲಿ ಏನಂತ ತಿಳ್ಕೊಳ್ಬೇಕು, ಅಚಿಂತ ಭೇದ ಅಭೇದ ತತ್ವದ ಮೂಲಕ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸಿದ್ದು, ಜೀವಾತ್ಮ ಭಗವಂತನಿಗೆ ಗುಣದಲ್ಲಿ ಸಮಾನ, ಆದರೆ ಪರಿಮಾಣದಲ್ಲಿ ಅವನು ಭಗವಂತ ವಿಭು, ಜೀವಾತ್ಮ ಅಣು ಆತ್ಮ. ಸೊ ಅದರಿಂದ ಅಲ್ಲಿ ತುಂಬ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಇಲ್ಲಿ ಏನು ಅನುವಾದವನ್ನು ನೋಡೋಣ. ಹರೇ ಕೃಷ್ಣ. ಓ ಭಗವಂತನೇ, ಓ ಆದಿ ದಾರ್ಶನಿಕನೇ, ಜಗನ್ನಿಯಾಮಕನೇ, ಶುದ್ಧ ಭಕ್ತರ ಗಮ್ಯಸ್ಥಾನನಾದವನೇ, ಪ್ರಾಜಾಪತ್ಯನೇ, ದಯವಿಟ್ಟು ನಿನ್ನ ದಿವ್ಯ ಕಿರಣಗಳ ತೇಜಸ್ಸನ್ನು ತೆಗೆ, ಆಗ ನಾನು ನಿನ್ನ ಆನಂದಮಯ ಸ್ವರೂಪವನ್ನು ನೋಡಲು ಸಾಧ್ಯ. ಸೂರ್ಯನಿಗೆ ಹೇಗೋ ನನಗೂ ಹಾಗೆಯೇ ನೀನು ನಿತ್ಯನಾದ ದೇವೋತ್ತಮ ಪರಮಪುರುಷ. ಸೊ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತು ಅಂದರೆ ಹೇಗೆ ಕೇಳಿದರೆ, ಭಗವಂತನೇ ಭಗವಂತನನ್ನು ಹೊಗಳಿ ಹಾಡುವುದು ಮೊದಲು. ನೀನು ಭಗವಂತ, ಎಲ್ಲರನ್ನೂ ನೀನು ಜಗತ್ತನ್ನೇ ನೀನು ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ಶಕ್ತಿ ನಿನಗಿದೆ. ನೀನು ಎಲ್ಲರನ್ನು ಪಾಲಿಸ್ತಕ್ಕಂಥವನು. ನೀನು ಎಲ್ಲ ತತ್ವವಾದಿಗಳ ನೀನು ಮೂಲ, ಅಂದರೆ ಆದಿ ದಾರ್ಶನಿಕ. ಅಂತಹ ನಿನ್ನನ್ನು ನೀನು ನನಗೆ ತೋರಿಸ್ಕೊಳ್ಬೇಕು. ಯಾಕೆಂದರೆ ತನ್ನನ್ನು ತಾನು ತೋರಿಸ್ಕೊಂಡ್ರೆ ಮಾತ್ರ, ಭಕ್ತನಿಗೆ ಅನುಗ್ರಹ ಮಾಡಿ ತೋರಿಸ್ಕೊಂಡ್ರೆ ಮಾತ್ರ ಆಗತ್ತೆ. ಇಲ್ಲದಿದ್ದರೆ ನಮಗೆ ಭಗವಂತನನ್ನು ಕಾಣಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನನ್ನು ತಿಳ್ಕೊಳ್ಬೇಕು ಅಂದರೆ, ಮುಖ್ಯವಾದ ಶಬ್ದಗಳು ಇಲ್ಲಿ ಏನಂದರೆ, ಈ ಒಂದು ಶ್ಲೋಕದಲ್ಲಿ ವ್ಯೂಹ ರಶ್ಮೀನ್ ಅಂದರೆ
ಇದರ ಅರ್ಥ ವ್ಯೂಹ ರಶ್ಮಿನ್ ಸಮೂಹ ತೇಜೋ, ಅಂದರೆ ನೀನು ನಿನ್ನ ಆ ಬ್ರಹ್ಮಜ್ಯೋತಿಯ ಕಿರಣಗಳ ಹಿಂದೆ ಆ ಭಗವಂತನಿದ್ದಾನೆ, ಬ್ರಹ್ಮ ಜ್ಯೋತಿಯ ಆಚೆ ಭಗವಂತನಿದ್ದಾನೆ. ಸೊ ಭಗವಂತನು ಬ್ರಹ್ಮಜ್ಯೋತಿಯನ್ನು ದಾಟಿ ಆ ಭಗವಂತನ ಲೋಕ ಇದೆ, ಅಲ್ಲಿ ಭಗವಂತ ಇದ್ದಾನೆ. ಆಮೇಲೆ ಕಲ್ಯಾಣತಮ, ಇಲ್ಲಿ ಮುಖ್ಯವಾದ, ಈ ಶ್ಲೋಕದಲ್ಲಿ ಮುಖ್ಯವಾದ ಶಬ್ದಗಳು. ಕಲ್ಯಾಣತಮ ಅಂದರೆ ಅತ್ಯಂತ ಶುಭಕರ, ಅಂದರೆ ಆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಅದು ಅತ್ಯಂತ ಶುಭಕರವಾದದ್ದು. ಆಮೇಲೆ ಪೂಷನ್ ಅಂತ ಹೇಳಿದೆ. ಪೂಷನ್ ಅಂದರೆ ಭಗವಂತ ಎಲ್ಲರನ್ನೂ ಪಾಲಿಸ್ತಾನೆ, ಆದರೆ ಭಕ್ತರಿಗೆ ಅವನು ವಿಶೇಷವಾಗಿ ಕಾಪಾಡ್ತಾನೆ. ಸೊ ಇದನ್ನು ನಾವು ತಿಳ್ಕೊಳ್ಬೇಕು, ಪೂಷನ್ ಅದು. ಆಮೇಲೆ ಇಲ್ಲಿ ಸೋ ಅಹಂ, ಜೀವಾತ್ಮನು ಹೇಗೆ ಭಗವಂತನಿಗೆ ಒಂದೂ ಹೌದು ಬೇರೆಯೂ ಹೌದು. ಸೊ ಹಾಗಾಗಿ ಈ ಪ್ರಾರ್ಥನೆಯಲ್ಲಿ ಏನು ಪ್ರಾರ್ಥಿಸಲಾಗುತ್ತದೆಯೋ ಅದು ಭಕ್ತಿ ಸೇವೆಯಲ್ಲಿ ಅದು ನಮಗೆ ಕಾಣಸಿಗುತ್ತದೆ, ಪೂರ್ಣಗೊಳ್ಳುತ್ತದೆ. ಸೊ ಇದನ್ನು ನಾವಿನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಶ್ರೀಲ ಪ್ರಭುಪಾದರು ನಮಗೆ ಅತ್ಯಂತ ಒಳ್ಳೆಯ ಒಂದು ಭಾವಾರ್ಥವನ್ನು ಕೊಟ್ಟಿದ್ದಾರೆ. ಈ ಒಂದು ಈಶೋಪನಿಷತ್ತಿನ ಈ 16ನೇ ಮಂತ್ರವನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅಂತ ತುಂಬ ಚೆನ್ನಾಗಿ ನಮಗೆ ವಿವರಿಸಿದ್ದಾರೆ. ಹರೇ ಕೃಷ್ಣ. ಮೊದಲನೆಯ ಪೇರ ಅಷ್ಟೇ ಓದಿ. ಹರೇ ಕೃಷ್ಣ. ಯಾರಾದರೂ? ಸೂರ್ಯನು ಅವನ ಕಿರಣಗಳು. ಒಂದು ನಿಮಿಷ. ಹೇಳಿ ಮಾತಾಜಿ. ಸೂರ್ಯನು ಅವನ ಕಿರಣಗಳು ಗುಣದಲ್ಲಿ ಒಂದೇ, ಅದೇ ರೀತಿ ಭಗವಂತನು ಜೀವಿಗಳು ಗುಣದಲ್ಲಿ ಒಂದೇ. ಸೂರ್ಯ ಒಬ್ಬನೇ, ಸೂರ್ಯನ ಕಿರಣ ಕಣಗಳು ಅಸಂಖ್ಯಾತ. ಸೂರ್ಯನ ಕಿರಣಗಳು ಸೂರ್ಯನ ಭಾಗವೇ ಆಗಿವೆ. ಸೂರ್ಯನು ಅವನ ಕಿರಣಗಳು ಎರಡೂ ಸೇರಿದರೆ ಸೂರ್ಯನಲ್ಲಿ ಸೂರ್ಯದೇವನಿದ್ದಾನೆ. ಅದೇ ರೀತಿ ಬ್ರಹ್ಮಜ್ಯೋತಿ ಹೊರಹೊಮ್ಮುತ್ತಿರುವ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನದಲ್ಲಿ ಶಾಶ್ವತನಾದ ಭಗವಂತನಿದ್ದಾನೆ. ಇದನ್ನು ಬ್ರಹ್ಮ ಸಮಿತಿಯಲ್ಲಿ ಹೀಗೆ ಹೇಳಿದೆ. ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಸೂರ್ಯನನ್ನ ಹೋಲಿಸಿ ಇಲ್ಲಿ ಹೇಳಿದ್ದಾರೆ. ಸೂರ್ಯನಿಗೂ ಮತ್ತು ಅವನ ಕಿರಣ, ಈಗ ನಮಗೆಲ್ಲರಿಗೂ ಗೊತ್ತಿದೆ, ಸೂರ್ಯನಿಗೂ ಸೂರ್ಯನ ಕಿರಣಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಹರೇ ಕೃಷ್ಣ. ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆ ಮಾತಾಜಿ. ಏನು ವ್ಯತ್ಯಾಸ? ಅದು ಸಣ್ಣ ಪ್ರಮಾಣದಲ್ಲಿ ಬರುತ್ತೆ. ಸೂರ್ಯನ ಕಿರಣ, ಸೂರ್ಯನ ಕಿರಣ ಸಣ್ಣ, ಅಂದ್ರೆ ಅದರಲ್ಲಿ ಇರ್ತಕ್ಕಂತಹ ಶಾಖ ಮತ್ತು ಬೆಳಕು ಚಿಕ್ಕ ಪ್ರಮಾಣ, ಆದರೆ ಸೂರ್ಯ ಅಗಾಧವಾದದ್ದು ಶಾಖ ಮತ್ತೆ ಬೆಳಕು. ಆದರೆ ಗುಣದಲ್ಲಿ ಒಂದೇ, ಅಲ್ಲಿ ಬೆಳಕು ಶಾಖ ಇದೆ, ಸೂರ್ಯನ ಕಿರಣದಲ್ಲಿ ಬೆಳಕು ಶಾಖ ಇದೆ. ಆದರೆ ಸೂರ್ಯ ಅಗಾಧವಾದವನು, ಅಷ್ಟು ಶಾಖ ಬೆಳಕು. ಅದೇ ರೀತಿ ಭಗವಂತನು ಜೀವಿಗಳು ಗುಣದಲ್ಲಿ ಒಂದೇ. ಭಗವಂತನಿಗೆ ಗುಣಗಳು ಏನಿದೆ ಅದು ಜೀವಿಗಳಲ್ಲಿ ಇದೆ, ಆದರೆ ಜೀವಿಗಳಲ್ಲಿ ತುಂಬ ಚಿಕ್ಕ ಪ್ರಮಾಣದಲ್ಲಿದೆ. ಅದು ಎಷ್ಟು ಚಿಕ್ಕ ಪ್ರಮಾಣ ಅಂದರೆ 0.00000000001% ಎಷ್ಟಾದರೂ ತಗೋಬೋದು, ಅಷ್ಟು ಚಿಕ್ಕ ಪ್ರಮಾಣ ಭಗವಂತನಲ್ಲಿ. ಇದನ್ನು ಸಮುದ್ರದಲ್ಲಿ ಅದು ಭಗವಂತನನ್ನು ಸಮುದ್ರಕ್ಕೆ ಹೋಲಿಸಿದರೆ ಅದರಲ್ಲಿ ಒಂದು ಹನಿ ಜೀವಾತ್ಮನ ಗುಣ. ಸೊ ಭಗವಂತನಿಗೆ ಸಮುದ್ರದಷ್ಟು ಗುಣ ಇದ್ದರೆ ಜೀವಾತ್ಮನಿಗೆ ಒಂದು ಹನಿಯಷ್ಟು ಗುಣ. ಭಗವಂತನಿಗೆ ಚಿನ್ನದ ಗಣಿಗೆ ಹೋಲಿಸಿದರೆ ಜೀವಾತ್ಮನ ಚಿನ್ನದ ಕಣ. ಸೊ ಇದನ್ನೆಲ್ಲ ನಾವು ಭಗವದ್ಗೀತೆ ಕಲಿಯುವಾಗ ಕಲಿತಿದ್ದೇವೆ. ಸೂರ್ಯ ಒಬ್ಬನೇ, ಆದರೆ ಸೂರ್ಯನ ಕಿರಣಗಳು ಅಸಂಖ್ಯಾತವಾದದ್ದು. ಸೂರ್ಯ ಒಬ್ಬನೇ ಇರ್ತಾನೆ, ಆದರೆ ಸೂರ್ಯನ ಕಿರಣಗಳು ಅಸಂಖ್ಯಾತ. ಆದರೆ ಸೂರ್ಯನ ಕಿರಣಗಳು ಸೂರ್ಯನಿಂದನೇ ಬರ್ತವೆ, ಆದ್ದರಿಂದ ಸೂರ್ಯನ ಭಾಗವೇ. ಆದರೆ ಸೂರ್ಯ ಬೇರೆ, ಸೂರ್ಯ ಲೋಕದಲ್ಲಿ ಇದ್ದಾನೆ ಅವನು. ಸೊ ಹಾಗಾಗಿ ಸೂರ್ಯನಿಗೂ ಸೂರ್ಯನ ಕಿರಣಗಳು ಗುಣದಲ್ಲಿ ಒಂದೇ, ಆದರೂ ಅವು ಸೂರ್ಯನ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ. ಅದೇ ರೀತಿ ಭಗವಂತನು ಒಂದೇ, ಜೀವಿಗಳು ಹಲವು. ಹೇಗೆ ಅಂತ ಕೇಳಿದರೆ, ಬ್ರಹ್ಮಜ್ಯೋತಿ ಕಿರಣದಿಂದ ಒಂದು ಸೂರ್ಯನಿಗೆ ಯಾಕೆ ಹೋಲಿಸ್ತಾರೆ ಅಂದರೆ, ಭಗವಂತನಂದು ಶರೀರದಿಂದಲೂ ಕೂಡ ಆ ಆಧ್ಯಾತ್ಮಿಕ ಆ ಲೋಕದಿಂದ ಅದು ಕಿರಣಗಳು ಹೊರಸೂಸುತ್ತೆ. ಅದನ್ನೇ ಏನು ಹೇಳ್ತಾರೆ ಅಂತಂದರೆ ಬ್ರಹ್ಮಜ್ಯೋತಿಯ ಕಿರಣಗಳು ಅಂತ ಹೇಳ್ತಾರೆ. ಸೊ ಅದರ ಅರ್ಥ ಏನು ಅಂತಂದರೆ, ಈ ಬ್ರಹ್ಮಜ್ಯೋತಿಯ ಆಚೆ ಭಗವಂತನಿದ್ದಾನೆ.
ಸೊ ಇದಕ್ಕೆ ನಮಗೆ ಭಗವದ್ಗೀತೆಯಲ್ಲಿಯೂ ಕೂಡ ಇದನ್ನು ನಾವು ಕೇಳಿದ್ದೇವೆ. ಅಂದರೆ 14ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಅಂದರೆ ಬ್ರಹ್ಮನ್, ಆ ಬ್ರಹ್ಮಜ್ಯೋತಿಯ ಕಿರಣಗಳಿಗೆ ಕೂಡ ನಾನೇ ಆಧಾರ, ನನ್ನಿಂದಲೇ ಬರ್ತದೆ ಅಂತ ಭಗವಂತ ಹೇಳಿದ್ದಾನೆ. ಸೊ ಹಾಗಾಗಿ ಇಲ್ಲಿ ನಮಗೆ ಬ್ರಹ್ಮಜ್ಯೋತಿಯ ಕಿರಣಗಳಿಗೆ ಭಗವಂತನೇ ಆಧಾರ. ಇದನ್ನ ಬ್ರಹ್ಮ ಸಂಹಿತೆಯ ಶ್ಲೋಕದಲ್ಲಿ ಹೀಗೆ ಹೇಳಿದೆ: ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪ ವೃಕ್ಷ ಲಕ್ಷಾವೃತೇಷು ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಅಂದರೆ ಇಲ್ಲಿ ಅಂದರೆ ಬ್ರಹ್ಮ ಜ್ಯೋತಿಯ ಆಚೆ ಭಗವಂತನ ಲೋಕ ಇದೆ. ಆ ಲೋಕ ಹೇಗಿದೆ ಅಂತ ಬ್ರಹ್ಮನು ಸ್ವತಃ ಆ ಭಗವಂತನ ಲೋಕವನ್ನು ಭಗವಂತ ತೋರಿಸಿದ್ದಾನೆ. ಭಗವಂತ ತನ್ನ ಲೋಕವನ್ನು ಬ್ರಹ್ಮನಿಗೆ ಪ್ರದರ್ಶನ ಮಾಡಿದ್ದಾನೆ, ಅನುಗ್ರಹವಾಗಿ ತೋರಿಸಿದ್ದಾನೆ. ಅದನ್ನು ಬ್ರಹ್ಮ ನೋಡಿ ಬರೆದಿದ್ದಾನೆ ತನ್ನ ಪ್ರಾರ್ಥನೆಯಲ್ಲಿ. ಸೊ ಅದರ ಒಂದು ವಿವರಣೆ ಈ ಬ್ರಹ್ಮ ಸಂಹಿತೆಯಲ್ಲಿ ಇದೆ. ಅದು ಹೇಗಿದೆ ಅಂತಂದರೆ, ಆ ಭಗವಂತನ ಲೋಕ ಅಂದರೆ ಆ ವೈಕುಂಠ ಲೋಕಗಳು, ಆ ವೈಕುಂಠ ಲೋಕಗಳಲ್ಲಿ ಅತಿ ಎತ್ತರ ಉನ್ನತವಾದದ್ದು ಅದು ಗೋಲೋಕ, ಒಂದು ಕೃಷ್ಣ ಲೋಕ. ಆ ಕೃಷ್ಣ ಲೋಕ ಗೋಲೋಕದ ಒಂದು ಹೇಗಿದೆ ವರ್ಣನೆ ಅಂತಂದರೆ, ಅದು ಚಿಂತಾಮಣಿ ಪ್ರಕಾರ ಸದ್ಮಸು, ಚಿಂತಾಮಣಿ ಎಂಬ ಒಂದು ತುಂಬ ಆಧ್ಯಾತ್ಮಿಕ ಒಂದು ಅದಕ್ಕೇನು ಹೇಳ್ತಾರೆ ಅಂದರೆ ರತ್ನಗಳು, ಆಧ್ಯಾತ್ಮಿಕ ರತ್ನಗಳಿಂದ ತುಂಬಿ ಹೋಗಿದೆ. ಆ ಚಿಂತಾಮಣಿಯಿಂದ ಮಾಡಿದ ಅರಮನೆಗಳಿವೆ. ಕಲ್ಪವೃಕ್ಷ, ಅಲ್ಲಿ ಕಲ್ಪವೃಕ್ಷ ಅಂದರೆ ಬೇಡಿದ್ದನ್ನು ಕೊಡುತ್ತಕ್ಕಂಥದ್ದು. ಅಲ್ಲಿ ಕಲ್ಪವೃಕ್ಷಗಳಿವೆ. ಯಾವ ಕಾಲದಲ್ಲಿ ಏನು ಬೇಕಾದರೂ ಅವು ಕೊಡ್ತವೆ. ಆಮೇಲೆ ಲಕ್ಷಾವೃತೇಶು ಸುರಭೀರ್ ಅಭಿಪಾಲಯಂತಂ, ಅಲ್ಲಿ ಭಗವಂತ ಏನು ಮಾಡ್ತಾನೆ, ಲಕ್ಷಾಂತರ ಸುರಭಿ ಹಸುಗಳನ್ನು ಪಾಲನೆ ಮಾಡ್ತಾನೆ. ಆ ಸುರಭಿ ಹಸುಗಳು ಅಂತಂದರೆ ಅದು ಹೇಗೆ ಕೇಳಿದರೆ, ಎಲ್ಲ ಕಾಲದಲ್ಲಿಯೂ ಮತ್ತೆ ಯಥೇಚ್ಛವಾಗಿ ಹಾಲನ್ನು ಸುರಿಸುತ್ತವೆ. ಅದಕ್ಕೆ ಇಷ್ಟು ಹಾಲು ಸುರಿಸುತ್ತವೆ ಅಂದರೆ ಆ ಗೋಲೋಕ ಅದು ಹಾಲಿನಿಂದ ಮುಳುಗಿ ಹೋಗ್ಬಿಡ್ತದೆ, ಅಷ್ಟು ಸುರಿಸುತ್ತವೆ ಭಗವಂತನಿಗಾಗಿ. ಆಮೇಲೆ ಭಗವಂತನ ಸಂತೃಪ್ತಿಗಾಗಿ ಅಷ್ಟು ಹಾಲನ್ನು ಕೊಡ್ತವೆ. ಆಮೇಲೆ ಲಕ್ಷ್ಮೀ ಸಹಸ್ರ ಶತಸಂಭ್ರಮ ಸೇವ್ಯಮಾನಂ, ಲಕ್ಷಾಂತರ ಲಕ್ಷ್ಮಿಯರು ಅವರು ಏನು ಮಾಡ್ತಾರೆ, ಭಗವಂತನಿಗೆ ಸೇವೆ ಮಾಡಲಿಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ. ಅಷ್ಟು ಭಗವಂತನ ಸೇವೆ ಮಾಡ್ತಾರೆ. ಅಂತಹ ಗೋವಿಂದ, ಗೋವುಗಳಿಗೆ ಆನಂದವನ್ನು ಕೊಡ್ತಕ್ಕಂತಹ ಆದಿಪುರುಷ, ಆ ಎಲ್ಲ ಆದಿಪುರುಷ ಅವನಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಭಜಾಮಿ. ಸೊ ಅಂಥೇಳಿ ಇಲ್ಲಿ ಬ್ರಹ್ಮದೇವರು. ಸೊ ಇಲ್ಲಿ ಇದನ್ನು ಯಾಕೆ ಇಲ್ಲಿ ತಗೊಂಡಿದ್ದಾರೆ ಅಂದರೆ, ಅಲ್ಲಿ ಗೋಲೋಕದ ವರ್ಣನೆ ಇದೆ. ಸೊ ಬ್ರಹ್ಮನ್ ಅಥವಾ ಬ್ರಹ್ಮನ್ ಸಾಕ್ಷಾತ್ಕಾರ ಅಥವಾ ಬ್ರಹ್ಮಜ್ಯೋತಿಯೇ ಅಂತಿಮ ಅಲ್ಲ, ಅದರ ಆಚೆ ಭಗವಂತನ ಲೋಕ ಇದೆ. ಆ ಭಗವಂತನ ಒಂದು ಧಾಮ ಅಷ್ಟೊಂದು ಸುಂದರವಾದ ಧಾಮ, ಅಲ್ಲಿ ಆ ರೀತಿಯಾದ ವೈವಿಧ್ಯಗಳಿವೆ ಅಂತ ಇಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಆದಿಪುರುಷನೂ ಗೊಲ್ಲನೂ ಆದ ಆಧ್ಯಾತ್ಮಿಕ ರತ್ನಗಳಿಂದ ತುಂಬಿದ ಧಾಮದಲ್ಲಿ ಸಕಲ ಅಭೀಷ್ಟಗಳನ್ನು ಪೂರೈಸುವವನು, ಲಕ್ಷ ಲಕ್ಷ ಕಲ್ಪವೃಕ್ಷಗಳಿಂದ ಸುತ್ತುವರಿಯಲ್ಪಟ್ಟು ಸಹಸ್ರಾರು ಲಕ್ಷ್ಮಿಯರಿಂದ ಪೂಜ್ಯ ಭಾವದಿಂದಲೂ ಪ್ರೀತಿಯಿಂದಲೂ ಸೇವಿಸಲ್ಪಟ್ಟವನು ಆದ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಸೊ ಹಾಗಾಗಿ ಭಗವಂತನಿಗೆ ರೂಪ ಇದೆ ಮತ್ತು ಆ ಭಗವಂತನಿಗೆ ಧಾಮ ಇದೆ. ಸೊ ಆ ಧಾಮದಲ್ಲಿ ಎಂತಹ ವೈಭವೋಪೇತನಾಗಿ ಅವನು ಸೇವಿಸಲ್ಪಡ್ತಾ ಇದ್ದಾನೆ. ಸೊ ಇದನ್ನ ನಾವು ಇಲ್ಲಿ ತಿಳ್ಕೊಳ್ಬಹುದು. ಹಾಗಾಗಿ ಇಲ್ಲಿ ನಿರಾಕಾರ, ಇದನ್ನ ನಿರಾಕಾರವಾದಿಗಳು ಏನು ಹೇಳ್ತಾರೆ, ದೇವರಿಗೆ ಆಕಾರ ಇಲ್ಲ, ನಿರಾಕಾರ ಹೇಳ್ತಾರಲ್ಲ, ಅದು ಇಲ್ಲಿ ನಿರಾಕಾರ ಅಲ್ಲ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಒಂದೊಂದೇ ಒಂದು ನಿದರ್ಶನಗಳನ್ನು ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಸೂರ್ಯಲೋಕದಿಂದ ಸೂರ್ಯ ಕಿರಣಗಳು ಹೊರಹೊಮ್ಮುವಂತೆ ಬ್ರಹ್ಮಜ್ಯೋತಿಯು ಶ್ರೇಷ್ಠ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನದಿಂದ ಹೊರಹೊಮ್ಮಿದ ಕಿರಣಗಳೆಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಬ್ರಹ್ಮಜ್ಯೋತಿಯ ಕೋರೈಸುವ ಬೆಳಕನ್ನು ದಾಟದೆ ಒಬ್ಬನು ಭಗವದ್ಧಾಮದ ಬಗ್ಗೆ ತಿಳಿದುಕೊಳ್ಳಲಾರನು.
ಅದ್ವೈತವಾದಿಯು ಬ್ರಹ್ಮಜ್ಯೋತಿಯ ಕಣ್ಣು ಕೋರೈಸುವ ಬೆಳಕಿನಿಂದ ಕುರುಡಾಗಿ ಭಗವಂತನ ನಿಜ ಧಾಮವನ್ನಾಗಲಿ ಅವನ ದಿವ್ಯ ರೂಪವನ್ನಾಗಲಿ ಸಾಕ್ಷಾತ್ಕರಿಸಿಕೊಳ್ಳಲಾರ. ತಮ್ಮ ಜ್ಞಾನ ದಾರಿದ್ರ್ಯದಿಂದಾಗಿ ಅಂತ ಅದ್ವೈತವಾದಿಗಳು ಭಗವಾನ್ ಶ್ರೀಕೃಷ್ಣನ ಆನಂದಮಯ ದಿವ್ಯ ರೂಪವನ್ನು ಅರಿಯಲಾರರು. ಆದ್ದರಿಂದಲೇ ಈ ಶ್ಲೋಕದಲ್ಲಿ ಶುದ್ಧ ಭಕ್ತನು ಆ ಭಗವಂತನ ಆನಂದಮಯ ದಿವ್ಯ ರೂಪವನ್ನು ನೋಡಲು ಅನುಕೂಲವಾಗುವಂತೆ ಬ್ರಹ್ಮಜ್ಯೋತಿಯ ದೇದೀಪ್ಯಮಾನ ಕಿರಣಗಳನ್ನು ದೂರೀಕರಿಸಬೇಕೆಂದು ಈಶೋಪನಿಷತ್ ಕೋರುತ್ತದೆ. ಹರೇ ಹರೇ ಕೃಷ್ಣ. ಕೃಷ್ಣ. ಸೊ ಹೀಗಾಗಿ ಈಶೋಪನಿಷತ್ತಿನಲ್ಲಿ ನಿನ್ನೆಯ ಪ್ರಾರ್ಥನೆಯಲ್ಲೂ ಕೂಡ ಅದೇ ಇದೆ, ಅದೇ ಮುಂದುವರಿದ ಭಾಗ ಇವತ್ತಿನ ಪ್ರಾರ್ಥನೆ. ಅಂದರೆ ಭಗವಂತನ ಆನಂದಮಯ ಆ ದಿವ್ಯ ರೂಪ, ಸಚ್ಚಿದಾನಂದ ವಿಗ್ರಹ, ಸತ್ಚಿತ್ ಆನಂದ ಅಂದರೆ ಶಾಶ್ವತವಾದ ಮತ್ತೆ ಪೂರ್ಣ ಜ್ಞಾನದಿಂದ ತುಂಬಿದ ಆನಂದಮಯದಿಂದ ಇರತಕ್ಕಂಥ ಆ ಭಗವಂತನ ದಿವ್ಯ ರೂಪವನ್ನ ಏನ್ ಮಾಡಿದೆ, ಅದು ಬ್ರಹ್ಮಜ್ಯೋತಿಯ ಕಿರಣಗಳು ಅಲ್ಲಿಂದ ಹೊರಬರುತ್ತೆ. ಆ ಕಿರಣಗಳು ಹೇಗಿರುತ್ತೆ ಅಂದರೆ ದೇದೀಪ್ಯಮಾನವಾದ ಕಿರಣಗಳು, ಅಷ್ಟು ಪ್ರಕಾಶಮಾನವಾದ ಕಿರಣಗಳು. ಈ ಕಿರಣಗಳು ಏನು ಗೊತ್ತಾ, ಎಲ್ಲ ಇಡೀ ಆಧ್ಯಾತ್ಮಿಕ ಜಗತ್ತು, ಭೌತಿಕ ಜಗತ್ತು, ಇವಕ್ಕೆಲ್ಲ ಬೆಳಕಿನ ಮೂಲ ಈ ಬ್ರಹ್ಮಜ್ಯೋತಿಯ ಕಿರಣಗಳು. ಭಗವಂತನ ಶರೀರದಿಂದ ಹೊರಹೊಮ್ಮುತ್ತಾ ಇದೆ ದಿವ್ಯ ತೇಜಸ್ಸು. ಸೊ ಆ ದಿವ್ಯ ತೇಜಸ್ಸು ಏನ್ ಮಾಡ್ತದೆ, ಸೂರ್ಯನ ಹೇಗೆ ಸೂರ್ಯನ ಕಿರಣಗಳು ಹೊರಹೊಮ್ಮುತ್ತೆ, ಹಾಗೆ ಆ ಭಗವಂತನ ದಿವ್ಯ ಧಾಮದಲ್ಲಿ, ಗೋಲೋಕ ಧಾಮದಲ್ಲಿ ಆ ಭಗವಂತನ ಆ ದಿವ್ಯ ಶರೀರದಿಂದ ಈ ಹೊರಹೊಮ್ಮುತ್ತ ಇರತಕ್ಕಂಥ ತೇಜಸ್ಸು ಆ ಬ್ರಹ್ಮಜ್ಯೋತಿಯ ಕಿರಣ. ಆ ಬ್ರಹ್ಮಜ್ಯೋತಿಯ ಕಿರಣವನ್ನ ನಾವು ದಾಟದೆ ಭಗವದ್ಧಾಮನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹೌದು ಮಾತಾಜಿ. ಭಗವಂತನ ಧಾಮವನ್ನು ನಾವು ತಿಳ್ಕೊಳ್ಬೇಕು, ಭಗವಂತನ ಧಾಮವನ್ನು ತಲುಪಬೇಕು ಅಂದ್ರೆ ಬ್ರಹ್ಮ ಜ್ಯೋತಿಯ ಕಿರಣಗಳನ್ನ, ಆ ಬ್ರಹ್ಮನ್ ಸಾಕ್ಷಾತ್ಕಾರ, ಅದರಿಂದ ಮುಂದೆ ಹೋಗಬೇಕು. ಸೊ ಹಾಗಾಗಿ ಈ ಬ್ರಹ್ಮ ಜ್ಯೋತಿಯ ಕಿರಣ, ಈಗ ಸೂರ್ಯನ ಕಿರಣ ಹೇಗೆ ಒಂದು ರೀತಿ ಕಣ್ಣಿಗೆ ಕುಕ್ಕುತ್ತೆ ಅಲ್ವಾ, ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಆ ಒಂದು ಸೂರ್ಯನ ಕಿರಣ ಅಷ್ಟು ಕುಕ್ಕಿದರೆ ಆ ಭಗವಂತನದು ಲಕ್ಷಾಂತರ ಸೂರ್ಯರುಗಳಷ್ಟು ಬೆಳಗುವಷ್ಟು ಕಿರಣ ಆ ಭಗವಂತನ ಆ ಬ್ರಹ್ಮಜ್ಯೋತಿಯ ಕಿರಣ ಅಷ್ಟು ಕಣ್ಣು ಕೋರೈಸ್ತದೆ, ಕಣ್ಣಿಗೆ ಕೋರೈಸ್ತದೆ. ಅಂದ್ರೆ ಕಣ್ಣು ಬೆಳಕಿನಿಂದ, ಅಂತಹ ಕಣ್ಣು ಕೋರೈಸುವ ಬೆಳಕಿಂದ ಕಣ್ಣು ಮುಚ್ಚಿಬಿಡುತ್ತೆ. ಸೊ ಹಾಗೆ ಇಲ್ಲಿ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಆ ಒಂದು ನಿರಾಕಾರವಾದಿಗಳು ಈ ಬ್ರಹ್ಮಜ್ಯೋತಿಯ ಬ್ರಹ್ಮಜ್ಯೋತಿ ಅಥವಾ ಬ್ರಹ್ಮನ್ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಅವರಿಗೆ ಅಷ್ಟೇ ಸಾಕಾಗ್ಬಿಡತ್ತೆ, ಅವರಿಗೆ ಮುಂದೆ ಅವರು ಹೋಗೋದಿಲ್ಲ, ಅವರು ಅಪರಿಪೂರ್ಣ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ತಾರೆ. ಬ್ರಹ್ಮಜ್ಯೋತಿಯ ಕಿರಣದಲ್ಲಿ ಒಂದಾಗಲು ಬಯಸುತ್ತಾರೆ. ನಾನು ದೇವರಿಗೆ ನಿರಾಕಾರ, ಅವನು ಶಕ್ತಿ, ಮತ್ತು ನಾನು ಕೂಡ ಇಲ್ಲಿ ಭೌತಿಕ ಶರೀರ ಪಡ್ಕೊಂಡಿದ್ದೇನೆ, ಈ ಮಾಯೆಯಲ್ಲಿದ್ದೇನೆ, ಆ ಮಾಯೆಯಿಂದ ಹೊರಗೆ ಬಂದಮೇಲೆ ನಾನು ಕೂಡ ದೇವರಲ್ಲಿ ಒಂದಾಗ್ಬಿಡ್ತೇನೆ. ಇದು ಅವರ ಒಂದು ಸಾಕ್ಷಾತ್ಕಾರ. ಸೊ ಅದಕ್ಕೆ ಅದ್ವೈತಿಗಳ ಸಾಕ್ಷಾತ್ಕಾರ. ಅದ್ವೈತ ಅಂದರೆ ದೇವರು ಒಂದೇ, ಜೀವಿಗಳು ಒಂದೇ, ಆತ್ಮನು ಒಂದೇ, ಪರಮಾತ್ಮನು ಒಂದೇ, ಇದು ವಾದ. ಸೊ ಇದು ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಜ್ಞಾನ ದಾರಿದ್ರ್ಯದಿಂದ ಅಂತಹ ಅಧ್ಯಾತ್ಮವಾದಿಗಳು ಭಗವಾನ್ ಶ್ರೀಕೃಷ್ಣನ ಆನಂದಮಯ ದಿವ್ಯ ರೂಪವನ್ನು ಅರಿಯಲಾರರು, ಅವರಿಗೆ ಜ್ಞಾನ ಕಡಿಮೆ ಇದೆ. ಸೊ ಜ್ಞಾನದ ದರಿದ್ರತೆ ಇದೆ. ಸೊ ಹಾಗಾಗಿ ಅಂದ್ರೆ ಅವರು ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡಿಲ್ಲ. ಸೊ ಹಾಗಾಗಿ ಅವರು ಆನಂದಮಯವಾಗಿರ್ತಕ್ಕಂತಹ ದಿವ್ಯ ರೂಪವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಾನ್ ಶ್ರೀಕೃಷ್ಣ ಅಂದ್ರೆ ಅತ್ಯಾಕರ್ಷಕ, ಎಲ್ಲರನ್ನೂ ಆಕರ್ಷಣೆ ಮಾಡ್ತಕ್ಕಂತಹ ಆ ಒಂದು ರೂಪ ಇದೆ. ಅಂದ್ರೆ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಂದರ್ಪ ಅಂದ್ರೆ ಆ ಒಂದು ಕಾಮದೇವ ಅವನಿಗೆ ಆಕರ್ಷಕ, ಅಂತಹ ಕಾಮದೇವ ಕೋಟಿ ಅಂತರ ಬಂದರೂ ಒಂದು ಕೃಷ್ಣನಿಗೆ ಸಮನವಲ್ಲ. ಸೊ ಅದರಿಂದ ಶ್ರೀಕೃಷ್ಣ ಅಂದ್ರೆ ಅತ್ಯಾಕರ್ಷಕ, ಆ ಆನಂದಮಯ ಆ ದಿವ್ಯ ರೂಪವನ್ನು ನೋಡ್ಕೊಳ್ಳಿಕ್ಕೆ ಈ ಅದ್ವೈತವಾದಿಗಳಿಗೆ ಸಾಧ್ಯ ಆಗೋದಿಲ್ಲ, ಅವರಿಗೆ ಜ್ಞಾನದ ಕೊರತೆ ಇದೆ ಅಂತ ಹೇಳಿ ಶ್ರೀಲ ಪ್ರಭುಪಾದರು ನಮಗೆ ತಿಳಿಯಪಡಿಸುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ತೆ ಮಾತಾಜಿ. ಓದಿ ಮಾತಾಜಿ. ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಸಾಕ್ಷಾತ್ಕರಿಸಿಕೊಂಡರೆ ಪರಮ ಪುರುಷನ ಶುಭ ಸ್ವರೂಪವನ್ನು ಅನುಭವಿಸಬಹುದು. ಪರಮಾತ್ಮನನ್ನು ಸಾತ್ಕರಿಸಿಕೊಂಡಾಗ ಇನ್ನೂ ಹೆಚ್ಚಿನ ಶುಭಕರವಾದ ಅರಿವು ಉಂಟಾಗುವುದು. ದೇವೋತ್ತಮ ಪರಮ ಪುರುಷನನ್ನು ಮುಖಾಮುಖಿ ಸಂಧಿಸಿ
ಭಕ್ತನು ಪರಮ ಪುರುಷನ ಅತ್ಯಂತ ಶುಭಕರವಾದ ಸ್ವರೂಪವನ್ನು ಕಂಡುಕೊಳ್ಳುತ್ತಾನೆ. ಭಗವಂತನನ್ನು ಆದಿ ದಾರ್ಶನಿಕ ಮತ್ತು ಜಗತ್ ಪಾಲಕ ಎಂದು ಸಂಬೋಧಿಸುವುದರಿಂದ ಪರಮಸತ್ಯವನ್ನು ನಿರಾಕಾರನೆಂದು ಪರಿಗಣಿಸಬಹುದು. ಇದು ಈಶೋಪನಿಷತ್ತಿನ ತೀರ್ಮಾನ. ಇದು ಈಶೋಪನಿಷತ್ತಿನ ತೀರ್ಮಾನ. ಇಲ್ಲಿ ಪೂಷನ್ ಎಂಬ ಪದ ತುಂಬಾ ಮಹತ್ವಪೂರ್ಣವಾದುದು. ಏಕೆಂದರೆ ಭಗವಂತನು ಸಕಲ ಜೀವಿಗಳ ಯೋಗಕ್ಷೇಮ ನೋಡಿಕೊಂಡರೂ ಅವನು ತನ್ನ ಭಕ್ತರ ಯೋಗಕ್ಷೇಮವನ್ನು ವಿಶೇಷವಾಗಿ ನೋಡಿಕೊಳ್ಳುತ್ತಾನೆ. ನಿರಾಕಾರ ಬ್ರಹ್ಮ ಜ್ಯೋತಿಯನ್ನು ದಾಟಿ ಭಗವಂತನ ಸಾಕಾರ ಸ್ವರೂಪವನ್ನು, ಅವನ ಶುಭಕರ ಶಾಶ್ವತ ಸ್ವರೂಪವನ್ನು ನೋಡಿದ ನಂತರ ಭಕ್ತನು ಪರಮ ಸತ್ಯವನ್ನು ಪೂರ್ತಿಯಾಗಿ ಅರಿಯುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಇಲ್ಲಿ ಶ್ರೀಲ ಪ್ರಭುಪಾದರು ಮುಖ್ಯವಾದ ವಿಚಾರಗಳನ್ನು ಇಲ್ಲಿ ನಮಗೆ ಮಂಡನೆ ಮಾಡ್ತಾ ಇದ್ದಾರೆ. ಒಂದು, ಭಗವಂತ ನಿರಾಕಾರ ಅಲ್ಲ, ಇದನ್ನು ಪ್ರೂವ್ ಮಾಡ್ತಾರೆ. ಹೇಗೆ ಪ್ರೂವ್ ಮಾಡ್ತಾರೆ? ಅವನು ಆದಿ ದಾರ್ಶನಿಕ, ಅವನು ಜಗತ್ಪಾಲಕ. ಸೊ ಅವನು ತತ್ವಜ್ಞ, ಅಂದ್ರೆ ಅದು ಆದಿ ತತ್ವಜ್ಞ, ಆದಿ ದಾರ್ಶನಿಕ, ಅದು ಒಂದು ವ್ಯಕ್ತಿಯನ್ನು ಸಂಬೋಧನೆ ಮಾಡುತ್ತದೆ. ಆಮೇಲೆ ಜಗತ್ಪಾಲಕ, ಎಲ್ಲರನ್ನೂ ಪಾಲನೆ ಮಾಡುವ ವ್ಯಕ್ತಿಯನ್ನು ಸಂಬೋಧನೆ ಮಾಡುತ್ತೆ. ಸೊ ಹಾಗಾಗಿ ಆ ವ್ಯಕ್ತಿ ರೂಪ ಇದೆ, ಶಕ್ತಿ ಅಲ್ಲ, ವ್ಯಕ್ತಿ. ಸೊ ಆದ್ದರಿಂದ ಇಲ್ಲಿ ಪರಮ ಸತ್ಯ, ಅದು ಭಗವಂತ ನಿರಾಕಾರ ಅಲ್ಲ ಅಂತ ಈಶೋಪನಿಷತ್ತಿನ ಈ ಒಂದು ಪ್ರಾರ್ಥನಾ ಮಂತ್ರದಿಂದ ಅರ್ಥ ಆಗ್ತದೆ. ತೀರ್ಮಾನ ಇದು. ಈಶೋಪನಿಷತ್ ಏನು ಹೇಳ್ತದೆ? ಭಗವಂತ ನಿರಾಕಾರ ಅಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನು ತುಂಬ ಮುಖ್ಯವಾದದ್ದು. ಯಾಕೆಂತಂದ್ರೆ ಇಲ್ಲಿ ನಿರಾಕಾರವಾದಿಗಳು ಭಗವಂತನನ್ನ ಇದೇ ಶ್ಲೋಕದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರೆ. ಸೊ ಅದಕ್ಕಾಗಿ ಇದನ್ನ ಒತ್ತಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ನಮಗೆ ತಿಳಿಸ್ತಾರೆ. ಈಗ ಆ ನಿರಾಕಾರವಾದಿಗಳು ಬ್ರಹ್ಮ ಜ್ಯೋತಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಏನಿದೆ ಅಂತಂದ್ರೆ ಅವರು ಪರಮ ಪುರುಷನ ಶುಭ ಸ್ವರೂಪವನ್ನು ಅನುಭವಿಸಬಹುದು. ಪರಮ ಪುರುಷನ ಇಲ್ಲಿ ಶುಭ ಸ್ವರೂಪ ಅಂದ್ರೆ ಇಲ್ಲಿ ಕಲ್ಯಾಣತರ ಮತ್ತು ಕಲ್ಯಾಣತಮ, ಈ ಮೂರು ಶಬ್ದಗಳನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ ಕಲ್ಯಾಣ ಅಂದ್ರೆ ಕಲ್ಯಾಣತರ, ಕಲ್ಯಾಣತಮ, ಗುಡ್, ಬೆಟರ್, ಬೆಸ್ಟ್. ಇದರಲ್ಲಿ ಗುಡ್ ಒಳ್ಳೆಯದು ಯಾವುದು? ಶುಭ ಸ್ವರೂಪನ ನೋಡ್ಕೊಳ್ಳೋದು. ಆಮೇಲೆ ಬೆಟರ್ ಯಾವುದು? ಹೆಚ್ಚಿನ ಶುಭಕರ. ಆಮೇಲೆ ಬೆಸ್ಟ್ ಯಾವುದು? ಅತ್ಯಂತ ಶುಭಕರ. ಇದರಲ್ಲಿ ಅಂದರೆ ಬ್ರಹ್ಮನ್ ಸಾಕ್ಷಾತ್ಕಾರ ಅದು ಶುಭ ಸ್ವರೂಪ. ಹೇಗೆ ಅಂತಂದ್ರೆ ಬ್ರಹ್ಮನ್ ಅಂತ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಅಲ್ಲಿ ಐಹಿಕದ ಯಾವುದೇ ಒಂದು ಇದಿರೋದಿಲ್ಲ, ಕ್ಷೋಭೆಗಳು, ಐಹಿಕದ ತೊಂದರೆ ತಾಪತ್ರಯಗಳು ಅದು ಯಾವುದೂ ಇರೋದಿಲ್ಲ ಬ್ರಹ್ಮ ಜ್ಯೋತಿಯಲ್ಲಿ. ಅಲ್ಲಿ ಅದು ಶಾಶ್ವತವಾದದ್ದು. ಸೊ ಹಾಗಾಗಿ ಅಲ್ಲಿ ಅದು ಶುಭ ಸ್ವರೂಪವೇ, ಭಗವಂತನ ಕಿರಣಗಳು, ಅದು ಶುಭ ಸ್ವರೂಪ. ಸೊ ಆದರೆ ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅದು ಇನ್ನೂ ಹೆಚ್ಚಿನ ಶುಭಕರ. ಯಾಕಂದ್ರೆ ಪರಮಾತ್ಮನಾಗಿ ದೇವರು ಎಲ್ಲರ ಹೃದಯದಲ್ಲಿದ್ದಾನೆ. ಸೊ ಇದು ಅಂದ್ರೆ ಪರಮಾತ್ಮ ಸಾಕ್ಷಾತ್ಕಾರ ಯೋಗಿನವರು ಮಾಡ್ಕೊಳ್ತಾರೆ. ಸೊ ಅದು ಇನ್ನೂ ಶುಭಕರವಾದದ್ದು. ಆದರೆ ಇಲ್ಲಿ ಏನ್ ತಿಳ್ಕೊಳ್ಬೇಕು ಅಂದ್ರೆ ಈ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಯಾಕೆ ಅದು ಶುಭಕರ ಅಷ್ಟೇ ಅಂತ ಹೇಳ್ತಾರೆ, ಅದನ್ನು ಯಾಕೆ ಹೆಚ್ಚಿನ ಶುಭಕರ ಅಥವಾ ಅತ್ಯಂತ ಶುಭಕರ ಅಂತ ಹೇಳೋದಿಲ್ಲ ಅಂದ್ರೆ, ಆ ನಿರಾಕಾರ ಬ್ರಹ್ಮನಲ್ಲಿ ಯಾವಾಗ ಈ ನಿರಾಕಾರವಾದಿಗಳು ಅಲ್ಲಿ ಲೀನವಾಗಲು ಬಯಸ್ತಾರೆ, ಅಲ್ಲಿ ಏನಿರ್ತದೆ ಅಂದ್ರೆ ಅಲ್ಲಿ ಯಾವುದೇ ರಸವಿನಿಮಯ ಆಗೋದಿಲ್ಲ, ಅಲ್ಲಿ ಯಾವುದೇ ಭಕ್ತಿಯ ಚಟುವಟಿಕೆಗಳು ಇರೋದಿಲ್ಲ. ಅಲ್ಲಿ ಏನಾಗಿರುತ್ತೆ? ಅಲ್ಲಿ ಚಿತ್ಕಣಗಳಾಗಿ ಉಳ್ಕೊಂಡ್ಬಿಡ್ತಾರೆ ಅಲ್ಲಿ ಜೀವಾತ್ಮರು. ಸೊ ಹಾಗಾಗಿ ಅಲ್ಲಿ ಏನಿರುತ್ತೆ? ಅಲ್ಲಿ ಶಾಂತಿ ಇರುತ್ತೆ. ಅಂದ್ರೆ ಯಾವುದೇ ರೀತಿಯ ಒಂದು ಕ್ಷೋಭೆಗಳು, ಐಹಿಕವಾದ ಅದು ಇರೋದಿಲ್ಲ. ಅದಕ್ಕೆ ಅದು ಶುಭ ಸ್ವರೂಪ ಅಷ್ಟೇ. ಆದರೆ ಪರಮಾತ್ಮ ಸಾಕ್ಷಾತ್ಕಾರ ಹೆಚ್ಚಿನ ಶುಭಕರವಾದದ್ದು, ಅದಕ್ಕಿಂತಲೂ ಹೆಚ್ಚಿನದು ಇಲ್ಲಿ. ಆದರೆ ಅತ್ಯಂತ ಶುಭಕರವಾದ ಸ್ವರೂಪ, ಭಗವಂತನ ಅತ್ಯಂತ ಶುಭಕರವಾದ ಸ್ವರೂಪ ಅದು ಆ ಬ್ರಹ್ಮ ಜ್ಯೋತಿಯ ಆಚೆ ಇರ್ತಕ್ಕಂತಹ ಭಗವಂತನ ಆ ಒಂದು ಸಚ್ಚಿದಾನಂದ ವಿಗ್ರಹ. ಅಲ್ಲಿ ಆ ಭಗವಂತನ ಲೋಕದಲ್ಲಿ ಏನಿರುತ್ತದೆ ಅಂತಂದ್ರೆ ಅದು ಅಲ್ಲಿ ರಸವಿನಿಮಯ ಆಗತ್ತೆ. ಅಲ್ಲಿ ಸಾಕ್ಷಾತ್ ಭಗವಂತ ಷಡೈಶ್ವರ್ಯ ಸಂಪನ್ನ ಅಂದ್ರೆ ಅವನಿಗೆ ಎಲ್ಲ ಶಕ್ತಿ,
ಎಲ್ಲ ರೂಪ ಮತ್ತು ಎಲ್ಲ ಜ್ಞಾನ, ಎಲ್ಲ ವೈರಾಗ್ಯ, ಎಲ್ಲ ಸಂಪತ್ತು ಮತ್ತು ಎಲ್ಲ ರೀತಿಯ ಶಕ್ತಿಗಳು ಅವನಲ್ಲಿ ತುಂಬಿಕೊಂಡಿರ್ತವೆ. ಅಂತಹ ಷಡೈಶ್ವರ್ಯ ಸಂಪನ್ನನಾದ ಭಗವಂತ ಅವನು ಷಡೈಶ್ವರ್ಯನಾದ ಸಂಪತ್ತನ ಭಗವಂತ ಅಲ್ಲಿ ತನ್ನ ಭಕ್ತರ ಜೊತೆಗೆ ರಸವಿನಿಮಯವನ್ನು ಮಾಡ್ಕೊಳ್ತಾನೆ. ಹಾಗಾಗಿ ಷಡೈಶ್ವರ್ಯ ಸಂಪನ್ನನಾದ ಅತ್ಯಂತ ಆನಂದ ಸ್ವರೂಪಿಯಾದ ಆ ಭಗವಂತ ಭಕ್ತರ ಜೊತೆ ರಸವಿನಿಮಯವನ್ನು ಮಾಡ್ತಾನೆ. ಸೊ ಆ ರಸವಿನಿಮಯ, ದಾಸ್ಯ, ಸಖ್ಯ ಮತ್ತು ವಾತ್ಸಲ್ಯ ಹಾಗೂ ಒಂದು ಮಾಧುರ್ಯ ಸಂಬಂಧ. ಸೊ ಆಗ ಆ ನಿರಂತರ ಸಚ್ಚಿದ ಆನಂದದ ಸ್ವರೂಪದಲ್ಲಿ ಜೀವಿಯೂ ಕೂಡ ಅಲ್ಲಿ ಅತ್ಯಂತ ಸಂಪೂರ್ಣ ತೃಪ್ತಿಯನ್ನು ಹೊಂದುತ್ತಾನೆ. ಸೊ ಅದಕ್ಕೆ ಅಲ್ಲಿ ಆನಂದದ ಪೂರ್ಣಾನಂದದ ನೆಲೆ ಅಂದರೆ ಅಲ್ಲಿ ಹೇಗಿರುತ್ತದೆ ಅಂದರೆ ಆನಂದ ಅಂಬುದಿ ವರ್ಧನಂ, ಅಂದರೆ ಅಲ್ಲಿ ಏನು ಆನಂದ ಹೇಳೋದು ಅದು ತುಂಬ ಅತ್ಯಧಿಕ ಪ್ರಮಾಣದಲ್ಲಿ ಸಿಕ್ಕುತ್ತದೆ. ಸೊ ಅಲ್ಲಿ ಜೀವಾತ್ಮ ಇಂತಹ ಪ್ರೇಮಮಯ ಆನಂದಕ್ಕಾಗಿ ಹಾತೊರಿತಾ ಇರ್ತಾನೆ. ಅದು ಶಾಶ್ವತವಾಗಿ ದಿವ್ಯ ಲೋಕದಲ್ಲಿ ಸಿಕ್ಕುತ್ತದೆ. ಸೊ ಹಾಗಾಗಿ ಇದನ್ನೇ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ, ಯದ್ಗತ್ವಾನ ನಿವರ್ತಂತೆ ತದ್ದಾಮ ಪರಮಮ್ಮಮ. ಅಂದರೆ ನಾವು ಭಗವಂತನ ಲೋಕಕ್ಕೆ ಹೋದರೆ ಅಲ್ಲಿಂದ ತಿರುಗಿ ಮತ್ತೆ ಈ ದುಃಖಾಲಯ, ಈ ಅಶಾಶ್ವತವಾದ ಈ ಭೌತಿಕ ಪ್ರಪಂಚಕ್ಕೆ ಬರುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದು ನಿತ್ಯವಾದ ಶಾಶ್ವತವಾದ ಲೋಕ. ಸೊ ಹಾಗಾಗಿ ಇದನ್ನು ಕಲ್ಯಾಣ ತಮ ಅಂದರೆ ಅದು ತನ್ನ ಶುದ್ಧ ಭಕ್ತರಿಗೆ ಅವನು ತೋರಿಸ್ತಕ್ಕಂತಹ ಈ ರೂಪ. ಅದಕ್ಕಾಗಿ ಈ ಒಂದು ಪ್ರಾರ್ಥನೆಯಲ್ಲಿ ಕಲ್ಯಾಣತಮಂ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ, ಅಂದರೆ ಇಲ್ಲಿ ಭಕ್ತನಾದವನು ಏನು ಬೇಡ್ಕೊಳ್ತಾನೆ, ನಿನ್ನ ಆ ಕಲ್ಯಾಣತಮವಾದ ಅತ್ಯಂತ ಶುಭಕರವಾದ ಆ ರೂಪವನ್ನು ನೋಡಲಿಕ್ಕೆ ನಾನು ಬಯಸ್ತೇನೆ. ಇದನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಆ ಭಗವಂತ ತನ್ನ ಶುದ್ಧ ಭಕ್ತರಿಗೆ ಏನು ಮಾಡ್ತಾನೆ, ಅವನು ತನ್ನ ಒಂದು ಇದನ್ನ ಅನುಗ್ರಹ ಕೊಟ್ಟು ಶುದ್ಧ ಭಕ್ತರಿಗೆ ಅವನು ತನ್ನ ಗೋಲೋಕಕ್ಕೆ ಹೋಗ್ಲಿಕ್ಕೆ, ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಾನೆ. ಸೊ ಅದಕ್ಕೆ ಅವನು ವಿಶೇಷವಾಗಿ ಅವನು ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ. ಅಂದರೆ ಇಲ್ಲಿ ಪೂಷನ್ ಎಂಬ ಪದ ಬಹಳ ಮಹತ್ವಪೂರ್ಣವಾದದ್ದು. ಈಗ ಇದನ್ನ ಪೂಷನ್ ಅಂತಂದರೆ ಎಲ್ಲರನ್ನು ಅವನು ಪಾಲಿಸುವವನು. ಆದರೆ ಇಲ್ಲಿ ಭಗವಂತನು ಸಕಲ ಜೀವಿಗಳ ಯೋಗಕ್ಷೇಮ ನೋಡ್ಕೊಳ್ತಾನೆ. ಹೇಗೆ ಕೇಳಿದರೆ ಎಲ್ಲರಿಗೂ ನೀರು, ಬೆಳಕು, ಗಾಳಿ ಮತ್ತು ಒಂದು ಧಾನ್ಯಗಳು, ದವಸ ಧಾನ್ಯಗಳು, ಎಲ್ಲರಿಗೂ ಬೇಕಾದ ಅಗತ್ಯವನ್ನು ಮಳೆ, ಬೆಳೆ ಇದನ್ನೆಲ್ಲ ಕೊಡೋನು ಯಾರು? ಭಗವಂತ ಅಲ್ವಾ? ಇದನ್ನು ನಮಗೆ ಗಾಳಿ, ಬೆಳಕು ಅಥವಾ ಸೂರ್ಯನ ಶಾಖ ಇದನ್ನೆಲ್ಲ ನಮಗೆ ಕೊಂಡ್ಕೊಳ್ಳಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಲ್ಲ. ಸೊ ಹಾಗಾಗಿ ಅವನು ಎಲ್ಲರನ್ನೂ ಎಲ್ಲರನ್ನೂ ಪೋಷಣೆ ಮಾಡ್ತಾನೆ. ಆದರೆ ಇಲ್ಲಿ ವಿಶೇಷ ಅಂದರೆ ಸಕಲ ಜೀವಿಗಳ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ. ಆದರೆ ತನ್ನ ಭಕ್ತರ ಯೋಗಕ್ಷೇಮವನ್ನು ಅವನು ಹೆಚ್ಚಾಗಿ ಇಲ್ಲಿ ನೋಡ್ಕೊಳ್ತಾನೆ. ಹೇಗೆ ಕೇಳಿದರೆ ಇಲ್ಲಿ ಹೇಳ್ತಾರೆ, ಅಂದರೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಯಾಕೆ ಅಂದರೆ ಯೋಗಕ್ಷೇಮಂ ವಹಾಮ್ಯಹಂ, ಅಂದರೆ 8ನೇ ಅಧ್ಯಾಯದ 14ನೇ ಶ್ಲೋಕ. ಅಲ್ಲಿ ಹೇಳ್ತಾನೆ, ಅಲ್ಲ ಅದಕ್ಕಿಂತ ಹಿಂದಿನ ಶ್ಲೋಕ, ಯಾವ ಶ್ಲೋಕ ಅಂತ ನೆನಪಾಗ್ತಾ ಇಲ್ಲ, ಅದು ಯಾವ ಅಧ್ಯಾಯ ಅಂತ. ಅಲ್ಲಿ ಏನು ಹೇಳ್ತಾನೆ, ಯೋಗಕ್ಷೇಮಂ ವಹಾಮ್ಯಹಂ, ನಾನು ಯೋಗಕ್ಷೇಮವನ್ನು ನೋಡ್ಕೊಳ್ತೇನೆ. ಯಾರದ್ದು? ಭಕ್ತರ, ಶುದ್ಧ ಭಕ್ತರ ಯೋಗಕ್ಷೇಮ ಅಂದರೆ ಇದ್ದದ್ದನ್ನು ಅವನು ಕಾಪಾಡ್ತಾನೆ, ಇಲ್ಲದೆ ಹೋದನ್ನು ಕೊಡ್ತಾನೆ. ಸೊ ಹಾಗಾಗಿ ಇಲ್ಲಿ ಭಕ್ತರ ಯೋಗಕ್ಷೇಮವನ್ನು ವಿಶೇಷವಾಗಿ ನೋಡ್ಕೊಳ್ತಾನೆ. ಇದು ಬಹಳ ಮುಖ್ಯವಾದದ್ದು. ಅವನು ಭಗವಂತ ಪಾರ್ಶಿಯಾಲಿಟಿ ಮಾಡೋದಿಲ್ಲ. ಆದರೆ ಭಗವಂತನ ಭಕ್ತರು ಅವನಲ್ಲಿ ಶರಣಾಗತರಾಗಿ
ಅವನನ್ನೇ ನಂಬಿಕೊಂಡಿರುತ್ತಾರೆ ಮತ್ತು ಅವನನ್ನೇ ಸೇವಿಸುತ್ತಾರೆ, ಅವನ ಸೇವೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ಅವನಿಗೆ ವಿಶೇಷ ಪ್ರೀತಿ. ಅದಕ್ಕೆ ಹೇಳ್ತಾನೆ, ನಾಹಂ ತಿಷ್ಟಾಮಿ ವೈಕುಂಠೆ, ನಾನು ವೈಕುಂಠದಲ್ಲಿ ಇಲ್ಲ. ನಾಹಂ ತಿಷ್ಟಾಮಿ ಯೋಗಿನಾಂ ಹೃದಯೇಷು ಚ, ನಾನು ಯೋಗಿಗಳ ಹೃದಯದಲ್ಲೂ ಇಲ್ಲ. ನಾರದ, ನಾನು ಎಲ್ಲಿದ್ದೇನೆ? ನಾನು ಭಕ್ತರ ಹೃದಯದಲ್ಲಿದ್ದೇನೆ. ಸೊ ಹಾಗಾಗಿ ಭಗವಂತ ಭಕ್ತ ಪರಾಧೀನ, ಅಂದರೆ ಭಕ್ತ ವತ್ಸಲ. ಸೊ ಹಾಗಾಗಿ ಆ ಭಕ್ತರ ಕಂಡರೆ ತುಂಬ ಅವನಿಗೆ ಪ್ರೀತಿ. ಯಾಕೆ? ಭಕ್ತರು ಹಾಗೆ ಅವನ ಭಗವಂತನನ್ನ ಮೇಲೆ ಅತ್ಯಂತ ಪ್ರೇಮವನ್ನು ಇಟ್ಕೊಂಡಿರ್ತಾರೆ. ಹಾಗೆ ಭಕ್ತರಿಗೆ ಭಗವಂತನನ್ನು ಬಿಟ್ಟಿರ್ಲಿಕ್ಕೆ ಆಗಲ್ದಿಲ್ಲ, ಭಗವಂತನಿಗೂ ಹಾಗೆ ಭಕ್ತರ ಮೇಲೆ ಆ ರೀತಿಯಾದ ಒಂದು ಇದರಲ್ಲಿ ಇರ್ತಾನೆ, ಆ ಸಂಬಂಧ. ಸೊ ಹಾಗಾಗಿ ಆ ಭಕ್ತರ ಮೇಲೆ ವಿಶೇಷವಾದ ಒಂದು ಕರುಣೆಯನ್ನ, ಅನುಗ್ರಹವನ್ನ ಅವನು ತೋರಿಸ್ತಾನೆ. ಹಾಗೆ ಭಕ್ತರು ಕೂಡ ಈ ರೀತಿಯಾದ ಒಂದು ಪ್ರಾರ್ಥನೆಗಳನ್ನ ಮಾಡ್ತಾರೆ. ನನ್ನನ್ನು ನೀನು ಹೇಗೆ ಉದ್ಧರಿಸು, ನನಗೆ ನೀನು ಅನುಗ್ರಹ ಕೊಡು, ನಿನ್ನ ಒಂದು ದರ್ಶನ ಭಾಗ್ಯವನ್ನು ನನಗೆ ಕೊಡು ಅಂತ ಕೇಳ್ತಾರೆ. ಸೊ ಹಾಗಾಗಿ ತನ್ನ ಶುದ್ಧ ಭಕ್ತರಿಗೆ ಅವನು ಕಲ್ಯಾಣತಮ ಅಂತ ನೋಡೋಣ. ಈಗ ನಮಗೆ ಅವನು ಕಲ್ಯಾಣತಮ ಅಂತ ಅದು ಗೊತ್ತಾಯಿತು, ಅವನು ಅತ್ಯಂತ ಶುಭಕರ. ಅವನು ಹೇಗೆ ಅತ್ಯಂತ ಶುಭಕರ ಅಂತ ಇದನ್ನು ಹೇಗೆ ತಿಳ್ಕೊಳ್ಳೋದು, ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಈಗ ಒಂದು ಬಾವಿಯಲ್ಲಿ ನಾವು ಬಿದ್ದಿರ್ತೇವೆ ಅಂತ ತಿಳ್ಕೊಳ್ಳಿ. ಆ ಬಾವಿಯಲ್ಲಿ ಬಿದ್ದರೆ ಈಗ ನಾವೇ ಸ್ವತಃ ಆ ಬಾವಿಗೆ ಮೆಟ್ಟಿಲಿರುತ್ತದೆ ಅಂತ ತಿಳ್ಕೊಳ್ಳೋಣ. ಆಳವಾದ ಬಾವಿ, ಅಲ್ಲಿಂದ ನಮಗೆ ಒಬ್ಬರೇ ನಾವು ಮೆಟ್ಟಿಲು ಹತ್ತಿರ ಸಾಧ್ಯ ಇದೆಯಾ ಬಾವಿಯಿಂದ ಮೇಲೆ ಹೊರಗೆ ಬರಲಿಕ್ಕೆ? ಹರೇ ಕೃಷ್ಣ. ಕಷ್ಟ ಆಗುತ್ತೆ ಮಾತಾಜಿ. ಯಾಕೆಂದ್ರೆ ನಾವು ಹತ್ತಿದ್ರು ಕೆಲವೊಂದು ಮೆಟ್ಟಿಲು ಹತ್ತಿದ್ರು ಮತ್ತೆ ಜಾರಿ ಬೀಳಬಹುದು ಅಲ್ವಾ? ಬೀಳಬಹುದು. ಆದರೆ ಅದೇ ಒಂದು ಯಾರಾದ್ರೂ ಹಗ್ಗ ಕೊಟ್ರೆ ನಾವು ಹಗ್ಗ ಇಟ್ಕೊಂಡು ಮೇಲೆ ಹತ್ತಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಲ್ವಾ? ಆದರೆ ಅಲ್ಲಿ ಒಂದು ಗಡಗಡೆ ಇಟ್ಟು ಅದರಲ್ಲಿ ಹಗ್ಗ ಹಾಕಿ ಯಾರಾದ್ರೂ ಎಳೆದರೆ ಅದು ಸುಲಭನ, ಅಥವಾ ಹಗ್ಗ ಹಿಡಿದು ನಾವೇ ಮೇಲೆ ಬರ್ಲಿಕ್ಕೆ ಸುಲಭನ, ಅಥವಾ ನಾವೇ ಮೆಟ್ಟಿಲು ಹತ್ತಿ ಒಬ್ಬರೇ ಪ್ರಯತ್ನ ಮಾಡ್ಲಿಕ್ಕೆ ಯಾವುದು ಸುಲಭ? ಗಡಗಡೆಯಿಂದ ಇಲ್ಲಿ ನಾವು ತಿಳ್ಕೊಳ್ಬೇಕು. ಅಂದ್ರೆ ಇಲ್ಲಿ ಬಾವಿ ಬಿದ್ದಿರೋದು ಅಂದ್ರೆ ನಾವು ಈ ಭೌತಿಕ ಪ್ರಪಂಚದ ಈ ಒಂದು ಅದಕ್ಕೆ ಏನು ಹೇಳ್ತಾರೆ ಅಂದರೆ ಓಷನ್ ಆಫ್ ನಿಸೈನ್ಸ್, ಅದು ಒಂದು ಸಮುದ್ರದಂತೆ, ಐಹಿಕ ಸಮುದ್ರ. ಅದರೊಳಗೆ ನಾವು ಬಿದ್ದು ಬಿಟ್ಟಿದ್ದೇವೆ. ಇದರಲ್ಲಿ ನಾವು ಇಂದ್ರಿಯ ಭೋಗದಲ್ಲಿ ಆಳವಾಗಿ ನಾವು ಬಿದ್ದು ಬಿಟ್ಟಿದ್ದೇವೆ, ಆಳವಾಗಿ ಒಳಗೆ ಹೋಗಿದ್ದೇವೆ. ಸೊ ಹಾಗಾಗಿ ಈಗ ನಾವು ಹಗ್ಗವನ್ನು ಆಶ್ರಯಿಸುವುದು, ನಾವು ಏನನ್ನು ಆಶ್ರಯಿಸುವುದಿಲ್ಲ ಅಂದರೆ ನಾವು ಕರ್ಮಿಗಳ ಥರ ಕರ್ಮಿಗಳು ಅವರು ಇಂದ್ರಿಯ ಭೋಗದಲ್ಲಿ ತೊಡಗಿರ್ತಾರೆ. ಅವರು ಯಾವುದನ್ನು ಕೂಡ ಆಶ್ರಯಿಸುವುದಿಲ್ಲ, ಶಾಸ್ತ್ರಜ್ಞಾನವೂ ಇಲ್ಲ, ಬೇರೆ ಯಾವುದನ್ನು ಗುರುಗಳನ್ನು ಕೂಡ ಆಶ್ರಯಿಸುವುದಿಲ್ಲ. ಇಲ್ಲಿ ಹಗ್ಗ ಅಂತಂದರೆ ಅಲ್ಲಿ ಶಾಸ್ತ್ರಗಳು. ಈಗ ಶಾಸ್ತ್ರಗಳನ್ನು ಹಿಡ್ಕೊಂಡಿರ್ತಾರೆ ಗಟ್ಟಿಯಾಗಿ. ಅದು ಅಂತಂದರೆ ಅವರು ಕೂಡ ಜ್ಞಾನಿಗಳು. ಅವ್ರ ಶಾಸ್ತ್ರದ ಪ್ರಕಾರ ತಮ್ಮ ಪ್ರಯತ್ನದಿಂದ ಅವ್ರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೂ ತುಂಬ ಕಠಿಣವಾದದ್ದು ಅಲ್ವಾ? ಹಗ್ಗ ಇಳೆ ಬಿಟ್ರೆ ಅದನ್ನು ಯಾರು ಎತ್ತದೇ ಹೋದರೆ, ಒಬ್ಬನೇ ಪ್ರಯತ್ನ ಮಾಡಿ ಹಗ್ಗ ಇಟ್ಕೊಂಡ್ರೆ ಕಷ್ಟ ಅಲ್ವಾ? ಸೊ ಅದಕ್ಕೆ ಜ್ಞಾನ ಮಾರ್ಗವೂ ಕಷ್ಟ. ಕರ್ಮಿಗಳಿಗೆ ಅಂತೂ ಅವರಿಗೆ ಯಾವ ಜ್ಞಾನವೂ ಇಲ್ಲ. ಸೊ ಹಾಗಾಗಿ ಅವರು ಒಂದು ಶಾಸ್ತ್ರಜ್ಞಾನ ಇಲ್ಲ, ಗುರು ಮತ್ತು ಕೃಷ್ಣನಿಗೆ ಅವರು ಶರಣಾಗತರಾಗಿಲ್ಲ. ಹಾಗಾಗಿ ಇಂದ್ರಿಯ ಭೋಗದಲ್ಲಿ ಅವರು ಇರ್ತಾರೆ. ಈಗ ಜ್ಞಾನಿಗಳು ಹಗ್ಗ ಹಿಡ್ಕೋತಾರೆ, ಶಾಸ್ತ್ರ ಹಿಡ್ಕೋತಾರೆ, ಆದರೆ ಅವರದ್ದು ಕಷ್ಟವಾದದ್ದು. ನಿರಾಕಾರವಾದಿಗಳಿಗಂತೂ ಮತ್ತು ಕಷ್ಟ. ಅದಕ್ಕೆ ಭಗವಂತ ಹೇಳಿದ್ದಾನೆ, ಸೊ ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತ ಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. 12ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಆ ನಿರಾಕಾರವಾದಿಗಳಿಗೆ ಕ್ಲೇಶಕರವಾದದ್ದು ಮಾರ್ಗ, ಮತ್ತೆ ಅದು ಕಷ್ಟಕರವಾದದ್ದು, ಮತ್ತು ಬಲು ಇದು ಅಷ್ಟು ಬೇಗ ಅದು ಆಗೋದಿಲ್ಲ, ಆ ಮಾರ್ಗ ಸುಲಭ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಯಾವ ಮಾರ್ಗ ಸುಲಭ ಅಂತ ಭಗವಂತ ನಮಗೆ ತಿಳಿಸ್ಕೊಡ್ತಾನೆ. ಯಾವ ಮಾರ್ಗ ಸುಲಭ ಮತ್ತು ಹೇಗೆ ಸುಲಭ? ಈಗ ಬಾವಿಯಲ್ಲಿ ಹಗ್ಗ ಬಿಟ್ಟರೆ ಅದನ್ನು ಎಳೆದರೆ ಅದು ಸುಲಭ, ಗಡಗಡೆ ಹಾಕಿ ಎಳೆದರೆ ಅಲ್ವಾ? ಸೊ ಅದನ್ನ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ಹಗ್ಗ ಅಂದ್ರೆ ಶಾಸ್ತ್ರಗಳು, ಅದನ್ನು ಎಳೆಯವರು ಯಾರು ಅಂತಂದ್ರೆ ಗುರುಗಳು ಮತ್ತು ಭಗವಂತ. ಸೊ ಹಾಗಾಗಿ ಗುರುವಿನ ಕೃಪೆ, ಅವನ ಗುರುವನ್ನು ನಮ್ಮನ್ನ ಈ ಒಂದು ಅಜ್ಞಾನದ ಕೂಪದಲ್ಲಿ ನಾವು ಬಿದ್ದಿದ್ದೇವೆ. ಆ ಕೂಪ ಅಂದ್ರೆ ಬಾವಿ, ಅದರಲ್ಲಿ ಬಿದ್ದಿದ್ದು ನಮ್ಮನ್ನ ಮೇಲೆತ್ತೋರು
ಆ ಗುರುಗಳು. ಸೊ ಯಾಕೆ ಗುರುಗಳು ಅವರು ಸಂಪ್ರದಾಯದಿಂದ ಬಂದ ಗುರುಗಳು ಭಗವಂತನಲ್ಲಿ ಆಶ್ರಯ ತೆಗೆದುಕೊಂಡಿದ್ದಾರೆ, ಅವರು ಭಗವಂತನನ್ನು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಮಗೆ ಜ್ಞಾನವನ್ನು ಕೊಡಬಲ್ಲರು, ಆ ಭಗವಂತನನ್ನು ತೋರಿಸಬಲ್ಲರು ಅವರು. ಸೊ ಹಾಗಾಗಿ ಯಾರಿಗೆ ಇದು ಯಾರಿಗೆ ಸಾಧ್ಯ? ಇದು ಭಕ್ತನಿಗೆ ಸಾಧ್ಯ. ಯಾಕೆಂದ್ರೆ ಅವನು ಭಕ್ತ ಬೇಡ್ಕೊಳ್ತಾನೆ, ನಾನು ಬಿದ್ದು ಬಿಟ್ಟಿದ್ದೇನೆ ಭಗವಂತ, ನನ್ನನ್ನು ನೀನು ಎತ್ತು, ಭಗವಂತ ನನ್ನನ್ನು ಎತ್ತು, ಮೇಲೆತ್ತು, ನಾನು ಬಿದ್ದು ಬಿಟ್ಟಿದ್ದೇನೆ. ಅದನ್ನೇ ಇಲ್ಲಿ ಬೇಡ್ತಾ ಇದ್ದಾರೆ. ಪ್ರಾರ್ಥನೆ ಬೇಡುವುದು ಅಂದರೆ ಪ್ರಾರ್ಥನೆ ಮಾಡೋದು. ಆವಾಗ ಭಗವಂತ ತನ್ನ ಒಂದು ಪ್ರತಿನಿಧಿ, ಆ ಭಗವಂತನ ಪ್ರತಿನಿಧಿ ಗುರುಗಳು ಅವರನ್ನು ಕಳಿಸಿಕೊಡ್ತಾನೆ ನಮ್ಮನ್ನ ಪಾರು ಮಾಡಲಿಕ್ಕೆ. ಸೊ ಅದು ಹಾಗಾಗಿ ಆಗ ನಮಗೆ ಅದು ಸುಲಭ ಆಗ್ಬಿಡುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಹೌದು. ಮಾತಾಜಿ. ಈಗ ನಾವು ತಿಳ್ಕೊಳ್ಳೋಣ ಹೇಗೆ ಭಗವಂತ ಹೇಗೆ ಕಲ್ಯಾಣತಮ, ಅವನು ಹೇಗೆ ಅತ್ಯಂತ ಶುಭಕರ ಅಂತ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ ಭಗವಂತ, ಯಾರಿಗೆ ಸುಲಭ? ಯಾರಿಗೆ ಸುಲಭ? ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅಂದ್ರೆ ಹೇಳ್ತಾ ಇದ್ದಾರೆ, ಓ ಪಾರ್ಥ, ನಾನು ಯಾರಿಗೆ ಸುಲಭ? ತಸ್ಯಾಹಂ ಸುಲಭ. ಯಾರಿಗೆ? ಅನನ್ಯಚೇತಾಃ, ಯಾರು ಒಂದೇ ಸದಾ ಅನನ್ಯ ಚಿತ್ತನಾಗಿ ಬೇರೆ ಎಲ್ಲೂ ಮನಸ್ಸು ಹೋಗೋದಿಲ್ಲ, ಕೇವಲ ಭಗವಂತನಲ್ಲಿ ಮನಸ್ಸಿಟ್ಟವನಾಗಿ, ಅನನ್ಯಚೇತಃ ಸತತಂ ಯೋ ಮಾಂ ಸ್ಮರತಿ, ಯಾವಾಗಲೂ ನಿರಂತರವಾಗಿ ನನ್ನನ್ನು ಸ್ಮರಣೆ ಮಾಡ್ತಕ್ಕಂಥವನು, ಅವನಿಗೆ ನಾನು ಸುಲಭ. ತಸ್ಯಾಹಂ ಸುಲಭ. ಭಗವಂತನನ್ನು ಪಡ್ಕೊಳ್ಳೋದು ಕಷ್ಟ. ಯಾರಿಗೆ ಕಷ್ಟ? ತಾನೊಬ್ಬರೇ ಪ್ರಯತ್ನ ಮಾಡಿ ಹಗ್ಗ ಹಿಡಿದು ಮೇಲೆ ಬರೋದು ಕಷ್ಟ. ಆದರೆ ಯಾರಿಗೆ ಸುಲಭ? ಯಾರಿಗೆ ಸುಲಭ ಅಂದರೆ ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವಂತಹ ಆ ಭಕ್ತನಿಗೆ ನಾನು ಸುಲಭ. ಯಾಕೆ ಸುಲಭ? ಅವನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾನೆ. ಯಾವಾಗಲೂ ಅವನು ಭಗವಂತನ ಬಗ್ಗೆಯೇ ಅವನು ಸೇವೆ ಮಾಡ್ತಾ ಇರ್ತಾನೆ ಮತ್ತು ಭಗವಂತನನ್ನೇ ಸ್ಮರಣೆ ಮಾಡುತ್ತಾನೆ. ಸೊ ಅದಕ್ಕೆ ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ ಅಂತ ಹೇಳ್ತಾರೆ. ಅವನ ಮನಸ್ಸೆಲ್ಲ ಸದಾ ಕೃಷ್ಣನ ಸ್ಮರಣೆಯಲ್ಲಿ ಇರುತ್ತೆ, ಕೃಷ್ಣನ ಸೇವೆಯಲ್ಲಿ ಇರುತ್ತೆ. ಹಾಗಾಗಿ ಅವನಿಗೆ ಭಗವಂತ ಸುಲಭ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಇನ್ನೊಂದು ಹೇಳ್ತಾನೆ, ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಂ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅಂದ್ರೆ ಈಗ ಕೃಷ್ಣನನ್ನು ಅರಿತವರು ದುರ್ಲಭ, ಸ ಮಹಾತ್ಮ ಸುದುರ್ಲಭ. ಎಷ್ಟೋ ಜನ್ಮಗಳು ಪಡ್ಕೊಂಡು ಜ್ಞಾನಿಗಳು ಅವರಿಗೆ ಗೊತ್ತಾಗತ್ತಂತೆ. ಯಾಕೆ? ಕೃಷ್ಣನೇ ಸರ್ವಸ್ವ, ವಾಸುದೇವನೇ ಸರ್ವಸ್ವ. ಹೇಗೆ? ಜ್ಞಾನಿಗಳು ನಿರಾಕಾರ ಬ್ರಹ್ಮನಲ್ಲಿ ಅವರು ಇರ್ತಾರೆ. ಆದರೆ ಕೊನೆಗೆ ಅವರಿಗೆ ಅವರು ಮಾಡ್ತಕ್ಕಂಥ ಆಧ್ಯಾತ್ಮ ಸಾಧನೆಗೆ ಭಗವಂತನು ಅವರಿಗೆ ಭಕ್ತರ ಸಂಘವನ್ನು ಕೊಡ್ತಾನೆ. ಸೊ ಆ ಭಕ್ತರ ಸಂಘದಲ್ಲಿ ಅವರಿಗೆ ವಾಸುದೇವಂ ಸರ್ವಮಿತಿ, ವಾಸುದೇವನೇ ಸರ್ವಸ್ವ, ಸರ್ವ ಕಾರಣ. ಸೊ ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವ ಕಾರಣ. ಈ ವಿಚಾರ, ಎಲ್ಲ ಕಾರಣಗಳಿಗೆ ಅವನೇ ಕಾರಣ, ಅವನೇ ಕಾರಣ. ಈ ವಿಚಾರ ಭಕ್ತರ ಸಂಘದಲ್ಲಿ ಗೊತ್ತಾಗುತ್ತದೆ. ಸೊ ಆದ್ದರಿಂದ ಆಗ ಇದನ್ನು ಕೃಷ್ಣನನ್ನು ಅರಿತವರು ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ. ಯಾಕೆ? ಸೊ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜನ್ ಇತಿ ಮತ್ವಾ ಮಾಂ ಬುಧಾಭಾವ ಸಮನ್ವಿತಿ ಮತ್ವಾ ಮಾಂ ಭಜಂತೆ ಬುಧಾಭಾವ ಸಮನ್ವಿತಾಃ. ಅಂದರೆ ಇದನ್ನು ತಿಳಿದವರು ಏನು ಮಾಡ್ತಾರೆ? ಯಾರು ಭಗವಂತನೇ ಎಲ್ಲ ಕಾರಣಗಳಿಗೆ ಕಾರಣ, ಇದನ್ನ ತಿಳಿದವರು ಅವ್ರು ಏನು ಮಾಡ್ತಾರೆ? ಅವರು ಭಗವಂತನ ಸೇವೆಯಲ್ಲಿ ತೊಡಗುತ್ತಾರೆ. ಸೊ ಹಾಗಾಗಿ ಇಂತಹ ಭಗವಂತನ ಸೇವೆಯಲ್ಲಿ ತೊಡಗಿದವರಿಗೆ ಭಗವಂತ ಏನು ಮಾಡ್ತಾನೆ? ವಿಶೇಷ ಕೃಪೆಯನ್ನು ತೋರುತ್ತಾನೆ. ಅದಕ್ಕೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾರೆ. ವಿಶೇಷ ಕೃಪೆ. ಈ ವಿಶೇಷ ಕೃಪೆ ಹೇಗೆ ಬರುತ್ತೆ ಅಂತ ನಮಗೆ ಪ್ರಶ್ನೆ ಅಲ್ವಾ? ಹರೇ ಕೃಷ್ಣ. ಈಗ ವಿಶೇಷ ಕೃಪೆ ಹೇಗೆ ಬರುತ್ತೆ ಅಂತ ತಿಳ್ಕೊಬೇಕಲ್ವಾ? ಹರೇ ವಿಶೇಷ ಕೃಪೆ ಹೇಗೆ ಬರುತ್ತೆ ಅಂದ್ರೆ ಅದರಲ್ಲಿ ಹೇಗಿರುತ್ತೆ ಅಂತಂದ್ರೆ ಜ್ಞಾನ, ರುಚಿ ಮತ್ತು ಅನುಗ್ರಹ ಅಂತ ಇರುತ್ತೆ. ಸೊ ಜ್ಞಾನ ಅಂದ್ರೆ ಭಗವಂತನೇ ಜ್ಞಾನ ಕೊಟ್ಟುಬಿಡ್ತಾನೆ. ಹೇಗೆ ಕೊಡ್ತಾನೆ ಅಂದ್ರೆ ವಿಶೇಷ ಕೃಪೆಯನ್ನು ಹೇಗೆ ತೋರಿಸ್ತಾನೆ ಅಂದ್ರೆ ಭಗವದ್ಗೀತೆಯಲ್ಲಿ 10 ಮತ್ತು 11ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಆ 10ನೇ ಅಧ್ಯಾಯದು ಜ್ಞಾನ ಕೊಡ್ತಾನೆ. ಅದೇ ಕೃಪೆಯ ಒಂದು. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಮ್ ಯೇನ ಮಾಂ ಉಪಯಾಂತಿತೆ. ಭಗವಂತ ಏನ್ ಹೇಳ್ತಾನೆ ಅಂದ್ರೆ ಯಾರು ಪ್ರೀತಿಪೂರ್ವಕವಾಗಿ ನನ್ನ ಸೇವೆಗೆ ತಮ್ಮನ್ನು ಮುಡಿಪಾಗಿ ಇಟ್ಟಿದ್ದಾರೆ, ತಮ್ಮನ್ನು ಎಕ್ಸ್ಕ್ಲೂಸಿವ್ಲಿ ಭಗವಂತನ ಸೇವೆಗಾಗಿ ತಮ್ಮನ್ನು ತೊಡ್ಕೊಂಡಿದ್ದಾರೆ, ಅವರಿಗೆ ನಾನು ನನ್ನ ಬಳಿ ಬರುವುದಕ್ಕೆ ಅವರಿಗೆ ಅಗತ್ಯವಾದ ಆ ತಿಳುವಳಿಕೆ ನಾನು ಕೊಡ್ತೇನೆ.
ಅಂತ ಹೇಳ್ತಾನೆ. ಭಗವಂತನೇ ಜ್ಞಾನವನ್ನು ಕೊಡ್ತಾನೆ. ಹೇಗೆ ಹೋಗೋದು, ಭಕ್ತಿಯಲ್ಲಿ ಹೇಗೆ ಮುಂದುವರಿಯೋದು, ಆ ಎಲ್ಲವನ್ನು ಅವನು ತಿಳಿಸ್ಕೊಡ್ತಾನೆ. ಸೊ ಅದಕ್ಕೆ ದದಾಮಿ ಬುದ್ಧಿಯೋಗಂ ಹೇಳ್ತಾನೆ. ಯಾರಿಗೆ? ಯಾರು ಸತತವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ ಅವರಿಗೆ. ಮತ್ತು ಹೇಳ್ತಾನೆ ಇನ್ನೊಂದು 11ನೇ ಶ್ಲೋಕದಲ್ಲಿ ಹೇಳ್ತಾನೆ, 10ನೇ ಅಧ್ಯಾಯದ್ದು, ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅಂದ್ರೆ ಏನ್ ಹೇಳ್ತಾನೆ? ಅವರಿಗೆ ವಿಶೇಷ ಅನುಕಂಪ ತೋರಿಸ್ತೇನೆ, ಅನುಗ್ರಹ ತೋರಿಸ್ತೇನೆ. ನಾನು ಹೇಗೆ? ನಾನು ಅವರ ಹೃದಯಗಳಲ್ಲಿ ಇರುತ್ತೇನೆ. ಎಲ್ಲರ ಹೃದಯದಲ್ಲೂ ಭಗವಂತ ಇದ್ದಾನೆ ಪರಮಾತ್ಮನಾಗಿ. ಆದರೆ ಆ ಭಕ್ತರ ಹೃದಯದಲ್ಲಿ ಅವನು ಪೂರ್ಣ ಜಾಗೃತನಾಗಿರ್ತಾನೆ. ಅವನು ಅಲ್ಲಿ ಚೈತ್ಯ ಗುರುವಾಗಿಬಿಡ್ತಾನೆ. ಚೈತ್ಯ ಗುರುವಾಗಿ ಅವನಲ್ಲಿ ಜ್ಞಾನದ ದೀಪವನ್ನು ಇಟ್ಟುಬಿಡ್ತಾನೆ. ಸೊ ಜ್ಞಾನದ ದೀಪದ ಮುಂದೆ ಕತ್ತಲು ಇರೋದಿಲ್ಲ. ಹಾಗೆ ಈ ದೀಪ ಜ್ಞಾನ, ಆ ಕತ್ತಲು ಅಜ್ಞಾನ, ಅದನ್ನು ಅವನು ಹೋಗಲಾಡಿಸ್ತಾನೆ. ಸೊ ಹಾಗಾಗಿ ಭಕ್ತರಿಗೆ ಜ್ಞಾನ ತನ್ನಿಂದಾನೇ ಬರ್ತದೆ. ಹೇಗೆ? ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡಾಗ. ಆಮೇಲೆ ಎರಡನೇದು, ಅವನು ಆ ಭಕ್ತಿಯಲ್ಲಿ ರುಚಿಯನ್ನು ಕೊಡ್ತಾನೆ, ಟೇಸ್ಟ್. ಹೇಗೆ ಅಂತಂದರೆ, ಹೇಗೆ ಇರ್ತದೆ ಅಂದರೆ, ಆ ಜ್ಞಾನ ಬರ್ತದೆ. ನಾನು ದೇಹ ಅಲ್ಲ, ನಾನು ಆತ್ಮ. ಇದು ಮೊಟ್ಟ ಮೊದಲ ಜ್ಞಾನ ಭಗವದ್ಗೀತೆಯಲ್ಲಿ. ಆ ಜ್ಞಾನ ಬಂದಾಗ ನಿಧಾನವಾಗಿ ರುಚಿ ಬರ್ತದೆ. ಭಗವಂತನ ಭಕ್ತಿ ಸೇವೆಯಲ್ಲಿ ರುಚಿಯನ್ನು ಕೊಡ್ತಾನೆ. ಆಮೇಲೆ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರಲ್ಲಿ ಅದರಲ್ಲಿ ನಮಗೆ ರುಚಿಯನ್ನು ಕೊಡ್ತಾನೆ. ಅಲ್ಲಿ ಅವನು ಅದರಲ್ಲಿ ಮಾಡಬೇಕು, ಮತ್ತೆ ನಾನು ಭಕ್ತಿ ಸೇವೆ ಮಾಡಬೇಕು, ಮತ್ತೆ ನನಗೆ ಹರೇ ಕೃಷ್ಣ ಮಂತ್ರ ಮಾಡಬೇಕು. ಇದು ಆ ಟೇಸ್ಟ್ ಬರ್ತದೆ. ಅದು ಯಾಕೆ ಕೇಳಿದರೆ, ಇದು ಆತ್ಮದ ಚಟುವಟಿಕೆ. ಈ ಎಲ್ಲ ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು ಆತ್ಮದ ಚಟುವಟಿಕೆ. ಈಗ ನಾವು ಮಾಡ್ತಕ್ಕಂಥದ್ದು ಐಹಿಕ ಚಟುವಟಿಕೆಗಳು, ಅದು ದೇಹದ ಚಟುವಟಿಕೆಗಳು. ಸೊ ಹಾಗಾಗಿ ಆತ್ಮದ ಚಟುವಟಿಕೆಯಲ್ಲಿ ರುಚಿಯನ್ನು ಕೊಡ್ತಾನೆ ಭಗವಂತ. ಸೊ ಇದು ಅವನ ಅನುಗ್ರಹ. ಆಮೇಲೆ ಅನುಗ್ರಹವನ್ನು ಹೇಗೆ ಕೊಡ್ತಾನೆ, ಮತ್ತೆ ಹೇಗೆ ಕೊಡ್ತಾನೆ ಅಂದರೆ, ಅತ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಜಿಹ್ವಾದೌ ಸ್ವಯಂ ಏವ ಸ್ಫುರತಿ ಆದ. ಅಂದರೆ ಶ್ರೀಕೃಷ್ಣನನ್ನ, ಭಗವಂತನ ತಿಳ್ಕೊಳ್ಳೋಕ್ಕೆ ನಮಗೆ ಈಗ ಈ ಭೌತಿಕ ಕಣ್ಣಿನಿಂದ, ಭೌತಿಕ ಇಂದ್ರಿಯಿಂದ ಸಾಧ್ಯ ಇಲ್ಲ. ಅತ ಶ್ರೀಕೃಷ್ಣ ನಾಮಾದಿ ನ ಭವೇ ಗ್ರಾಹ್ಯಂ ಇಂದ್ರಿಯ, ಸಾಧ್ಯವೇ ಇಲ್ಲ ಭೌತಿಕ. ಯಾಕಂದರೆ ಅವನು ಶುದ್ಧ ಸತ್ವದಲ್ಲಿದ್ದಾರೆ, ನಾವು 3 ಗುಣಗಳಲ್ಲಿ, ಭೌತಿಕ ಗುಣಗಳು ಇದ್ಬಿಟ್ಟಿದ್ದೇವೆ, ಸಾಧ್ಯ ಇಲ್ಲ. ಹಾಗಾದರೆ ಹೇಗೆ ಕೊಡ್ತಾನೆ ನಮಗೆ? ಸೇವೋನ್ಮುಖೇಹಿ, ಯಾರು ಸೇವೆಯಲ್ಲಿ ತೊಡಗಿದ್ದಾರೆ, ಸ್ವಯಮೇವ ಸ್ಫುರತಿ ಆದಹ, ತಾನೇ ತನ್ನನ್ನು ತೋರಿಸ್ಕೊಳ್ತಾನೆ. ಹೇಗೆ? ತನ್ನ ಈ ರಶ್ಮಿ, ಆ ಒಂದು ಬ್ರಹ್ಮಜ್ಯೋತಿಯ ಕಿರಣದ ಆ ಪರದೆಯನ್ನು ಸರಿಸಿ ತನ್ನನ್ನು ತಾನು ತೋರ್ಪಡಿಸ್ಕೊಳ್ತಾನೆ. ಅಂದರೆ ಭಕ್ತನಿಗೆ ಭಗವಂತ ತೋರಿಸ್ಕೊಳ್ತಾನೆ ತನ್ನ ಒಂದು ದಿವ್ಯ ಸ್ವರೂಪವನ್ನ, ಧಾಮ, ಆ ಎಲ್ಲವನ್ನೂ ಅವನು ತಿಳಿಸ್ಕೊಡ್ತಾನೆ. ಸೊ ಅದರಿಂದ ಭಗವಂತ ಅವನು ಕಲ್ಯಾಣ ತಮ, ಅವನ ಭಗವಂತನ ಆ ಶಾಶ್ವತ ರೂಪ ಅತ್ಯಂತ ಶುಭಕರವಾದದ್ದು. ಅದಕ್ಕೆ ಭಕ್ತ ಕೇಳ್ತಾನೆ, ನಂಗೆ ನೀನು ದರ್ಶನ ಕೊಡು. ಯಾಕೆ ದರ್ಶನ ಕೊಡು? ದರ್ಶನ ಯಾಕೆ ಕೊಡ್ತಾನೆ ಅಂದರೆ, ಆ ದರ್ಶನದಿಂದ ನಮಗೆ ಲಾಭ ಏನು ಅಂದರೆ, ಭಗವಂತನ ಆ ಶಾಶ್ವತವಾದ ಸುಂದರವಾದ ಆ ರೂಪ, ದಿವ್ಯ ಆನಂದ ಸ್ವರೂಪ, ಅದನ್ನು ನೋಡಿದಾಗ ನಮಗೆ ಭಗವಂತನ ಅನುಗ್ರಹ, ಕರುಣಾಪೂರ್ಣ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಜೀವನ ಸಾರ್ಥಕ. ಸೊ ಹಾಗಾಗಿ ಶುಭಕರ ಶಾಶ್ವತ ಸ್ವರೂಪವನ್ನು ನೋಡಿದ ನಂತರ ಭಕ್ತನು ಪರಮ ಸತ್ಯವನ್ನು ಪೂರ್ತಿಯಾಗಿ ಅರಿಯುತ್ತಾನೆ. ಅಂದರೆ ಇದು ಭಗವಾನ್ ಸಾಕ್ಷಾತ್ಕಾರ. ಭಗವಂತನನ್ನು ಪೂರ್ತಿಯಾಗಿ ಅರಿಯುವುದು ಭಗವಂತನ ಶಾಶ್ವತವಾದ ರೂಪದ ದರ್ಶನ. ಅದಕ್ಕೆ ನನಗೆ ನಿನ್ನ ದರ್ಶನ ಕೊಡು, ಭಾಗ್ಯ ಕೊಡು, ದರ್ಶನದ ಭಾಗ್ಯವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಮಾತಾಜಿ, ಯಾರಾದರೂ ಕೇಳಿಸ್ತಾ ಉಂಟಾ? ಹರೇ ಕೃಷ್ಣ. ಕೇಳಿಸ್ತಿದೆ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಭಗವತ್ ಸಂದರ್ಭದಲ್ಲಿ ಶ್ರೀಲ ಜೀವ ಗೋಸ್ವಾಮಿ ಬರೆಯುತ್ತಾರೆ, ಪರಮ ಸತ್ಯದ ಪೂರ್ಣ ಕಲ್ಪನೆಯನ್ನು ದೇವೋತ್ತಮ ಪರಮಪುರುಷನಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಏಕೆಂದರೆ ಅವನು ಸರ್ವಶಕ್ತ ಮತ್ತು ದಿವ್ಯ ಶಕ್ತಿ ಸಂಪನ್ನನು. ಪರಮಸತ್ಯದ ಪೂರ್ಣ ಶಕ್ತಿಯನ್ನು ಬ್ರಹ್ಮಜ್ಯೋತಿಯಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಬ್ರಹ್ಮನ ಸಾಕ್ಷಾತ್ಕಾರವು ದೇವೋತ್ತಮ ಪರಮ ಪುರುಷನ ಕೇವಲ ಆಂಶಿಕ ಸಾಕ್ಷಾತ್ಕಾರ ಅಷ್ಟೇ. ಓ ಋಷಿವರ್ಯರೇ, ಭಗವಾನ್ ಎಂಬ ಪದದ ಮೊದಲ ಅಕ್ಷರ 2 ಪಟ್ಟು ಮಹತ್ವಪೂರ್ಣವಾದದ್ದು. ರಕ್ಷಕ ಎಂಬ ಅರ್ಥದಲ್ಲಿ 2ನೇ ಅಕ್ಷರವಾದ ಗ ಎಂಬುದಕ್ಕೆ ಮಾರ್ಗದರ್ಶಕ.
ನಾಯಕ ಅಥವಾ ಸೃಷ್ಟಿಕರ್ತ ಎಂದರ್ಥ. ವಾ ಎಂಬ ಅಕ್ಷರಕ್ಕೆ ಪ್ರತಿಯೊಂದು ಜೀವಿಯೂ ಆ ಭಗವಂತನಲ್ಲಿ ಇರುತ್ತಾನೆ ಮತ್ತು ಭಗವಂತನು ಪ್ರತಿಯೊಂದು ಜೀವಿಯಲ್ಲೂ ಇರುತ್ತಾನೆ ಎಂದರ್ಥ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಾನ್ ಎಂಬ ದಿವ್ಯ ಧ್ವನಿಯು ಅನಂತ ಜ್ಞಾನ, ಬಲ, ಶಕ್ತಿ, ಶ್ರೀಮಂತಿಕೆ, ಸಾಮರ್ಥ್ಯ ಮತ್ತು ಪ್ರಭಾವಗಳನ್ನು ಇವಕ್ಕೆ ಐಹಿಕ ಶಕ್ತಿಯ ಅಮಲಿರುವುದಿಲ್ಲ ಸೂಚಿಸುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಶ್ರೀಲ ಪ್ರಭುಪಾದರು ಭಗವಾನ್ ಶಬ್ದದ ಅರ್ಥವನ್ನೇ ಹೇಳ್ತಾರೆ. ಈಗ ನಾವು ಭಗವದ್ಗೀತೆ ನಾವು ಕಲಿಯುವಾಗ ನೋಡಿದ್ದೇವೆ, ಭಗವಾನ್ ಎಂಬ ಸಂಸ್ಕೃತ ಶಬ್ದವನ್ನ ವ್ಯಾಸರ ತಂದೆ ಪರಾಶರರು ಮುನಿಗಳು ಅವರಿಗೆ ವಿವರಿಸಿದ್ದಾರೆ. ಅವರು ಏನು ವಿವರಿಸಿದ್ದಾರೆ ಅಂದರೆ, ಭಗಗಳನ್ನು ಹೊಂದಿರುವವನು. ಭಗ ಅಂತಂದ್ರೆ ಏನದು? ಆ ಐಶ್ವರ್ಯಗಳು, ಷಡೈಶ್ವರ್ಯ, ಎಲ್ಲ ಸಂಪತ್ತು, ಎಲ್ಲ ಶಕ್ತಿ, ಎಲ್ಲ ಕೀರ್ತಿ, ಎಲ್ಲ ಸೌಂದರ್ಯ, ಎಲ್ಲ ಜ್ಞಾನ, ಎಲ್ಲ ವೈರಾಗ್ಯ, ಇವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಹೊಂದಿರುವವನು ಭಗವಾನ್. ಭಗಗಳನ್ನು ಹೊಂದಿರುವವನು. ಸೊ ಎಷ್ಟೋ ಜನ ಶ್ರೀಮಂತರಿರ್ತಾರೆ, ಎಷ್ಟೋ ಜನ ಬಲಶಾಲಿಗಳಿರ್ತಾರೆ, ಎಷ್ಟೋ ಜನ ಕೀರ್ತಿವಂತರಿರ್ತಾರೆ, ಎಷ್ಟೋ ಜನ ವಿದ್ವಾಂಸರಿರ್ತಾರೆ, ಎಷ್ಟೋ ಜನ ವೈರಾಗ್ಯವಂತರಿರ್ತಾರೆ. ಆದರೆ ಎಲ್ಲ ಸಂಪತ್ತು, ಎಲ್ಲ ಸಾಮರ್ಥ್ಯ, ಎಲ್ಲ ಒಂದು ಇದನ್ನ ವೈರಾಗ್ಯ, ಎಲ್ಲ ಜ್ಞಾನ, ಎಲ್ಲ ಶಕ್ತಿ, ಎಲ್ಲ ರೂಪ, ಇದನ್ನು ಸಂಪೂರ್ಣವಾಗಿ ಹೊಂದಿದವರು ಹೇಳೋರು ಯಾರೂ ಇರೋದಿಲ್ಲ. ಸೊ ಹಾಗಾಗಿ ಕೃಷ್ಣ ಅವನು ಅಸಮರ್ಧ, ಅವನಿಗೆ ಸರಿಸಮಾನಾದರೂ ಯಾರೂ ಇಲ್ಲ. ಸೊ ಇದನ್ನ ಆ ಭಗವಾನ್ ಎಂಬ ಶಬ್ದಕ್ಕೆ ಈ ರೀತಿಯಾಗಿ ಪರಾಶರ ಮುನಿಗಳು ಹೇಳ್ತಾರೆ. ಆದರೆ ಇಲ್ಲಿ ಶ್ರೀ ಜೀವ ಗೋಸ್ವಾಮಿಯವರು ಭಗವತ್ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭಗವಾನ್ ಹೇಳೋದಕ್ಕೆ ಮತ್ತೊಂದು ಅರ್ಥವನ್ನ ಇವರು ಇಲ್ಲಿ ಹೇಳಿದ್ದಾರೆ. ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಅಂದ್ರೆ ಪರಮಸತ್ಯದ ಪೂರ್ಣ ಕಲ್ಪನೆ ಅಂದ್ರೆ ಭಗವಾನ್ ಸಾಕ್ಷಾತ್ಕಾರವನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಅಂತಂದ್ರೆ, ಭಗವಾನ್ ಇಲ್ಲಿ ಭಾ ಅಂತ ಹೇಳೋದಕ್ಕೆ ಅರ್ಥ ಏನಂದ್ರೆ ಪೂರ್ಣವಾಗಿ ಕಾಪಾಡುವವನು, ಮತ್ತೆ ಅವನು ರಕ್ಷಕ. ಸೊ ನಮ್ಮ ರಕ್ಷಕ ಮತ್ತು ನಮ್ಮನ್ನು ಕಾಪಾಡುವವನು, ಇದನ್ನ ನಾವು ತಿಳ್ಕೋಬೇಕು. ಎರಡನೇದು ಗ ಅಂದ್ರೆ ಮಾರ್ಗದರ್ಶಕ, ಅವನು ನಾಯಕ, ಸೃಷ್ಟಿಕರ್ತ. ವಾ ಅಂದ್ರೆ ವಾಸ. ಈ ತರ ಈ ವಾಸ ಪ್ರತಿಯೊಂದು ಜೀವಿಯಲ್ಲೂ ಅವನು ಇರ್ತಾನೆ. ಪ್ರತಿಯೊಂದು ಜೀವಿಯೂ ಭಗವಂತನೇ ಇರ್ತಾನೆ ಮತ್ತು ಭಗವಂತನು ಪ್ರತಿ ಜೀವಿಯಲ್ಲಿ ಇರ್ತಾನೆ. ಇದನ್ನ ನಾವು ಹೇಗೆ ತಿಳ್ಕೊಳ್ಳೋದು? ಈ ರೀತಿಯಾಗಿ ತಿಳ್ಕೊಳ್ಳೋದು ಅಂತಂದ್ರೆ, ನಮಗೀಗ ಥಿಯರಿ ಅರ್ಥ ಆಯ್ತು ಅಲ್ವಾ? ಈ ಭಗವಾನ್ ಶಬ್ದದ ಥಿಯರಿ ನಮ್ಗೆ ಅರ್ಥ ಆಯ್ತು. ಆದರೆ ಥಿಯರಿ ಇಲ್ಲ, ಇಲ್ಲಿ ಪ್ರಾಕ್ಟಿಕಲ್ ಅನ್ನ ನಾವು ತಿಳ್ಕೊಳ್ಬೇಕು. ಪ್ರಾಕ್ಟಿಕಲ್ ಅಲ್ಲಿ ಹೇಗೆ ತಿಳುವಳಿಕೆ ಬರುತ್ತೆ ಅಂದ್ರೆ, ಭಗವಂತನಿಗೆ ಹೇಗೆ ಶರಣಾಗುವುದು, ಆ ಭಗವಂತ ಅದನ್ನ ಕಂಪ್ಲೀಟ್ ಈ ಒಂದು ಭಗವಾನ್ ಹೇಳೋ ಶಬ್ದದಲ್ಲಿಯೇ ಅಡಕವಾಗಿದೆ ಅಂತ ಶ್ರೀಲ ಪ್ರಭುಪಾದರು ನಮಗೆ ಇದನ್ನ ಅರ್ಥ ಮಾಡಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಭಗವಾನ್ ಅಂದ್ರೆ ಕಾಪಾಡುವವನು, ರಕ್ಷಕ. ಈಗ ನಾವು ಕಾಪಾಡುವವರನ್ನ ನಾವು ಯಾರನ್ನು ತಿಳ್ಕೊತೇವೆ? ನಮ್ಮನ್ನು ಯಾರು ಕಾಪಾಡ್ತಾರೆ? ನಮ್ಮನ್ನ ತಂದೆ ತಾಯಿ ಕಾಪಾಡ್ತಾರೆ ಅಲ್ವಾ? ನಾನು ಮದುವೆ ಆದ್ಮೇಲೆ ನನ್ನ ಗಂಡ ಕಾಪಾಡ್ತಾನೆ ಅಲ್ವಾ? ಮಕ್ಕಳಿಗೆ ತಂದೆ ತಾಯಿ, ಹೀಗೆಲ್ಲ ನಾವು ತಿಳ್ಕೊಳ್ತೇವೆ ಅಲ್ವಾ? ಹೌದು ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ನಮ್ಮನ್ನು ಕಾಪಾಡುವವನು ತಂದೆ ತಾಯಿ ಅಲ್ಲ, ಗಂಡ ಅಲ್ಲ, ಅಥವಾ ಮಕ್ಕಳಲ್ಲ. ನನ್ನನ್ನು ಕಾಪಾಡುವವರು, ನನ್ನನ್ನು ಮೇಂಟೈನ್ ಮಾಡುವವರು ನನ್ನ ಬಾಸ್ ಅಲ್ಲ. ಯಾಕೆಂದ್ರೆ ನಾವು ಕೆಲಸ ಮಾಡ್ತೇವೆ, ಅಲ್ಲಿ ನನಗೆ ಸಂಬಳ ಸಿಗುತ್ತೆ, ಅವು ಯಾರೂ ಅಲ್ಲ. ನಮ್ಮನ್ನು ಮೂಲತಃ ನಮ್ಮನ್ನು ಕಾಪಾಡುವವನು ಅವನು ಆ ಭಗವಂತನೊಬ್ಬನೇ, ಮತ್ತೆ ಅವನೇ ರಕ್ಷಣೆಗೆ ಅರ್ಹ. ಯಾಕೆ ಅಂತಂದ್ರೆ, ಭಗವಂತ ಹೇಗೆ ರಕ್ಷಣೆ ಮಾಡ್ತಾರೆ ಅಂದ್ರೆ, ಈಗ ಗುರು ಮತ್ತು ಕೃಷ್ಣ ಅವರಿಗೆ ಬಂಧನ ಇಲ್ಲ ಅಲ್ವಾ? ಈಗ ಬೇರೆ ಎಲ್ಲರೂ ಕೂಡ ಐಹಿಕ ಬಂಧನದಲ್ಲಿ ಇದ್ದಾರೆ. ಈಗ ಕೈಕೋಳ ಕೊಟ್ಕೊಂಡವ್ರು ನಮ್ಮನ್ನ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವಾ? ನಮಗೂ ಕೈಕೋಳ ಕಟ್ಟಿದ್ದಾರೆ, ಮತ್ತೊಬ್ಬರು ಕೈಕೋರ ಎಲ್ಲರೂ ಜೀವಿಗಳು ಮಾಡಿದ್ದಾರೆ, ಅವರು ನಮ್ಮನ್ನು ಬಿಡಿಸ್ಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಲ್ಲ. ಮಾತಾಜಿ. ಯಾರು ಕೈ ಕಾಲುಗಳು ಕಟ್ಟಿಲ್ಲ ಅವರು ಬಿಡಿಸ್ಬಹುದು ಅಲ್ವಾ? ಅದು ಕೃಷ್ಣ. ಸೊ ಹಾಗಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಅವಶ್ಯ ರಕ್ಷಿಬೆ ಕೃಷ್ಣ ಏಹಿ ವಿಶ್ವಾಸ. ಅವಶ್ಯವಾಗಿ ಕೃಷ್ಣ ನನ್ನನ್ನು ರಕ್ಷಣೆ ಮಾಡ್ತಾನೆ. ಸೊ ಅದನ್ನ ನಮ್ಗೆ ಹೇಗೆ ಹೇಳ್ತಾನೆ ಅಂದ್ರೆ, ಕೃಷ್ಣನೇ, ಭಗವಂತನೇ ಆ ಭಗವದ್ಗೀತೆಯ 9.22 ಹೇಳಿದ್ದಾನೆ. ಈಗ ನೆನಪಾಯ್ತು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನು ಸದಾ ಚಿಂತನೆಯಲ್ಲಿ ಮಾಡುತ್ತಾರೋ ಅವರನ್ನು ನಾನು ಅವರನ್ನ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ. ಸೊ ಇದನ್ನೇ ಹರಿಭಕ್ತಿ ವಿಲಾಸದಲ್ಲಿ ಕೂಡ ಹೇಳಿದ್ದಾರೆ. ಅದು ಹೇಗೆ ಅಂತ ನೋಡೋಣ. ಆನುಕೂಲಸ್ಯ ಸಂಕಲ್ಪ ಪ್ರಾತಿಕೂಲಸ್ಯ ವರ್ಜನಂ ರಕ್ಷಿಷ್ಯತಿ ವಿಶ್ವಾಸೋ
ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯಂ ಷಡ್ವಿಧ ಶರಣಾಗತಿ. ಇಲ್ಲಿ ಶರಣಾಗತಿ ಸ್ತೋತ್ರದಲ್ಲಿ ಏನ್ ತಿಳ್ಕೊಳ್ಬೇಕು? ಕೃಷ್ಣ ನನ್ನನ್ನು ರಕ್ಷಿಸತಿ ಇತಿ ವಿಶ್ವಾಸೋ, ವಿಶ್ವಾಸ ಇರಬೇಕಂತೆ, ನಮ್ಮನ್ನು ರಕ್ಷಿಸ್ತಾನೆ, ಇದು ಸಮಸ್ಯೆ. ಕೃಷ್ಣ ನನ್ನನ್ನು ರಕ್ಷಿಸ್ತಾನೆ, ಇದು ನಮಗೆ ಒಂಥರ ನಂಬಿಕೆ ಬರೋದು ಸುಲಭ ಅಲ್ಲ. ಸುಲಭ ಇದೆಯಾ? ಇಲ್ಲ ಮಾತಾಜಿ, ಆನೆ ತುಂಬಾ 3 ಕಷ್ಟ. ಕ್ವಿಂಟಾಲ್ ತಿಂತದೆಯಂತೆ. ಅದಕ್ಕೆ ಕೊಡುವವರು ಯಾರು? ಅದು ಶಾಲೆಗೆ ಹೋಗಿ ಡಿಗ್ರಿಗಳನ್ನು ಪಡ್ಕೊಂಡು ಒಂದು ನೌಕರಿ ಮಾಡಿ ಅಥವಾ ಏನಾದ್ರು ಬಿಸ್ನೆಸ್ ಮಾಡಿ ಏನೋ ಹೊಟ್ಟೆ ತುಂಬಿಸ್ಕೊಳತ್ತಾ? ಇಲ್ಲ. ಅದನ್ನು ಭಗವಂತ ಅದಕ್ಕೆ ಆಹಾರವನ್ನು ಒದಗಿಸ್ತಾನೆ. ಇದು ಅದಕ್ಕೆ ಗೊತ್ತಿದೆ ತನಗೆ ಕಾಪಾಡ್ತಾನೆ ಅಂತ. ಹೇಗೆ ಗೊತ್ತಿದೆ? ಭಗವಂತ ಆ ಥರ ಪ್ರಾಣಿಗಳಿಗೆ ಕಾಪಾಡ್ತಾನೆ, ಅದೇ ಥರ ಎಲ್ಲ ಜೀವಿಗಳಿಗೂ ಕಾಪಾಡ್ತಾನೆ, ಮನುಷ್ಯರಿಗೆ ಎಲ್ಲರಿಗೂ ಕಾಪಾಡ್ತಾನೆ. ಸೊ ಇದನ್ನ ನಂಬಿಕೆ ಇಟ್ಕೊಳ್ಳೋರು ಆ ರೀತಿಯ ಒಂದು ತುಂಬ ಆ ಮಾರ್ಗ ಆ ಲೆವೆಲ್ಗೆ ಬರಬೇಕಾದ್ರೆ ತುಂಬ ನಮಗೆ ಇದಾಗತ್ತೆ. ಅಂದರೆ ಅಷ್ಟು ಮುಂದುವರಿದ ಭಕ್ತರು ಆ ಲೆವೆಲ್ನಲ್ಲಿ ಇರ್ತಾರೆ. ಕೃಷ್ಣ ನನ್ನ ಪಾಲಕ, ಕೃಷ್ಣ ನನ್ನ ರಕ್ಷಕ, ಅವನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸೊ ಇದು ಈ ರೀತಿಯ ಒಂದು ಸ್ಥಾನಕ್ಕೆ ಕೃಷ್ಣ ಎಲ್ಲ ಸನ್ನಿವೇಶದಲ್ಲಿಯೂ ಎಲ್ಲ ಕಷ್ಟಗಳಿಂದನೂ ನಾನು ಪಾರು ಮಾಡ್ತಾನೆ, ಇದು ವಿಶ್ವಾಸ ಇರಬೇಕಂತೆ ಮನುಷ್ಯರಿಗೆ. ಸೊ ಅದಕ್ಕೆ ಕೃಷ್ಣ ಅಂದರೆ ನಾನು ಜೀವನೋಪಾಯ ಏನು ಮಾಡಬೇಕು ಅದು ಭಗವಂತನಿಗೆ ಬಿಟ್ಟಿದ್ದು. ನಾನು ಆ ಭಗವಂತನಿಗೆ ಶರಣಾಗಿದ್ದಾರೆ, ಭಗವಂತನಿಗೆ ಬಿಟ್ಟಿದ್ದು ಅಲ್ವಾ? ಈ ಥರ ಭಾವನೆ ಆ ಸ್ಟೇಜಿಗೆ ಬರೋರು ಸನ್ಯಾಸಿಗಳು ಆ ಹಂತದಲ್ಲಿ ಇರ್ತಾರೆ. ಮತ್ತೆ ಶುದ್ಧ ಭಕ್ತರು, ಮುಂದುವರಿದ ಭಕ್ತರು, ಪರಮಹಂಸ ಭಕ್ತರು ಆ ಲೆವೆಲಲ್ಲಿ ಇರ್ತಾರೆ. ಸೊ ಆ ಲೆವೆಲಿಗೆ ಹೋಗೋದು ಅಂತಂದರೆ ಅದು ಕೃಷ್ಣನಲ್ಲಿ 100ಕ್ಕೆ 100ರಷ್ಟು ಶರಣಾಗತರಾದವರು. ಯಾಕೆಂದರೆ ಇನ್ನೊಂದು ನಾವು ತಿಳ್ಕೊಳ್ಬೇಕು, ಇದು ಹೇಗೆ ಅಂತ. ಆ ಲೆವೆಲಿಗೆ ಹೋಗ್ಬೇಕಾದ್ರೆ ಭಕ್ತಿ ಸೇವೆಯಲ್ಲಿ ಮಾಡಿ 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 ಅವರು ಆ ಹಂತವನ್ನು ಅವರು ತಲುಪಿರ್ತಾರೆ. ಭಗವಂತ ಅವರಿಗೆ ಆ ರೀತಿಯಾದ ಜ್ಞಾನ, ಆ ರೀತಿಯಾದ ಸೇವೆ, ಆ ರೀತಿಯಾದ ಕಮಿಟ್ಮೆಂಟು ಎಲ್ಲ ಭಗವಂತನ ಅನುಗ್ರಹದಿಂದ ಸಿಕ್ಕುತ್ತೆ. ಮತ್ತು ಇಲ್ಲಿ ನಾವು ಹೇಳುವ ಶಬ್ದಕ್ಕೆ ಮಾರ್ಗದರ್ಶಕ ಅಂತ ನೋಡಿದ್ವಿ. ಇದು ಏನು ಮಾರ್ಗದರ್ಶನ ಅಂದರೆ ಅದು ಬಹಳ ಮುಖ್ಯ. ಮಾರ್ಗದರ್ಶನ, ಈಗ ನಾಯಕ ಅಥವಾ ಒಂದು ಲೀಡರ್ ಅಲ್ವಾ, ಅವರು ಮಾರ್ಗದರ್ಶನ ಮಾಡ್ತಾರೆ, ಹೀಗೆ ಮಾಡಬೇಕು ಅಂತ ಅಲ್ವಾ. ಇಲ್ಲಿ ಮಾರ್ಗದರ್ಶಕ ಯಾರು? ಹರೇ ಕೃಷ್ಣ, ಭಗವಂತನೇ. ಅದೇ ಹೇಳೋ ಶಬ್ದದಲ್ಲಿ ಅಂದರೆ ಮಾರ್ಗದರ್ಶಕ ಅಂತ ಇಲ್ಲಿ ಜೀವ ಗೋಸ್ವಾಮಿಯವರು ಹೇಳ್ತಾರೆ. ಅಂದರೆ ಹೇಗೆ ಕೇಳಿದರೆ ಭಗವಂತ ಹೇಗೆ ಮಾರ್ಗದರ್ಶಕ ಆಗರೆ ಅಂದರೆ ಅವನು ಶುದ್ಧ ಭಕ್ತರನ್ನು ಕಾಪಾಡಿಕೊಂಡು ಅವರಿಗೆ ಇದು ಕೊಡ್ತಾರಂತೆ, ತಿಳುವಳಿಕೆ ಕೊಡ್ತಾ ಇರ್ತಾರಂತೆ. ಅಲ್ಲಿ ನಾವು ನೋಡಿದೇವಲ್ಲ 10ನೇ ಶ್ಲೋಕದಲ್ಲಿ, ಅವರಿಗೆ ತೇಷಾಂ ಸತತ ಯುಕ್ತನಾಂ ಭಜತಾಂ ಪ್ರೀತಿಪೂರ್ವಕಂ ತದಾಮಿ ಬುದ್ಧಿಯೋಗಂ ತಮ್ಯೇನ ಮಾಂ ಉಪಯಾಂತಿತಿ. ಅವ್ರು ಹೇಗೆ ಭಕ್ತಿಯಲ್ಲಿ ಮುಂದುವರಿಬೇಕು ಅದನ್ನು ಅವನೇ ಕೊಡ್ತಾನಂತೆ. ಆಮೇಲೆ ಭಕ್ತಿ ಸೇವೆ ಮಾಡಲಿಕ್ಕೆ ಅವನೇ ಅವಕಾಶ ಕೊಡ್ತಾನೆ. ಯಾರಿಗಾದರೂ ಒಂದು ಭಕ್ತಿ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು, ಅದನ್ನು ಕೊಡೋರು ಯಾರು? ಭಗವಂತ. ಭಕ್ತಿ ಸೇವೆ ಮಾಡಲು ಅವಕಾಶಗಳನ್ನು ಕಲ್ಪಿಸಿಕೊಳ್ತಾನೆ. ಸೊ ಹಾಗಾಗಿ ಶುದ್ಧ ಭಕ್ತರು ಹೇಗೆ ಅಂದರೆ, ನನ್ನ ರಕ್ಷಣೆ ಆ ಭಗವಂತನ ಕೈಯಲ್ಲಿದೆ. ಯಾರಾದರೂ ನನ್ನನ್ನು ರಕ್ಷಣೆ ಈ ಭೌತಿಕ ಜಗತ್ತಲ್ಲಿ ಮಾಡ್ತಾರೆ ಅಂದರೆ ಅವರು ಅವನಿಂದ ನೇಮಿಸಲ್ಪಟ್ಟವರು. ಈ ತಂದೆ ತಾಯಿಗಳು ಮಕ್ಕಳನ್ನು ಸಾಕ್ತಾರೆ, ದೊಡ್ಡ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ, ಅವರು ಭಗವಂತನಿಂದ ನಿಯೋಗಿಸಲ್ಪಟ್ಟವರು. ಆದರೆ ನೇರವಾಗಿ ಅವರು ಭಗವಂತ ಅಲ್ಟಿಮೇಟ್ಲಿ ಕೊನೆಯದಾಗಿ ಭಗವಂತನೇ ರಕ್ಷಣೆ ಮಾಡೋದು. ಆದರೆ ನಮಗೆ ಈ ಪ್ರಪಂಚದಲ್ಲಿ ತಂದೆ ತಾಯಿಗಳನ್ನ ಅವರು ಕಳಿಸಿರ್ತಾರೆ. ಆ ಥರ ಗಾಡು ದೇವರು ಏನು ಅಂತಂದರೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣೋದಿಲ್ಲ ನಮಗೆ, ಆದರೆ ಅವರ ಮುಖಾಂತರ ನಮಗೆ ರಕ್ಷಣೆ ಮಾಡಿಸ್ತಾನೆ. ಸೊ ಹಾಗಾಗಿ ಇಲ್ಲಿ ನಮಗೆ ಅವನ ಮಾರ್ಗದರ್ಶಕ. ಇಲ್ಲಿ ಮತ್ತೊಂದು ವಾಸ ಹೇಳ್ತಕ್ಕಂಥ ಹೇಳೋ ಶಬ್ದ ಇದೆ. ಇಲ್ಲಿ ಅಂದರೆ ವಾಸ ಅಂದರೆ ಪ್ರತಿಯೊಬ್ಬ ಜೀವಿಯೂ ಭಗವಂತನಲ್ಲಿರ್ತಾನೆ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ಪ್ರತಿಯೊಂದು ಜೀವಿಯು ಭಗವಂತನ ಶಕ್ತಿಯಲ್ಲಿರುತ್ತೆ ನೋಡಿ. ಎಲ್ಲ ಜೀವಿಗಳು ಭಗವಂತನ ತಟಸ್ಥ ಶಕ್ತಿ, ಜೀವಾತ್ಮರು ಪರಾಶಕ್ತಿಗೆ ಕೂಡ ಸೇರಿದವರು. ಸೊ ಹಾಗಾಗಿ ಜೀವಾತ್ಮರು ಪರಾಶಕ್ತಿಗೆ ಸೇರಿದವರು, ಅಂತರಂಗ ಶಕ್ತಿಗೆ. ಆದರೆ ಈಗ ಭೌತಿಕ ಪ್ರಪಂಚದಲ್ಲಿ ಇರೋದರಿಂದ ಬದ್ಧಾತ್ಮರು ಅವರು ತಟಸ್ಥ ಶಕ್ತಿಯಲ್ಲಿದ್ದಾರೆ. ಇಲ್ಲೇ ಉಳ್ಕೊಳ್ಬೋದು ಅಥವಾ ಭಗವಂತನ ಲೋಕಕ್ಕೆ ಪ್ರಯತ್ನ ಮಾಡಿ ಹೋಗ್ಬೋದು. ಸೊ ಹಾಗಾಗಿ ಅವನು ಎಲ್ಲ ಜೀವಿಯೂ ಭಗವಂತನಲ್ಲಿ ಇರ್ತಾನೆ. ಈಗ ಭಗವಂತನು ಪ್ರತಿಯೊಂದು ಜೀವಿಯಲ್ಲಿಯೂ ಇರ್ತಾನೆ.
ಇದನ್ನು ನಾವು ಭಗವದ್ಗೀತೆಯಲ್ಲಿ ನೋಡಿದ್ದೇವೆ. ಭಗವಂತನ ಎಲ್ಲ ಜೀವಿಗಳು ಪರಮಾತ್ಮನಾಗಿ ಇರ್ತಾನೆ ಅಲ್ವಾ? ಹೌದು 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 ಮಾತಾಜಿ. ಮಾತಾಜಿ. ಹಾ, ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಅಂತ ಭಗವಂತ 18ನೇ ಅಧ್ಯಾಯದಲ್ಲಿ ಹೇಳ್ಬಿಟ್ಟಿದ್ದಾನೆ. ಎಲ್ಲ ಹೃದಯದಲ್ಲೂ ಇದ್ದೇನೆ. ಆಮೇಲೆ ಇದು ಈ ದೇಹ ಹೇಳ್ತಕ್ಕಂಥದ್ದು ಈ ಭೌತಿಕ ಶಕ್ತಿ ಮಾಡಿದ ಒಂದು ಯಂತ್ರ, ಇಟ್ಸ್ ಲೈಕ್ ಎ ಮೆಷಿನ್. ಆ ಮಷೀನಲ್ಲಿ ಜೀವಿಗಳು ಕೂತ್ಬಿಟ್ಟಿದ್ದಾರೆ ಯಂತ್ರದಲ್ಲಿ. ಸೊ ಅವರ ಒಂದು ತಿರುಗಾಟ, ಇಲ್ಲಿ ಭೌತಿಕ ಪ್ರಪಂಚದ ತಿರುಗಾಟ ಮಾಡ್ತಾ ಇದ್ದಾರೆ. ಅದನ್ನು ನಿರ್ದೇಶಕ ಭಗವಂತ ಹೃದಯದಲ್ಲಿದ್ದುಕೊಂಡು ಅವನು ನಿರ್ದೇಶನ ಕೊಡ್ತಾನೆ. ಸೊ ಅದೇ ತರಹ ಅವನು 10ನೇ ಅಧ್ಯಾಯದಲ್ಲೂ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಉಪದೃಷ್ಟ ಹನುಮಂತ ಚ ಭರ್ತ ಭೋಕ್ತ ಮಹೇಶ್ವರ. ಅವನು ಉಪದೃಷ್ಟ ಹನುಮಂತ, ಅವನು ಎಲ್ಲರ ಉಪದೃಷ್ಟ ಅಂದರೆ ಪರಮ ಸಾಕ್ಷಿಯಾಗಿದ್ದಾನೆ. ಹನುಮಂತ ಎಲ್ಲ ಜೀವಿಗಳು ಮಾಡುವ ಎಲ್ಲ ಕೆಲಸಗಳಿಗೆ ಅನುಮತಿ ಕೊಡುವನು ಅವನೇ, ಎಲ್ಲದಕ್ಕೂ ಅನುಮತಿ ಕೊಡುವನು. ಅಂದರೆ ಭಗವಂತನ ಅನುಮತಿ ಇಲ್ಲದಿದ್ದರೆ ತೇನವಿನ ತೃಣಮಪಿ ನ ವಿಚಲತಿ, ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಸೊ ಹಾಗೆ ಅವನು ಪರಮ ಸಾಕ್ಷಿಯಾಗಿ, ಪರಮ ನಿರ್ದೇಶಕನಾಗಿ, ಮತ್ತು ಎಲ್ಲದಕ್ಕೂ ಕೂಡ ಅನುಮತಿ ಕೊಡುವವನಾಗಿ ಮತ್ತು ಭೋಕ್ತಾರನಾಗಿ ಜೀವಿಯ ದೇಹದಲ್ಲಿ, ಎಲ್ಲ ಜೀವಿಗಳ ದೇಹದಲ್ಲಿ ಅವನು ಇದ್ದಾನೆ. ಅಂದರೆ ಎಂಥ ಜೀವಿ ಎಲ್ಲಿ ಬೇಕಾದರೂ ಹೋಗಲಿ, ಜೀವಾತ್ಮ ಯಾವ ಶರೀರವನ್ನು ಪಡೆಯಲಿ, ಮಲದಲ್ಲಿ ಒಂದು ಹುಳುವಾಗಿರಲಿ, ಅದರ ಶರೀರದಲ್ಲಿ ಕೂಡ ಭಗವಂತ ಇರ್ತಾನೆ. ಯಾಕೆ? ಅವನು ಯಾರಿಗೂ ಕೂಡ ಭೇದ ಭಾವ ಮಾಡೋದಿಲ್ಲ. ಅದಕ್ಕಾಗಿ ಅವನು ಸುಹೃನ್ಮಿತ್ರ. ಅಂದರೆ ಎಲ್ಲಿವರೆಗೆ ಜೀವಾತ್ಮನ ತಾನು ಮತ್ತೆ ಭಗವಂತನ ಲೋಕಕ್ಕೆ ಹೋಗಬೇಕು, ಈ ಬುದ್ಧಿ ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೂ ಭಗವಂತ ಪರಮಾತ್ಮನಾಗಿ ಅವನು ಇದ್ದೇ ಇರ್ತಾನೆ. ಅವನು ಡೈರೆಕ್ಷನ್ ಕೊಡ್ತಾನೆ ಇರ್ತಾನೆ. ಆದರೆ ನಮಗೆ ಅದು ಅರ್ಥ ಆಗೋದಿಲ್ಲ. ಯಾಕೆಂದರೆ ನಾವು ಐಹಿಕದಲ್ಲಿ ಮುಳುಗಿ ಹೋಗಿದ್ದೇವೆ. ಭಗವಂತ ಏನು ಹೇಳ್ತಾ ಇದ್ದಾನೆ ನಮಗೆ ಕೇಳಿಸ್ಕೊಳ್ಳತಕ್ಕಂತಹ ಆ ಒಂದು ವ್ಯವಧಾನ ಇನ್ನು ಬಂದಿರೋದಿಲ್ಲ. ಸೊ ಹಾಗಾಗಿ, ಆದರೆ ಭಗವಂತ ತುಂಬ ಪೇಷನ್ಸ್, ಭಗವಂತನಿಗೆ ತುಂಬ ಕಾತುರವೂ ಇದೆ. ತನ್ನ ಮಕ್ಕಳನ್ನು ಮತ್ತೆ ಹಿಂದೆ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗಬೇಕು. ಆ ಜವಾಬ್ದಾರಿ ಭಗವಂತನಿಗೆ ಇದೆ. ಅದಕ್ಕೆ ಮಕ್ಕಳನ್ನು ತಂದೆ ತಾಯಿಗಳು ದೂರದಲ್ಲಿ ಇದ್ರೂ ಕೂಡ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ. ಅದೇ ಥರ ಭಗವಂತ ಹೃದಯದಲ್ಲಿದ್ದೇ ಯೋಗಕ್ಷೇಮ ನೋಡ್ತಾ ಇರ್ತಾನೆ. ಆಮೇಲೆ ಹೊರಗೆ ಅವನು ಹೃದಯದಲ್ಲಿ ಅವನು ಇರ್ತಾನೆ, ಹೊರಗೆ ಗುರುಗಳನ್ನು ಕಳಿಸ್ತಾನೆ. ಮತ್ತು ಅವನು ಈ ಭಗವದ್ಗೀತೆ ಭಾಗವತಮನ್ನ ಪುಸ್ತಕಗಳ ಆ ಒಂದು ಶಾಸ್ತ್ರ ಇದನ್ನು ಕೊಡ್ತಾನೆ ತಾನೇ. ಮತ್ತು ಭಗವಂತನಾಗಿ ಅವತರಿಸ್ತಾನೆ, ತನ್ನ ಒಂದು ಪ್ರತಿನಿಧಿ ಗುರುಗಳನ್ನು ಕಳಿಸ್ತಾನೆ. ಹೀಗೆ ಅವನು ಮಾಡ್ತಾ ಇರ್ತಾನೆ ಅವನು ಎಲ್ಲರ ಯೋಗಕ್ಷೇಮವನ್ನು. ಆಮೇಲೆ ಅವನು ಎಲ್ಲ ಇದರಲ್ಲೂ ಕೂಡ ಇರ್ತಾನೆ. ಅಣುರೇಣು ತೃಣಕಾಷ್ಟದಲ್ಲೂ ಇರ್ತಾನೆ. ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಸೊ ಹಾಗಾಗಿ ಇಲ್ಲಿ ಭಗವಾನ್ ಹೇಳೋದು, ಇಲ್ಲಿ ನಾವು ಇದನ್ನ ತಿಳ್ಕೊಳ್ಳೋದೇನು ಅಂದರೆ, ನಾವು ಆ ಭಗವಾನ್ ಹೇಳೋ ಶಬ್ದದಿಂದಲೇ ಶ್ರೀಲ ಪ್ರಭುಪಾದರು ನಮಗೆ ಈ ಒಂದು ಇಷ್ಟೇ ಒಂದು ಸಣ್ಣ ಪ್ಯಾರದಲ್ಲಿ ನಾವು ಹೇಗೆ ಭಗವಂತನಿಗೆ ಶರಣಾಗತಿಯಾಗೋದು, ಹೇಗೆ ಪೂರ್ಣ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳೋದು, ಹೇಗೆ ಭಗವಾನ್ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳೋದು, ಇದನ್ನು ತಿಳಿಸಿದ್ದಾರೆ. ಈ ಬ್ರಹ್ಮ ಸಾಕ್ಷಾತ್ಕಾರ ಕೇವಲ ಆಂಶಿಕ ಸಾಕ್ಷಾತ್ಕಾರ, ಪಾರ್ಷಿಯಲ್ ರಿಯಲೈಸೇಷನ್. ಹೇಗೆ ಅಂದರೆ ಅಲ್ಲಿ ಕೇವಲ ಅದು ಭಗವಂತನ ಶಾಶ್ವತತೆಯ ಅದು ಸಾಕ್ಷಾತ್ಕಾರ ಆಗಿರುತ್ತೆ, ಸತ್ಲಕ್ಷಣದ ಸಾಕ್ಷಾತ್ಕಾರ ಆಗಿರುತ್ತೆ. ಆದರೆ ಭಗವಂತನ ಪೂರ್ಣ ಶಕ್ತಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂದರೆ ಅದರಲ್ಲಿ ಸತ್, ಚಿತ್ ಮತ್ತು ಆನಂದ. ಸೊ ಇದನ್ನ ಸಾಕ್ಷಾತ್ಕಾರ ಮಾಡೋದು ಭಗವಾನ್ ಸಾಕ್ಷಾತ್ಕಾರ. ಆ ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ಸತ್ ಮತ್ತು ಚಿತ್ ಲಕ್ಷಣ, ಚಿತ್ ಅಂದರೆ ಜ್ಞಾನ, ಇದಿಷ್ಟೇ ಇರುತ್ತೆ. ಸೊ ಹಾಗಾಗಿ ನಾವು ಸಂಪೂರ್ಣ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಲ್ವಾ? ಅರ್ಧಂಬರ್ಧ ನಾವು ಮಾಡ್ಕೊಂಡ್ರೆ ನಮಗೆ ಸರಿನಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಲ್ಲ, ಪೂರ್ಣ ಮಾಡ್ಕೋಬೇಕು. ಪೂರ್ಣ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಈ ಒಂದು ಸಣ್ಣ ಪ್ಯಾರದಲ್ಲಿ ಅದಕ್ಕೆ ಶೀಲ ಪ್ರಭುಪಾದರು ನಮಗೆ ಹೇಗೆ ಭಗವಾನ್ ಸಾಕ್ಷಾತ್ಕಾರ ಮಾಡೋದು ಅಂತ ತಿಳಿಸ್ಬಿಟ್ಟಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಮಗೆ ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಎಲ್ಲದನ್ನು ಕೂಡ ಅವರು ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಯಾವಾಗಲೂ ಹೇಳ್ತಾರೆ, ನನ್ನ ಪುಸ್ತಕದ ಒಂದು ಪೇಜನ್ನು, ಒಂದು ಪ್ಯಾರ ನಿಮಗೆ ಕೂಡ ಓದಿದ್ರು ನಿಮಗೆ ಮರಳಿ ದೇವೋತ್ತಮನ ಕಡೆಗೆ ಹೋಗಬಹುದು, ಅಷ್ಟೊಂದು ಅವರು ಕೊಡ್ತಾರೆ ನಮಗೆ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರಿಗೆ ನಾವು ಯಾವಾಗಲೂ ಅವರ ಪುಸ್ತಕ, ಅವರ ಬರೆದಿರ್ತಕ್ಕಂಥ ಸಾಹಿತ್ಯಗಳನ್ನ ಪ್ರತಿನಿತ್ಯವೂ ಕೂಡ ನಾವು ಅದನ್ನ ನೋಡ್ತಾ ಇರಬೇಕು, ಕೇಳ್ತಾ ಇರಬೇಕು, ಓದ್ತಾ ಇರಬೇಕು, ಕೇಳ್ತಾ ಇರಬೇಕು. ಹರೇ ಕೃಷ್ಣ. ಓದಿ ಇದು. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಭಗವಂತನು ತನ್ನ ನಿಷ್ಕಲ್ಮಶ ಭಕ್ತರನ್ನು ಪೂರ್ತಿಯಾಗಿ ಕಾಪಾಡಿ
ಅವರನ್ನು ಪರಿಪೂರ್ಣ ಭಕ್ತಿ ಮಾರ್ಗದಲ್ಲಿ ಕರೆದೊಯ್ಯುತ್ತಾನೆ. ತನ್ನ ಭಕ್ತರ ಮಾರ್ಗದರ್ಶಿಯಾಗಿ ಕೊನೆಗೆ ತನ್ನನ್ನೇ ಅರ್ಪಿಸಿಕೊಳ್ಳುವ ಮೂಲಕ ಭಕ್ತಿ ಸೇವೆಯ ಫಲಗಳನ್ನು ನೀಡುತ್ತಾನೆ. ಭಗವಂತನ ಭಕ್ತರು ಭಗವತ್ ಕೃಪೆಯಿಂದ ಭಗವಂತನನ್ನು ಕಣ್ಣಾರೆ ನೋಡುತ್ತಾರೆ. ಹೀಗಾಗಿ ಭಗವಂತನು ತನ್ನ ಭಕ್ತರಿಗೆ ಶ್ರೇಷ್ಠ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನ ತಲುಪಲು ಸಹಾಯ ಮಾಡುತ್ತಾನೆ. ಸೃಷ್ಟಿಕರ್ತನಾಗಿ ಅವನು ತನ್ನ ಭಕ್ತನಿಗೆ ಅಂತಿಮವಾಗಿ ತನ್ನನ್ನು ಸೇರಲು ಅವಶ್ಯಕವಾದ ಅರ್ಹತೆಗಳನ್ನು ನೀಡಬಲ್ಲನು. ಭಗವಂತನು ಸಕಲ ಕಾರಣಗಳಿಗೂ ಕಾರಣನು ಮತ್ತು ಅವನಿಗೆ ಕಾರಣಕರ್ತನಾರೂ ಇಲ್ಲದಿರುವುದರಿಂದ ಅವನೇ ಮೂಲ ಕಾರಣನು. ಪರಿಣಾಮವಾಗಿ ಅವನು ತನ್ನ ಆಂತರಿಕ ಶಕ್ತಿಯನ್ನು ಪ್ರಕಟಗೊಳಿಸಿ ಆಗಿರುತ್ತಾನೆ. ಬಾಹ್ಯ ಶಕ್ತಿ ಸ್ವತಃ ಅವನಿಂದಲೇ ಪ್ರಕಟವಾಗುವುದಿಲ್ಲ, ಏಕೆಂದರೆ ಅವನು ತಾನೇ ಪುರುಷರಾಗಿ ವಿಸ್ತಾರಗೊಳ್ಳುತ್ತಾನೆ ಮತ್ತು ಆ ರೂಪಗಳಲ್ಲಿ ಅವನು ಐಹಿಕ ಅಭಿವ್ಯಕ್ತಿಯನ್ನು ಸೃಷ್ಟಿ ಮಾಡುತ್ತಾನೆ. ಅಂಥ ವಿಸ್ತರಣೆಗಳಿಂದ ಅವನು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಹರೇ ಕೃಷ್ಣ. ಭಗವಂತ ತನ್ನ ನಿಷ್ಕಲ್ಮಶ ಭಕ್ತರು ಅಂದರೆ ಅನನ್ಯ ಭಕ್ತರು ಅಂದರೆ ಶುದ್ಧ ಭಕ್ತರು ಅವರನ್ನ ಪೂರ್ತಿಯಾಗಿ ಕಾಪಾಡ್ತಾನೆ. ಭಗವಂತ ಇದನ್ನ ನೆನಪಿಟ್ಟುಕೊಳ್ಳಬೇಕು, ಪೂರ್ತಿಯಾಗಿ ಕಾಪಾಡ್ತಾನೆ ಮತ್ತು ಪರಿಪೂರ್ಣ ಭಕ್ತಿ ಮಾರ್ಗದಲ್ಲಿ ಕೊಂಡೊಯ್ತಾನೆ. ಸೊ ಹಾಗಾಗಿ ನಮಗೆ ಪರಿಶುದ್ಧ ಭಕ್ತರು ಅವನನ್ನೇ ನಂಬಿಕೊಂಡಿರೋದ್ರಿಂದ ಅವರಿಗೆ ದಾರಿ ತೋರಿಸ್ತಾನೆ. ಅವರಿಗೆ ಸರಿಯಾದ ಒಂದು ಭಕ್ತಿ ಮಾರ್ಗದಲ್ಲಿ ಅವನೇ ಕರ್ಕೊಂಡು ಹೋಗ್ಬಿಡ್ತಾನೆ. ಹೇಗೆ ಅಂದರೆ ಅವನ ಚೈತ್ಯ ಗುರುವಾಗಿ ಎಲ್ಲ ನಿರ್ದೇಶನಗಳನ್ನು ಭಕ್ತರಿಗೆ ತಾನೇ ಕೊಡ್ತಾನೆ. ಸೊ ಶುದ್ಧ ಭಕ್ತರು ಮಾಡ್ತಕ್ಕಂಥ ಕೆಲಸಗಳು ಅವೆಲ್ಲವೂ ನೇರವಾಗಿ ಭಗವಂತನಿಂದ ಬಂದಿರೋದು ಮತ್ತು ಅಥವಾ ಸಂಪ್ರದಾಯದಿಂದ ಬಂದ ಅವರ ನಿರ್ದೇಶನಗಳು, ಅವರಿಗೆ ನಿರ್ದೇಶನ ಬರ್ತಾ ಇರತ್ತೆ. ಸೊ ಇದು ಅವನು ಪರಿಪೂರ್ಣ ಭಕ್ತಿ ಮಾರ್ಗದಲ್ಲಿ ಹೀಗೆ ಕೊಂಡೊಯ್ತಾನೆ. ಸೊ ಅವನಿಗೆ ತನ್ನ ಭಕ್ತರ ಮಾರ್ಗದರ್ಶಿ. ಹೇಗೆ ಮಾರ್ಗದರ್ಶಿ? ಅವನು ಚೈತ್ಯ ಗುರುವಾಗಿ ಮಾರ್ಗದರ್ಶಿ. ಒಳಗಡೆ ಆ ಪರಮಾತ್ಮನ ಚೈತ್ಯ ಗುರುವಾಗ್ಬಿಡ್ತಾನೆ, ಮಾರ್ಗದರ್ಶಿ ಆಗ್ತಾನೆ. ಹೊರಗಡೆ ಅವನು ಗುರುವಿನ ರೂಪದಲ್ಲಿ ಮಾರ್ಗದರ್ಶಿ ಆಗ್ತಾನೆ, ಸದ್ಗುರುವಿನ ರೂಪದಲ್ಲಿ ಹೊರಗಿನಿಂದ ಮಾರ್ಗದರ್ಶಿ ಆಗ್ತಾನೆ. ಅಂದ್ರೆ ಸದ್ಗುರುವನ್ನು ಆಶ್ರಯಿಸುತ್ತಾರೆ ಭಕ್ತರು. ಸಂಪ್ರದಾಯದಿಂದ ಬಂದ ಗುರು ಸದ್ಗುರು. ಸೊ ಹಾಗಾಗಿ ಸದ್ಗುರು ಆ ಭಕ್ತರಿಗೆ ಮಾರ್ಗದರ್ಶನ ಮಾಡ್ತಾನೆ, ಒಳಗಡೆ ತಾನೇ ಚೈತ್ಯ ಗುರುವಾಗಿ ಮಾರ್ಗದರ್ಶನ ಮಾಡ್ತಾನೆ. ಸೊ ಈ ರೀತಿಯಾಗಿ ಭಕ್ತರಿಗೆ ಭಗವಂತ ತಾನೇ ಮಾರ್ಗದರ್ಶಿ. ಅದಕ್ಕೆ ಅವನನ್ನು ಅಂದರೆ ಮಾರ್ಗದರ್ಶಿ, ಅವನೇ ನಾಯಕ, ಅವನೇ ನಮಗೆ ಲೀಡ್ ಮಾಡೋನು ಅಂತ ಹೇಳಿ ಕೊನೆಗೆ ಅವನೇನ್ ಮಾಡ್ತಾನೆ? ತನ್ನನ್ನೇ ಅರ್ಪಿಸಿಕೊಂಡು ಬಿಡುತ್ತಾನೆ ಮತ್ತು ಭಕ್ತರಿಗೆ ಭಕ್ತಿ ಸೇವೆಯ ಫಲವನ್ನು ಕೊಡ್ತಾನೆ. ಈ ಭಕ್ತಿ ಸೇವೆಯ ಫಲ ಏನು? ಹರೇ ಕೃಷ್ಣ. ಹರೇ ಕೃಷ್ಣ. ಭಕ್ತಿ ಸೇವೆಯ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಹಾಗಾದ್ರೆ ಭಕ್ತಿ ಸೇವೆಯ ಫಲ ಏನು? ಭಗವಂತನಿಗೆ ಹೋಗುವುದು, ಭಗವಂತನತ್ತ ಸಾಗುವುದು ಮಾತಾಜಿ. ಭಕ್ತಿ ಸೇವೆಯ ಫಲ, ಭಕ್ತಿ ಸೇವೆಯ ಫಲ ಅಂದ್ರೆ ಕೃಷ್ಣ ಪ್ರೇಮ. ಸೊ ಭಕ್ತಿ ಸೇವೆಯ ಫಲ ಅದನ್ನ ನಾವು ನೋಡಿದ್ದೇವೆ. ಭಕ್ತಿಲತಾ ಬೀಜ ಇದನ್ನ ನಾವು ನೋಡಿದ್ದೇವೆ ಅಲ್ವಾ ಭಗವದ್ಗೀತೆ ಕಲಿಯುವಾಗ. ಅಂದ್ರೆ ಗುರು ಕೃಷ್ಣ ಕೃಪಾಪಾಯೇ ಭಕ್ತಿಲತಾ ಬೀಜ. ಗುರುವಿನ ಕರುಣೆ ಮತ್ತೆ ಆ ಕೃಷ್ಣನ ಅನುಗ್ರಹದಿಂದ ನಮ್ಗೆ ಭಕ್ತಿ ಬೀಜ ಸಿಕ್ಕುತ್ತೆ. ಆಮೇಲೆ ಭಕ್ತನಾದವನು ಅದನ್ನ ಮಾಲಿ ತರ, ತೋಟಗಾರ ಹೇಗೆ ಮಾಲಿ ಕೆಲಸ ಮಾಡ್ತಾನೆ ಹಾಗೆ ಆ ಲತೆ ಅದು ಒಂದು ಬಳ್ಳಿ ತರ ಇರುತ್ತೆ, ಅದು ಬೀಜ ಕೊಡ್ತಾರೆ. ಆ ಬೀಜಕ್ಕೆ ನೀರು ಗೊಬ್ಬರ ಹಾಕಬೇಕು, ಹರೇ ಕೃಷ್ಣ ಮಹಾಮಂತ್ರ ಹೇಳಬೇಕು, ಶ್ರವಣ ಮಾಡಬೇಕು. ಈ ರೀತಿ ಅದನ್ನು ಪೋಷಣೆ ಮಾಡೋದು. ಮತ್ತೆ ಅಲ್ಲಿ ಕಳೆ ಕೀಳುವುದು, ಅಲ್ಲಿ ಬರ್ತಕ್ಕಂತಹ ಬೇರೆ ಬೇರೆ ರೀತಿಯಾದ ಒಂದು ನಮಗೆ ಭಕ್ತಿಯಲ್ಲಿ ಅಡಚಣೆಗಳು ಬರುತ್ತೆ, ಅದನ್ನ ತೆಗೆಯೋದು. ಆಮೇಲೆ ಆ ಭಕ್ತಿ ಈ ರೀತಿಯಾಗಿ ಬೆಳೆದಾಗ ಅದು ಬಹುರ ಹೋಗಿ ಹೋಗಿ ಮೇಲೆ 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 ಹೋಗಿ ಆ ಭಗವಂತನ ಲೋಕವನ್ನು, ಈ ಬ್ರಹ್ಮಾಂಡದ ಪದರಗಳನ್ನು ಕೂಡ ಅದು ಭೇದಿಸಿಕೊಂಡು ಆ ಬ್ರಹ್ಮ ಜ್ಯೋತಿಯ ಕಿರಣವನ್ನು ದಾಟಿ ಆಮೇಲೆ ವೈಕುಂಠ ಲೋಕ ಪ್ರವೇಶ ಮಾಡಿ ಅಲ್ಮೇಲೆ ಗೋಲೋಕದಲ್ಲಿ ಭಗವಂತನ ಪಾದದಲ್ಲಿ ಅದು ಆಶ್ರಯ ತೆಗೆದುಕೊಳ್ಳುತ್ತೆ. ಆಮೇಲೆ ಅಲ್ಲಿ ಹೂವು ಹಣ್ಣುಗಳನ್ನು ಬಿಡುತ್ತೆ. ಆ ಹಣ್ಣೇ ಆ ಫಲ. ಆ ಫಲ ಅಂದರೆ ಕೃಷ್ಣ ಪ್ರೇಮ. ಸೊ ಹಾಗಾಗಿ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಆಮೇಲೆ ನಿಷ್ಠ, ರುಚಿ, ಆಸಕ್ತಿ, ಭಾವ, ಇದೆಲ್ಲ ಭಕ್ತನು ಮಾಡ್ತಕ್ಕಂಥದ್ದು ಕಾರ್ಯಗಳು. ಆದರೆ ಭಕ್ತಿ ಸೇವಾ ಕಾರ್ಯಗಳು ಆ ಹಂತ ಇದನ್ನು ದಾಟೋದು. ಆದರೆ ಕೊನೆಗೆ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ ಕೊಡೋದು ಕೃಷ್ಣ. ಸೊ ಭಾವ ಹಂತದವರೆಗೆ ಪ್ರಯತ್ನ, ಆದರೆ
ಕೃಷ್ಣ ಪ್ರೇಮವನ್ನು ಕೊಡುವನು ಕೃಷ್ಣ. ಅವನ ಒಂದು ಅವ್ಯಾಜ ಕರುಣೆಯಿಂದ ನಮಗೆ ಸಿಕ್ಕುತ್ತೆ. ಸೊ ಹಾಗಾಗಿ ಭಕ್ತಿ ಸೇವೆಯ ಫಲಗಳನ್ನು ಕೊಡ್ತಾನೆ, ತನ್ನನ್ನೇ ತಾನು ಅರ್ಪಿಸಿಕೊಳ್ತಾನೆ. ನೋಡಿ, ಭಕ್ತನಿಗೆ ತನ್ನನ್ನೇ ತಾನು ಅರ್ಪಿಸಿಕೊಂಡು ಬಿಡ್ತಾನೆ. ಅದಕ್ಕೆ ಹೇಳ್ತಾನೆ ಹೇಗೆ ಅಂತ ಕೇಳಿದರೆ, ನೋಡಿ ನಮಗೆ ಅವನು ತನ್ನನ್ನೇ ಅರ್ಪಿಸಿಕೊಳ್ತಾನೆ ಅಂದರೆ ಭಕ್ತರಿಗೆ. ಈಗ ಅರ್ಜುನನಿಗೆ ಭಕ್ತರು ಭಗವಂತನ ಸೇವೆ ಮಾಡ್ತಾನೆ, ಭಗವಂತನು ಭಕ್ತರ ಸೇವೆ ಮಾಡ್ತಾನೆ. ಅರ್ಜುನನಿಗೆ ಸಾರಥಿಯಾಗಿ ನಿಂತ. ಆಮೇಲೆ ಶ್ರೀ ಯುಧಿಷ್ಠಿರ ಮಹಾರಾಜನಿಗೆ ಅವನು ದೂತನಾದ ಅಲ್ವಾ, ಅವನಿಗೆ ಪ್ಯಾಸೆಂಜರ್ ದೂತನಾಗಿ ಅಲ್ಲಿ ಹೋಗಿ ಕೌರವರ ಹತ್ರ ಹೋಗಿ ನೀವು 5 ಹಳ್ಳಿಗಳನ್ನು ಕೊಡಿ, ಅವನಿಗೆ ದೂತನಾದ. ಆಮೇಲೆ ನಂದ ಮಹಾರಾಜನ ಆ ಪಾದುಕೆಗಳನ್ನು ತಲೆ ಮೇಲೆ ಇಟ್ಕೊಂಡ ಅಲ್ವಾ ಕೃಷ್ಣ. ಹಾಗೆ ಕೃಷ್ಣ ಗೋಪಿಯರಿಗೆ ಹೇಳ್ತಾನೆ ನಿಮ್ಮ ಋಣವನ್ನು ನಾನು ತೀರಿಸಲಾರೆ ಅಂತ ಹೇಳ್ಬಿಡ್ತಾನೆ. ಸೊ ಹಾಗಾಗಿ ತನ್ನನ್ನೇ ಅರ್ಪಿಸಿಕೊಳ್ಬಿಡ್ತಾನೆ ಭಗವಂತ. ಸೊ ಇದು ಭಗವಂತನ ಒಂದು ಭಕ್ತನ ಮತ್ತು ಭಗವಂತನ ನಡುವೆ ಸಂಬಂಧ. ಆ ಸಂಬಂಧ ಹೇಗಿರುತ್ತದೆ ಅಂದರೆ, ಭಕ್ತರು ಭಗವಂತನ ಬಿಟ್ಟು ಇರಲಾರರು. ನೀರು ಒಳಗೆ ಮೀನಿದ್ರೆ ಹೇಗಿರುತ್ತೆ, ಆದರೆ ಮೀನಿಂದ ಹೊರಗೆ ತೆಗೆದ್ರೆ ಚಡಪಡಿಸುತ್ತೆ. ಆದರೆ ಭಗವಂತನ ಭಕ್ತರು ಭಗವಂತನ ಬಿಟ್ಟು ಒಂದು ಕ್ಷಣ ಇರಲಾರರು. ಅದೇ ರೀತಿ ಭಗವಂತನು ಕೂಡ ಭಕ್ತರ ಸಾನ್ನಿಧ್ಯದಲ್ಲಿ ಆನಂದವನ್ನು ಅನುಭವಿಸುತ್ತಾನೆ. ತನ್ನ ಎಲ್ಲವನ್ನು ತನ್ನ ಆನಂದದಲ್ಲಿ ಇರ್ತಕ್ಕಂಥ ಎಲ್ಲ ಅದನ್ನು ಭಕ್ತರಿಗೆ ಕೊಟ್ಟು ಬಿಡ್ತಾನೆ. ಸೊ ಭಕ್ತರಿಗೆ ಭಗವಂತನ ಗುಣಗಳೇ ಬಂದ್ಬಿಡುತ್ತೆ, ಭಗವಂತನ ಆನಂದವನ್ನು ಅವರು ಸವಿತಾ ಇರ್ತಾರೆ. ಈಗ ನಮ್ಮ ಭೌತಿಕದಲ್ಲಿ ಯಾರಾದರೂ ಒಬ್ಬ ಇದ್ರೆ ಒಬ್ಬ ವ್ಯಕ್ತಿ ಅಧಿಕಾರಿ ಇದ್ರೆ ತನ್ನ ಕೈ ಕೆಳಗಿನವರಿಗೆ ಅಷ್ಟೊಂದು ತನ್ನ ಅಧಿಕಾರಗಳನ್ನು ಕೊಡುವುದಿಲ್ಲ ಅಲ್ವಾ, ಅಷ್ಟೊಂದು ಸೌಲಭ್ಯಗಳನ್ನು ಅವನು ಕೊಡೋದಿಲ್ಲ ಅಲ್ವಾ, ಮೇಲು ಅಂತ ಇರ್ತಾನೆ. ಅಲ್ಲಿ ಭಗವಂತ ಆಗಲ್ಲ. ಭಗವಂತನು ಏನು ಈ ರಾಜನ ಅರಮನೆಯಲ್ಲಿ ರಾಜನು ಏನು ಊಟ ಮಾಡ್ತಾನೆ ಅದನ್ನ ತನ್ನ ಆಳುಗಳಿಗೆ ಕೊಡೋದಿಲ್ಲ ಅಲ್ವಾ, ಅವನಿಗೆ ಸ್ಪೆಷಲ್. ಆದ್ರೆ ಭಗವಂತ ಏನು ಆನಂದವನ್ನು ಅನುಭವಿಸ್ತಾನೆ ಅವನ ಶುದ್ಧ ಭಕ್ತರು ಅದನ್ನೇ ಅನುಭವಿಸ್ತಾರೆ. ಸೊ ಭಕ್ತಿ ಸೇವೆ ಫಲಗಳನ್ನು ಕೊಡ್ತಾನೆ. ಭಗವಂತನ ಭಕ್ತರು ಭಗವತ್ ಕೃಪೆಯಿಂದ ಭಗವಂತನನ್ನು ಕಣ್ಣಾರೆ ನೋಡ್ತಾನೆ. ಯಾಕೆಂದ್ರೆ ಅಲ್ಲಿ ಭಗವಂತನ ಕೃಪೆಯಿಂದ ಆ ಭಗವದ್ ಭಕ್ತರಿಗೆ ದರ್ಶನ ಕೊಡ್ತಾನೆ. ನಾವು ನೋಡಿದ್ದೇವೆ ಹೇಗೆ ಧ್ರುವ ಮಹಾರಾಜನಿಗೆ ಭಗವಂತ ಬಂದು ದರ್ಶನ ಕೊಟ್ಟ ಅಲ್ವಾ, ಪ್ರಹ್ಲಾದ ಮಹಾರಾಜನಿಗೆ ನರಸಿಂಹನಾಗಿ ಅವತಾರ ತೋರಿ ದರ್ಶನ ತೋರಿಸಿದ ಅಲ್ವಾ. ಆಮೇಲೆ ಭಗವಂತನ ಕಣ್ಣಾರೆ ನೋಡ್ತಾರೆ, ಅವರು ನೋಡಿದ್ದಾರೆ ಅಲ್ವಾ ಕಣ್ಣಾರೆ. ಆಮೇಲೆ ವಸುದೇವ ದೇವಕಿಗೆ ಅವರು 3 ಸಾರಿ ಬರ್ತಾರೆ ಮಗನಾಗಿ ಅಲ್ವಾ. ಒಂದು ಪೃಷ್ಣಿ ಗರ್ಭ ಅವತಾರ, ಸುತಪ ಮತ್ತು ವೃಷ್ಣಿ, ಅವರಿಗೆ ವೃಷ್ಣಿ ಗರ್ಭನಾಗಿ ಬರ್ತಾರೆ ಅವತಾರ. ಆಮೇಲೆ ಕಶ್ಯಪ ಮತ್ತು ಅದಿತಿಯಾಗಿ ಬಂದಾಗ ಅವರಿಗೆ ವಾಮನ ದೇವನನ್ನಾಗಿ ಬರ್ತಾನೆ. ಆಮೇಲೆ ಇದು ಕೃಷ್ಣನಾಗಿ ವಸುದೇವ ದೇವಕಿಗೆ ಬರ್ತಾನೆ. ಹೇಗೆ ಅವರಿಗೆ ಕಣ್ಣಾರೆ ಕಾಣ್ತದೆ ಭಗವಂತ. ಗೊತ್ತಿದೆ ವಸುದೇವ ದೇವಕಿಗೆ ಭಗವಂತ ನೀನು ನಾರಾಯಣ ರೂಪದಲ್ಲಿ ಬಂದಿದ್ದಾನೆ, ಇಲ್ಲ ನೀನು 2 ಕೈಗಳ ರೂಪದಲ್ಲಿ ಬಾ, ಜನರಿಗೆ ನಿನ್ಗೆ ತೊಂದರೆ ಆಗ್ಬಿಡತ್ತೆ ಅಂತ ಹೇಳಿ ಆ ತರ ಭಾವನೆಯಲ್ಲಿ ನೋಡ್ತಾರೆ ಅವ್ರು. ಯಾಕೆಂದ್ರೆ ಐಕ ತಂದೆ ತಾಯಿಗಳ ತರ ಕಂಡುಬಿಡುತ್ತೆ ಅವರಿಗೆ ಆ ತರ ಭಾವನೆ. ಹಾಗಾಗಿ ಭಗವಂತನನ್ನು ಅವರು ಕಣ್ಣಾರೆ ನೋಡ್ತಾರೆ. ಸೊ ಶುದ್ಧ ಭಕ್ತರು ನೋಡಿ, ಶುದ್ಧ ಭಕ್ತರು ಭಗವಂತನೇನ ಈಗ ವೃಂದಾವನ ವಾಸಿಗಳು ವ್ರಜವಾಸಿಗಳು ಭಗವಂತನ ಅವ್ರ ಜೊತೆ ಲೀಲೆಗಳನ್ನು ಮಾಡ್ತಾನೆ ಭಗವಂತ. ಹೀಗಾಗಿ ಭಗವಂತನು ತನ್ನ ಭಕ್ತರಿಗೆ ಶ್ರೇಷ್ಠ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನ ತಲುಪಲು ಸಹಾಯ ಮಾಡ್ತಾನೆ. ಯಾರು ಭಕ್ತಿ ಮಾರ್ಗದಲ್ಲಿದ್ದಾರೆ, ಯಾರು ಶುದ್ಧ ಭಕ್ತರಾಗಿದ್ದಾರೆ, ಯಾರು ಅನನ್ಯ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದಾರೆ, ಸೊ ಅನನ್ಯ ಭಕ್ತಿಯಲ್ಲಿದ್ದಾರೆ, ಅವರಿಗೆ ಭಗವಂತನೇ ಕರ್ಕೊಂಡು ಹೋಗ್ಬಿಡ್ತಾನೆ. ಹೇಗೆ ಹೋಗೋದು ಎಲ್ಲ ಸಹಾಯ ಮಾಡ್ತಾನೆ, ಹೆಲ್ಪಿಂಗ್ ಅಲ್ವಾ. ಯಾರು ನಮಗೆ ಸಹಾಯ ಮಾಡ್ತಾರೆ ಅಂತ ನಮಗೆ ಚಿಂತೆ ಬೇಡ, ಭಗವಂತನೇ ಸಹಾಯ ಮಾಡ್ತಾನೆ, ಗೋಲೋಕಕ್ಕೆ ಹೋಗುವಲ್ಲಿವರೆಗೂ ಸಹಾಯ ಮಾಡ್ತಾನೆ ಅಂತ. ಸೊ ಹಾಗಾಗಿ ಅವನು ಭಕ್ತನಿಗೆ ಅಂತಿಮವಾಗಿ ತನ್ನನ್ನು ಸೇರಲು ಅವಶ್ಯಕವಾದ ಅರ್ಹತೆಯನ್ನು ನೀಡಲು ಬಲ್ಲನು. ದದಾಮಿ ಬುದ್ಧಿಯೋಗಂ ತಮ್ಯೇನ ಮಾಂ ಉಪಯಾಂತಿತೆ. ಸೊ ಎಲ್ಲ ಅರ್ಹತೆಗಳನ್ನ ಅಂದ್ರೆ ನಮ್ಗೆ ಭಗವಂತನ ಲೋಕಕ್ಕೆ ಅರ್ಹತೆ ಬೇಕು ಅಲ್ವಾ, ಹೋಗ್ಲಿಕ್ಕೆ ಶುದ್ಧ ಭಕ್ತರಾಗಬೇಕು ಅಲ್ವಾ. ಆ ಅರ್ಹತೆಗಳನ್ನ ಯಾರು ಭಗವಂತನೇ. ಸೊ ಅದಕ್ಕೆ ಭಗವಂತನ ಕೊಡ್ಲಿಕ್ಕೆ ಭಗವಂತನ ಅವ್ಯಾಜ ಕರುಣೆಗೆ ನಾವು ಪಾತ್ರರಾಗಬೇಕು. ಸೊ ಹಾಗಾಗಿ ಭಗವಂತ ಸರ್ವ ಕಾರಣ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ, ಅಂದ್ರೆ ನಾನೇ ಮೂಲ ಕಾರಣ. ಯಾಕೆ ಅಂತ ಹೇಳಿದ್ದಾರೆ, ಎಲ್ಲವೂ ನನ್ನಿಂದ ಬರುತ್ತೆ. ಆಧ್ಯಾತ್ಮಿಕ ಲೋಕ, ಭೌತಿಕ ಲೋಕ, ಇಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಅವನಿಂದಲೇ ಹೊರಹೊಮ್ಮುತ್ತದೆ. ಆದ್ದರಿಂದ ಅವನು ಮೂಲ ಕಾರಣ, ಮೂಲ ಬೇರು. ಭಗವಂತ ಮೂಲ ಬೇರು.
ಆ ಬೇರಿನಿಂದ ಎಲ್ಲ ಕಾಂಡಗಳು, ಶಾಖೆಗಳು, ಆ ಎಲ್ಲ ಬ್ರಾಂಚಸ್ ಎಲ್ಲ ಬರುತ್ತೆ, ಆಮೇಲೆ ಹೂವು ಹಣ್ಣು ಎಲ್ಲ ಬರುತ್ತೆ, ಎಲೆಗಳು. ಅದರಲ್ಲಿ ಹೇಗೆ ಭಗವಂತನೇ, ಅದೇ ತರ ಭಗವಂತನೇ ಮೂಲ ಕಾರಣ, ಸರ್ವ ಕಾರಣ ಕಾರಣ. ಸೊ ಹಾಗಾಗಿ ಅವನು ಆ ಭಗವಂತನ ಇದರಲ್ಲಿ ಅಂತರಂಗ ಶಕ್ತಿಯಲ್ಲಿ ಅವನು ಇರ್ತಾನೆ. ಎಲ್ಲಿ? ಅವನು ಆಧ್ಯಾತ್ಮಿಕ ಲೋಕದಲ್ಲಿ. ಸೊ ಆತ್ಮಾರಾಮನಾಗಿರ್ತಾನೆ, ಅವನು ಸ್ವಸಂತೋಷದಿಂದ ಇರ್ತಾನೆ. ಆತ್ಮಾರಾಮ, ಅವನಿಗೆ ಯಾವುದರ ಮೇಲೂ ಕೂಡ ಡಿಪೆಂಡ್ ಆಗಿರಲಿಲ್ಲ, ಸಂತೋಷದಲ್ಲಿ. ಆತ್ಮಾರಾಮ ಆನಂದರಮಣ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಭೌತಿಕ ಲೋಕದಲ್ಲಿ ಏನಾಗುತ್ತೆ ಅಂದರೆ, ಸ್ವಂತಹ ಅವನೇ ಬಾಹ್ಯ ಶಕ್ತಿ ಸ್ವತಃ ಅವನಿಂದ ಪ್ರಕಟ ಆಗೋದಿಲ್ಲ. ಬಾಹ್ಯ ಶಕ್ತಿ ಏಕೆ ಬರುತ್ತೆ? ಬಾಹ್ಯ ಶಕ್ತಿ ಭೌತಿಕ ಶಕ್ತಿ, ಅದು ಪುರುಷರ ಅವತಾರದಲ್ಲಿ ಬರುತ್ತದೆ. ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು. ಸೊ ಈ ರೀತಿಯಲ್ಲಿ ಅವನು ಸೃಷ್ಟಿ ಸ್ಥಿತಿ ಲಯಗಳನ್ನು ಅವನು ಮಾಡ್ತಾನೆ. ಈ ಒಂದು ಪುರುಷರಾಗಿ ವಿಸ್ತಾರಗೊಂಡು ಅವನು ಮಾಡ್ತಾನೆ. ಅವನೇ ಡೈರೆಕ್ಟ್ ಆಗಿ ಮಾಡೋದಿಲ್ಲ, ಅವನು ವಿಸ್ತಾರಗೊಂಡ ರೂಪದಲ್ಲಿ ಅವನು ಪುರುಷರಾಗಿ ಮಾಡ್ತಾನೆ. ಸೊ ಅದಕ್ಕೆ ಬಾಹ್ಯ ಶಕ್ತಿ. ಅಂತರಂಗ ಶಕ್ತಿಯಲ್ಲಿ ಅವನು ಆನಂದದಿಂದ ಇರ್ತಾನೆ. ಸೊ ಇದು ಬಹಳ ಮುಖ್ಯವಾದ. ಈ ಬಾಹ್ಯ ಶಕ್ತಿಯಲ್ಲಿ ಯಾಕೆ ಮಾಡ್ತಾನೆ ಅಂದರೆ, ಜೀವಿಗಳಿಗೆ ಅವರಿಗೆ ತಾವು ಕೃಷ್ಣನನ್ನು ಬಿಟ್ಟು ತಾವು ಪ್ರಭುತ್ವ ಪಡಿಬೇಕು, ಇದು ಇಚ್ಛೆ. ಅದಕ್ಕಾಗಿ ಈ ರೀತಿಯ ಸೃಷ್ಟಿಯನ್ನು ಮಾಡಿದ್ದಾನೆ. ಈಗ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಜೀವಿಗಳು ಕೂಡ ಭಗವಂತನ ಸಾಂಶ ವಿಸ್ತರಣೆಗಳೇ, ಮತ್ತು ಅವರಲ್ಲಿ ಕೆಲವರು ಪ್ರಭುಗಳಾಗಿ ಪರಮಪ್ರಭುವನ್ನು ಅನುಸರಿಸುವುದರಿಂದ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ಅವರ ಫಲವನ್ನು ಪೂರೈಸಿಕೊಳ್ಳಲು ಅವನು ಅವರಿಗೆ ಅವಕಾಶ ಮಾಡಿಕೊಟ್ಟು ಜಗತ್ತನ್ನು ಪ್ರವೇಶಿಸಲು ಅವಕಾಶ ಮಾಡಿಕೊಡುತ್ತಾನೆ. ಅವನ ವಿಭಿನ್ನಾಂಶಗಳಾದ ಜೀವಿಗಳು ಇರುವುದರಿಂದ ಇಡೀ ಇಂದ್ರಿಯ ಗೋಚರ ಜಗತ್ತನ್ನು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಗೆ ಹೀಗೆ ಜೀವಿಗಳಿಗೆ ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಲು ಪೂರ್ಣ ಸೌಕರ್ಯಗಳನ್ನು ಕೊಡಲಾಗುವುದು. ಆದ್ರೆ ಎಲ್ಲದರ ನಿಯಾಮಕನೆಂದರೆ ಪುರುಷರಲ್ಲೊಬ್ಬನಾದ ಸಾಂಶ ವಿಸ್ತರಣೆ ಸ್ವರೂಪ ಪರಮಾತ್ಮನೇ. ಹಾಗಾಗಿ ಇಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಅವನು ಭಗವಂತ ಭೌತಿಕ ಪ್ರಕೃತಿಯನ್ನು ಯಾಕೆ ಮಾಡ್ದ, ಯಾಕೆ ನಿಯಂತ್ರಣ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಜೀವಿಗಳು ಭಗವಂತನ ವಿಭಿನ್ನಾಂಶಗಳು. ಜೀವಿಗಳು ಕೂಡ ಭಗವಂತನ ಸ್ವಾಂಶ ವಿಸ್ತರಣೆಗಳು ಅಂತ ಹೇಳ್ತಾನೆ. ಭಗವಂತನಿಂದನೇ ಬಂದಿರೋದು ಅಲ್ವಾ. ಆದರೆ ಅವರಲ್ಲಿ ಕೆಲವರು ಏನ್ ಮಾಡ್ತಾರೆ, ಬದ್ಧಾತ್ಮರು, ಅವರು ಭಗವಂತನನ್ನು ಬಿಟ್ಟು ನಾನೇ ಸ್ವತಂತ್ರವಾಗಿ ಈ ಭಗವಂತನೇ ಯಾಕೆ ಒಡೆಯಾಗಿರ್ಬೇಕು, ನಾನು ಒಡೆತನಬೇಕು, ನಾನು ಒಡೆಯನಾಗಬೇಕು, ಈ ಭಾವನೆ ಬಂದಿರುತ್ತೆ. ಸೊ ಭಗವಂತನೇ ಯಾಕೆ ಆನಂದ ಅನುಭವಿಸ್ಬೇಕು, ನಾನು ಸ್ವತಂತ್ರವಾಗಿ ಆನಂದ ಅನುಭವಿಸ್ಬೇಕು ಕೃಷ್ಣನನ್ನು ಬಿಟ್ಟು. ಸೊ ಆ ರೀತಿಯಾದ ಭಾವನೆ ಬಂದಾಗ ಆ ಆಧ್ಯಾತ್ಮಿಕ ಲೋಕ ಅಲ್ಲಿ ಇರಲಿಕ್ಕೆ ನಮ್ಮ ಯೋಗ್ಯತೆಯನ್ನು ನಾವು ಕಳ್ಕೊಳ್ತೇವೆ ಬದ್ಧಾತ್ಮರು. ಆಗ ಅವರಿಗೆ ಇದೊಂದು ಅವಕಾಶ ಕೊಡ್ಲಿಕ್ಕಾಗಿ ಈ ಭೌತಿಕ ಪ್ರಪಂಚ ಇದನ್ನು ಮಾಡಿದ್ದಾನೆ. ಸೊ ಹಾಗಾಗಿ ಈ ಭೌತಿಕ ಪ್ರಪಂಚದಲ್ಲಿ ಏನಿದ್ದಾರೆ, ವಿಭಿನ್ನಾಂಶ ಜೀವಾತ್ಮರಿದ್ದಾರೆ. ಸೊ ಈ ಜೀವಾತ್ಮರಿದ್ದವರು ಬದ್ಧಾತ್ಮರು. ಸೊ ಅವರು ಈ ಐಹಿಕ ಪ್ರಪಂಚದಲ್ಲಿ ಇರೋದ್ರಿಂದ ಅವರು ಮಾಡುವ ಎಲ್ಲ ಕ್ರಿಯೆ ಪ್ರತಿಕ್ರಿಯೆಗಳಿಗೆ ಒಳಪಡಿಸ್ತಾನೆ. ಯಾಕೆಂತಂದ್ರೆ ನಾವು ಮಾಡೋ ಕರ್ಮಕ್ಕೆ ನಾವು ಕರ್ಮ ಬಂಧನದಲ್ಲಿ ಇಡಿಸ್ತಾನೆ. ಸೊ ಆದರೆ ಈ ಐಹಿಕ ಪ್ರಪಂಚದಲ್ಲಿ ಅದೇ ಸಮಯದಲ್ಲಿ ನಮಗೆ ಎಲ್ಲ ಭೌತಿಕ ಪ್ರಪಂಚದಲ್ಲಿ ಇಲ್ಲಿ ಪ್ರಭುತ್ವ ನೋಡ್ಲಿಕ್ಕೆ ನಮಗೆ ಪಡಿಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ ಅಲ್ವಾ. ಇಲ್ಲಿ ಕೆಲವರು ಭೂಮಿಯನ್ನ ಮಾಡ್ಕೊಳ್ತೇವೆ, ಹಣ ಸಂಪಾದನೆ ಮಾಡ್ತಾರೆ ಅಲ್ವಾ. ಅಲ್ಲಿ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ನಮಗೆ ನಮ್ಮ ಇಚ್ಛೆಯನ್ನು ಪೂರೈಸ್ಲಿಕ್ಕೆ ಕೊಟ್ಟಿದ್ದಾನೆ. ಆದರೆ ಇದರಲ್ಲಿ ನಾವು ತಿಳ್ಕೊಳ್ಬೇಕು, ಇದು ಶಾಶ್ವತ ಲೋಕ ಅಲ್ಲ, ತುಕಾಲಯಂ ಅಶಾಶ್ವತಂ. ಇಲ್ಲಿ ಏನು ನಾವು ಪಡ್ಕೊಂಡ್ರು ಕೂಡ ಅದು ಅಶಾಶ್ವತವಾದದ್ದು. ಸೊ ಮತ್ತೆ ಇದು ದುಃಖಾಲಯ, ಇಲ್ಲಿ ಮತ್ತೆ ಹುಟ್ಟು ಸಾವುಗಳು ಸಂಭವಿಸುತ್ತವೆ. ಮತ್ತೆ ಇಲ್ಲಿ ಜರ ಮತ್ತೆ ದುಃಖ ಅಂದ್ರೆ ಜರ ಮತ್ತೆ ರೋಗ ಅಂದ್ರೆ ಮುಪ್ಪು ಮತ್ತು ರೋಗ ಇದೆ. ಇಲ್ಲಿ ತ್ರಿವಿಧ ತಾಪತ್ರಯಗಳಿದೆ. ಸೊ ಹಾಗಾಗಿ ಇದನ್ನ ನಮಗೆ ತಿಳಿಸ್ಲಿಕ್ಕಾಗಿ ತಾನೇ ಅವನು ಅನೇಕ ರೀತಿಯ ಒಂದು ಸುವಿಧೆಗಳನ್ನು ಕೊಟ್ಟಿದ್ದಾನೆ. ಇದೆಲ್ಲ ತಿಳ್ಕೊ, ಈ ಒಂದು ಭೌತಿಕ ಪ್ರಪಂಚಕ್ಕೆ ನೀನು ಇಷ್ಟಪಟ್ಕೊಂಡು ಬಂದೆ, ಆದರೆ ಇಲ್ಲಿ ಇದು ದುಃಖಾಲಯ, ಇದರಿಂದ ಹೊರಗೆ ಬಾ ಅಂತ ಭಗವಂತ ನಮಗೆ ಕರೆ ಕೊಡ್ತಾನೆ. ಸೊ ತನ್ನ ಶಾಸ್ತ್ರಗಳ ಮೂಲಕ, ತನ್ನ ಗುರುಗಳ ಮೂಲಕ ನಮಗೆ ತಾನೇ ಪರಮಾತ್ಮನಾಗಿ ನಿರ್ದೇಶನ ಕೊಡ್ತಾ ಇರ್ತಾನೆ. ಅದು ತಕೊಳ್ಳೋದು ಯಾರು ಬುದ್ಧಿವಂತರಾಗಿದ್ದಾರೆ ಅದನ್ನು ತಕೊಳ್ತಾರೆ. ಸೊ ಇಲ್ಲ ನಾನು ಇದೇ ತರ ಜೀವನ ಮಾಡ್ತಾನೆ, ಅದಕ್ಕೂ ಕೂಡ ಆಯ್ತು ಅಂತ ಮಾಡ್ತಾನೆ. ಆದ್ದರಿಂದ
ಇಲ್ಲಿ ನಿಯಾಮಕ ಯಾರು, ಕಂಟ್ರೋಲರ್ ಯಾರು? ಸುಪ್ರೀಂ ಕಂಟ್ರೋಲರ್ ಕೃಷ್ಣನೇ. ಸೊ ಅದಕ್ಕೆ ಭಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ ಜ್ಞಾತ್ವಾ ಮಾಂ ಶಾಂತಿ ರುಚ್ಯತಿ. ಸೊ ಭಗವಂತ ಸುಪ್ರೀಂ ಕಂಟ್ರೋಲರ್, ಭಗವಂತ ಸುಪ್ರೀಂ ಎಂಜಾಯರ್, ಭಗವಂತ ಅವನು ಸುಪ್ರೀಂ ಫ್ರೆಂಡ್, ಭಗವಂತ ಎಲ್ಲದರ ನಿಯಾಮಕ, ಪರಮ ನಿಯಾಮಕ, ಪರಮ ಅವನು ಭೋಕ್ತಾರ, ಅವನು ಪರಮ ಮಿತ್ರ. ಸೊ ಇದನ್ನ ಯಾರು ತಿಳ್ಕೊಳ್ತಾರೆ ಅವರು ಈ ಒಂದು ಶಾಂತಿಯನ್ನು ಪಡ್ಕೊಳ್ಬಹುದು ಅಂತ ನಮಗೆ ಅಲ್ಲಿ ಭಗವದ್ಗೀತೆ ಶಾಂತಿ ಮಂತ್ರ ಹೇಳುತ್ತೆ. ಸಾಧ್ಯ ಇಲ್ಲ. ಸೊ ಅದರಿಂದ ಭಗವಂತ ಎಲ್ಲ ಸೌಕರ್ಯ ಕೊಡ್ತಾನೆ, ಆದರೆ ಅದರಿಂದ ನಾವು ತಿಳ್ಕೊಳ್ಬೇಕು, ಇದೆಲ್ಲ ಭೌತಿಕ ಪ್ರಪಂಚದ ನಾವು ಏನು ಸಾಧನೆ ಮಾಡಿದರೂ ಕೂಡ ಅದು ಶಾಶ್ವತ ಅಲ್ಲ. ಒಂದಲ್ಲ ಒಂದು ದಿವಸ ಮೃತ್ಯು ಸರ್ವಹರಶ್ಚ, ಮೃತ್ಯು ಎಲ್ಲವನ್ನು ಸೆಳ್ಕೊಂಡು ಹೋಗ್ಬಿಡುತ್ತೆ. ನಾವು ನಮ್ಮ ಒಂದು ಈ ದೇಹವನ್ನು ತೆಗೆದುಕೊಂಡು ಹೋಗುತ್ತೆ ಮೃತ್ಯು. ಆಮೇಲೆ ನಮ್ಮ ಮನೆ, ನಮ್ಮ ಒಂದು ಅನುಬಂಧಿಗಳು, ಆಮೇಲೆ ನಾವು ಸಂಪಾದನೆ ಮಾಡಿ ಬ್ಯಾಂಕಲ್ಲಿ ಇಟ್ಟಿರ್ತಕ್ಕಂಥ ಹಣ ಅಥವಾ ಭೂಮಿ ಯಾವುದು ನನ್ನದಾಗುವುದಿಲ್ಲ. ಸೊ ಇದನ್ನ ಯಾರು ತಿಳ್ಕೊಳ್ತಾರೆ ಇದು ಅಶಾಶ್ವತವಾದದ್ದು ಅಂತ. ಮತ್ತೆ ನನಗೆ ಪದೇ ಪದೇ ದುಃಖಗಳು ಬಂದೇ ಬರುತ್ತೆ, ಪದಂ ಪದಂ ವಿಪದಂ. ಆವಾಗ ಅವರು ಭಗವಂತನ ಒಂದು ಆಧ್ಯಾತ್ಮದ ಕಡೆಗೆ ಆವಾಗ ಅವರಿಗೆ ಒಲವು ಬರುತ್ತೆ. ಸೊ ಆಗ ಕೃಷ್ಣನನ್ನು ಅರ್ಥಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ, ಭಗವಂತ ಅವರಿಗೆ ಸಹಾಯ ಮಾಡ್ತಾನೆ. ಸೊ ಹಾಗಾಗಿ ಇದನ್ನ ನಾವು ತಿಳ್ಕೊಳ್ಬೇಕು. ಹಾ, ಈಗ ಓದಿ ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಹೀಗಾಗಿ ಜೀವನಿಗೂ ಆತ್ಮನಿಗೂ ನಿಯಾಮಕನಾದ ಭಗವಂತನಿಗೂ ಪರಮಾತ್ಮನಿಗೂ ತುಂಬಾ ವ್ಯತ್ಯಾಸವಿದೆ. ಪರಮಾತ್ಮನು ನಿಯಾಮಕನಾದರೆ ನಿಯಂತ್ರಣಕ್ಕೊಳಪಟ್ಟವನು, ಆದ್ದರಿಂದ ಅವರು ಒಂದೇ ಮಟ್ಟದಲ್ಲಿ ಇರಲಾರರು. ಪರಮಾತ್ಮನು ಆತ್ಮನೊಡನೆ ಸಂಪೂರ್ಣವಾಗಿ ಸಹಕರಿಸುವುದರಿಂದ ಅವನನ್ನು ಜೀವಿಯ ಶಾಶ್ವತ ಒಡನಾಡಿ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಇಲ್ಲಿ ತುಂಬಾ ಮುಖ್ಯವಾದದ್ದು, ಇಲ್ಲಿ ಶ್ರೀಲ ಪ್ರಭುಪಾದರು ಭಗವಂತ ಆತ್ಮನಿಗೆ ಪರಮಾತ್ಮನಿಗೆ ವ್ಯತ್ಯಾಸ ಇದೆ. ಆತ್ಮ ಪರಮಾತ್ಮನಾಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಅದ್ವೈತವಾದವನ್ನ ಅವರು ಅಲ್ಲಗಳು ಬಿಡ್ತಾರೆ. ಯಾಕೆ ಇದೆಲ್ಲ ಹೇಳ್ತಾ ಇದ್ದಾರೆ? ಯಾಕೆ ಭಗವಂತನಿಗೂ ಅವನು ಕಂಟ್ರೋಲಿಂಗ್ ಅಥಾರಿಟಿ, ಆತ್ಮ ಕಂಟ್ರೋಲ್ಡ್ ಅಂದ್ರೆ ನಿಯಾಮಕ ಭಗವಂತ, ಆತ್ಮ ಭಗವಂತನ ನಿಯಮಕ್ಕೆ ಒಳಪಟ್ಟವನು, ಅವನ ಅಧೀನಕ್ಕೆ ಒಳಪಟ್ಟವನು. ಆದ್ರಿಂದ ಅವರಿಬ್ರು ಒಂದೇ ಮಟ್ಟದಲ್ಲಿ ಇರ್ಲಿಕ್ಕೆ ಸಾಧ್ಯವಾ? ಒಬ್ಬನು ಮಾಸ್ಟರು, ಮತ್ತೊಬ್ಬವನು ಸರ್ವೆಂಟು, ಇಬ್ರು ಒಂದೇ ಆಗ್ಲಿಕ್ಕೆ ಸಾಧ್ಯವಾ? ಇಲ್ಲ ಮಾತಾಜಿ, ಇಲ್ಲ ಮಾತಾಜಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆತ್ಮ ಪರಮಾತ್ಮ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಅವನು ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟವನು, ಆ ಭಗವಂತ ಅವನು ನಿಯಾಮಕ, ಪರಮ ನಿಯಾಮಕ. ಸೊ ಹಾಗಾಗಿ ಅವರು ಒಂದೇ ಮಟ್ಟದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮಾಸ್ಟರ್ ಒಂದೇ ಆಗುತ್ತಾ? ಇಲ್ವೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಆ ಒಂದು ಅದ್ವೈತವಾದವನ್ನು ಅವರು ಒಂದೇ ಸತಿಗೆ ಕಿತ್ತು ಹೊತ್ತಾಕ್ಬಿಡ್ತಾರೆ ಅಲ್ವಾ? ಹೌದು ಮಾತಾಡಿ. ಮತ್ತೆ ಇದನ್ನ ನಾವು ತಿಳ್ಕೊಳ್ಬೇಕು. ಯಾಕೆ ಅಂತಂದ್ರೆ ನಾವು ಇದೆಲ್ಲ ನಮಗೆ ಶಾಸ್ತ್ರವನ್ನ ಸಂಪ್ರದಾಯದ ಗುರುಗಳಿಂದ ಭಕ್ತರ ಸಂಘದಲ್ಲಿ ನಾವು ತಿಳ್ಕೊಂಡಾಗ ನಮಗೆ ಸರಿಯಾದ ಮಾಹಿತಿ ಸಿಕ್ಕುತ್ತೆ. ಪರಮಾತ್ಮನು ಆತ್ಮರೊಡನೆ ಸಂಪೂರ್ಣವಾಗಿ ಸಹಕರಿಸುವುದರಿಂದ ಅವನನ್ನು ಜೀವಿಯ ಶಾಶ್ವತ ಒಡನಾಡಿ ಎಂದು ಕರೆಯುತ್ತಾ. ಇದು ಏನು ಅಂತ ಕೇಳಿದರೆ ಪರಮಾತ್ಮನೇ ಆತ್ಮರೊಡನೆ ಸಹಕಾರ ಕೊಡ್ತಾನಂತೆ. ನೋಡಿ, ಇದು ಭಗವಂತನೇ ಜೀವಿ ಜೊತೆ ಸಹಕಾರ ಕೊಡ್ತಾನೆ. ಹೀಗೆ ಕೇಳಿದ್ರೆ ಜೀವಿ ಎಲ್ಲೆಲ್ಲದರಲ್ಲೂ ಆಸೆ ಇಟ್ಕೊಂಡಿರ್ತದೆ. ಒಂದು ಪಕ್ಷಿ ಆಗೋದು, ಪ್ರಾಣಿ ಆಗೋದು, ಆಮೇಲೆ ಒಂದು ಸಸ್ಯವಾಗೋದು, ಆಮೇಲೆ ಎಷ್ಟೆಷ್ಟೋ ಜೀವಾತ್ಮಗಳಾಗೋದು, ಮಲದಲ್ಲಿ ಹುಳುವಾಗೋದು. ಎಲ್ಲಿ ಹೋಗು ಆ ಜೀವಿ ಜೊತೆ ಪರಮಾತ್ಮ ಹೋಗ್ತಾನೆ ಅಲ್ವಾ? ಹೌದು. ಪರಮಾತ್ಮನಿಲ್ಲದೆ ಯಾವ ಜೀವಿಯೂ ಶರೀರದಲ್ಲಿ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ಹೊರಟೋದ್ರೆ ಜೀವಾತ್ಮ ತನ್ನಿಂತಾನೆ ಹೊರಟೋಗ್ಬಿಡುತ್ತೆ, ದೇಹವನ್ನ ಬಿಡ್ತದೆ. ಸೊ ಅದಕ್ಕೆ ಪರಮಾತ್ಮ ಇಲ್ಲಿ ಇರುವವರೆಗೆ ಜೀವಾತ್ಮ ಇರ್ತದೆ. ಸೊ ಹಾಗಾಗಿ ಆ ಜೀವಾತ್ಮನಿಗೆ ಸಹಕಾರ ಕೊಡುವುದಕ್ಕಾಗಿ ಹೆಲ್ಪಿಂಗು, ಆಯ್ತಾ, ಹೆಲ್ಪಿಂಗ್ ಹ್ಯಾಂಡ್ ಭಗವಂತ ಬರ್ತಾನೆ. ಸೊ ಹಾಗಾಗಿ ಆತ್ಮನೊಡನೆ ಸಹಕರಿಸ್ತಾನೆ. ಆತ್ಮನಿಗೆ ಎಷ್ಟೆಷ್ಟೋ ಬಯಕೆಗಳು ಅಲ್ವಾ? ಹಾರಾಡುವ ಇಚ್ಛೆ, ಗಾಳಿಯಲ್ಲಿ ಹಾರಾಡುವ ಇಚ್ಛೆ, ಈಜಾಡುವ ಇಚ್ಛೆ, ಅದು ತಿನ್ನುವ ಇಚ್ಛೆ, ಇದು ತಿನ್ನುವ ಇಚ್ಛೆ, ಅದು ಭೋಗಿಸಬೇಕು, ಇದು ಭೋಗಿಸಬೇಕು.
ಭಗವಂತ ಬಂದು ಅವನ ಜೊತೆ ಇರ್ತಾನೆ ಅಲ್ವಾ. ಹೌದು ಹೌದು ಮಾತಾಜಿ. ಅದಕ್ಕಾಗಿ ಎಲ್ಲಿವರೆಗೆ ಭಗವಂತ ಆ ಜೀವಾತ್ಮ ಭಗವಂತನ ಲೋಕಕ್ಕೆ ಮರಳುವುದಿಲ್ಲ ಅಲ್ಲಿವರೆಗೆ ಪರಮಾತ್ಮ ತಾನು ಶಾಶ್ವತ ಸಂಗಾತಿಯಾಗಿ ಜೀವಾತ್ಮನೊಳಗೆ ಬಂದಿರ್ತಾನೆ. ದೋಸೋಪರ್ಣ ಸಖ, ಆ ಎರಡು ಪಕ್ಷಿಗಳು ಕೂತಿರುತ್ತೆ, ನಾವು ನೋಡ್ತೀವಿ ಅಲ್ವಾ. ಒಂದು ಪಕ್ಷಿ ಹಣ್ಣನ್ನು ತಿಂತಾ ಇರುತ್ತೆ, ನೋಡ್ತಾ ಫಲವನ್ನ. ಸಿಹಿ ಕಹಿ ಎರಡೂ ಇರುತ್ತೆ. ಕಹಿ ಅಂದ್ರೆ ದುಃಖ, ಸಿಹಿ ಅಂದ್ರೆ ಈ ಭೌತಿಕ ಸುಖ, ಇದನ್ನೆರಡು ಅನುಭವಿಸ್ತಾ ಸುಖ. ಇರುತ್ತೆ. ಆದ್ರೆ ಭಗವಂತ ಪಕ್ಕದಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾನೆ. ನೋಡ್ತಾ ಇವನು ಇದು ಹಣ್ಣು ತಿನ್ನೋದ್ರಲ್ಲೇ ಮುಳ್ಕೊಂಡ್ಬಿಟ್ಟಿರುತ್ತೆ ಜೀವಾತ್ಮ ಅಲ್ವಾ. ಮಗ್ನ ಭಗವಂತನ ಕಡೆ ನೋಡೋದು ಇಲ್ಲ. ಅವನ ನೋಡೋದು. ಗೆಳೆಯ ಫ್ರೆಂಡ್ ನೋಡಕ್ ಪುರುಷತ್ತಿಲ್ಲ, ಈ ಇಂದ್ರಿಯ ಭೋಗ ತನ್ನ ಭೋಗದಲ್ಲಿರುತ್ತೆ. ಇರುತ್ತೆ. ಸೊ ಆದರೆ ಭಗವಾತ್ಮ ಪರಮಾತ್ಮ ಸಂಪೂರ್ಣ ಸಹಕಾರ ಕೊಡ್ತಾನೆ. ಆಯ್ತು ಇವನು ಏನೋ ಮಾಡ್ತಾನೆ, ಮಾಡ್ಕೊಳ್ಳಿ, ಮುಗಿಸ್ಕೊಳ್ಳಿ. ಎಷ್ಟು ಪೇಷನ್ಸ್ ಭಗವಂತನಿಗೆ ಅಲ್ವಾ. ಅಪ್ಪ ಹೌದು ಹೌದು ಮಾತಾಜಿ. ಎಷ್ಟು ಪೇಷನ್ಸ್ ಭಗವಂತ ಪರಮಾತ್ಮನಿಂದ ಕಲ್ತ್ಕೋಬೇಕು ತಾಳ್ಮೆ ಅಂದ್ರೆ ಏನು ಅಂತ. ಸೊ ಆದ್ದರಿಂದ ಅವನು ಜೀವಿಯ ಶಾಶ್ವತ ಒಡನಾಡಿ, ಮತ್ತೆ ಜೀವಿಗೆ ಅವನು ಪರಮ ಮಿತ್ರ ಅಂತೆ. ಭಗವಂತನಂತಹ ಮಿತ್ರರು ಬೇರೆ ಯಾರೂ ಇಲ್ಲಂತೆ. ಯಾಕೆ? ಎಂತ ಪರಿಸ್ಥಿತಿಯಲ್ಲೂ ಜೊತೆಲೇ ಇರ್ತಾನೆ, ಜೊತೆಲೇ ಇರ್ತಾನೆ. ಇದನ್ನ ನಾವು ತಿಳ್ಕೊಬೇಕು. ನಾವು ಯಾವತ್ತೂ ಒಬ್ಬಂಟಿ ಅಲ್ಲ, ನಾನು ಒಬ್ಬಳೇ ಈ ಭಾವನೆ ಇರಬಾರ್ದು. ಯಾಕಂದ್ರೆ ಪರಮಾತ್ಮ ಜೊತೆಯಲ್ಲಿ ಇದ್ದಾನೆ. ಇದನ್ನೇ ಶ್ರೀಲ ಪ್ರಭುಪಾದರು ಹೇಳಿದ್ರಲ್ಲ, ಅವರು ಅಮೆರಿಕ ದೇಶಕ್ಕೆ ಹೋದ್ರು, ಹೇಗೆ ಹೋದ್ರು? ಪರಮಾತ್ಮ ಜೊತೆಯಲ್ಲಿ ಇದ್ದಾನೆ, ಭಗವಂತ ಜೊತೆಯಲ್ಲಿ ಇದ್ದಾನೆ, ಒಬ್ಬನೇ ಅಲ್ವೇ ಅಲ್ಲ. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಸೊ ಹಾಗಾಗಿ ಆತ್ಮ ಪರಮಾತ್ಮ ಒಂದೇ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಗಾಡ್ ಈಸ್ ಗಾಡ್, ಜಿಒಡಿ ಗಾಡ್, ಡಿಒಜಿ ಡಾಗ್. ನಾಯಿಯೇ ಮತ್ತೆ ಭಗವಂತನೇ. ನಾಯಿ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆತ್ಮ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಪರಮಾತ್ಮನ ಸೇವಕ, ಅವನಿಗೆ ಆತ್ಮನಿಗೆ ಪರಮಾತ್ಮನಿಗೆ ಸಂಬಂಧ ಉಂಟು. ಅದು ಯಾವಾಗ ಅವಿನಾಭಾವ ಸಂಬಂಧ ಉಂಟು. ಆತ್ಮನಿಗೆ ಆತ್ಮ ಸೇವಕ, ಭಗವಂತ ಪರಮಾತ್ಮ ಅವನ ಒಡೆಯ. ಸೊ ಹಾಗಾಗಿ ಜೀವಿಯರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ, ಜೀವಿಯ ಭಗವಂತನ ನಿತ್ಯ ಸೇವಕ, ನಿರಂತನ. ಅದಕ್ಕೆ ಇಲ್ಲಿ ಏನಾಗುತ್ತೆ ಅಂದ್ರೆ, ನಿರಾಕಾರ ವಾದಿಗಳು ಬ್ರಹ್ಮನ್ ಸಾಕ್ಷಾತ್ಕಾರ ಮಾಡಿದ್ರೆ ನಾನು ದೇಹನೇ, ನಾನು ಆತ್ಮ ಅಷ್ಟೇ. ಆತ್ಮ ಹಂಗಂದ್ರೆ ಆತ್ಮದ ಕೆಲಸ ಏನು ಗೊತ್ತಿಲ್ಲ, ಇಷ್ಟೇ. ಆದ್ದರಿಂದ ಅದು ಆಂಶಿಕ ಸಾಕ್ಷಾತ್ಕಾರ. ಆದರೆ ಇಲ್ಲಿ ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ಜೀವಿಯರ ಸ್ವರೂಪ ಕೃಷ್ಣೇರೇ ನಿತ್ಯದಾಸ, ಜೀವಿಯ ಕೆಲಸ ಭಗವಂತನ ಸೇವೆ ಮಾಡೋದು, ಅದು ಶಾಶ್ವತವಾದದ್ದು. ಹರೇ ಕೃಷ್ಣ. ಅದು ಭಗವಂತನ ಪೂರ್ಣ ಸಾಕ್ಷಾತ್ಕಾರ. ಓದ್ತೀನಿ ಮಾತಾಡಿ. ಭಗವಂತನ ಸರ್ವಾಂತರ್ಯಾಮಿ ಸ್ವರೂಪವನ್ನು ಬ್ರಹ್ಮನೆಂದು ಕರೆಯುತ್ತಾರೆ. ಇದು ಜಾಗೃತಾವಸ್ಥೆಯಲ್ಲಿಯೂ ನಿದ್ರಾವಸ್ಥೆಯಲ್ಲಿಯೂ ಶಕ್ತಿಯ ಅವಸ್ಥೆಗಳಲ್ಲೂ ಇರುತ್ತದೆ. ಆದ್ದರಿಂದಲೇ ಬದ್ಧ ಮತ್ತು ಮುಕ್ತ ಆತ್ಮಗಳಲ್ಲಿ ಜೀವಶಕ್ತಿ ಉಂಟಾಗುತ್ತದೆ. ಭಗವಂತನೇ ಪರಮಾತ್ಮ ಮತ್ತು ಬ್ರಹ್ಮನ್ ಈ ಇಬ್ಬರ ಮೂಲವಾದದ್ದರಿಂದ ಅವನೇ ಸಕಲ ಜೀವಿಗಳ ಮತ್ತು ಚರಾಚರ ವಸ್ತುಗಳ ಮೂಲ. ಇದನ್ನು ಬಲ್ಲವನು ತನ್ನನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾನೆ. ಅಂತ ಶುದ್ಧನೂ ಜ್ಞಾನಿಯೂ ಆದ ಭಗವದ್ಭಕ್ತನು ಭಗವಂತನಲ್ಲಿ ಮೇಲವತ್ಮತಜೆ ಲೈನು ಗೊತ್ತಾಗ್ಲಿಲ್ಲ ಅನುರಕ್ತನಾಗಿರುತ್ತಾನೆ. ಅಂಥ ಭಕ್ತನು ಸಮಾನ ಮನಸ್ಕರಾದ ಇತರ ಭಕ್ತರೊಡನೆ ಸೇರಿದಾಗ ಅವರಿಗೆ ಭಗವಂತನ ದಿವ್ಯ ಲೀಲಾ ವಿನೋದಗಳನ್ನು ಸ್ತುತಿಸದೆ ಬೇರಾವ ಕೆಲಸವೂ ಇರುವುದಿಲ್ಲ. ಶುದ್ಧ ಭಕ್ತರಷ್ಟು ಪರಿಪೂರ್ಣರಲ್ಲದವರು ಮತ್ತು ಭಗವಂತನ ಕೇವಲ ಬ್ರಹ್ಮನ್ ಅಥವಾ ಪರಮಾತ್ಮ ಸ್ವರೂಪಗಳನ್ನು ಅರಿತಿರುವವರು ಪರಿಪೂರ್ಣ ಭಕ್ತರ ಕಾರ್ಯ ಚಟುವಟಿಕೆಗಳನ್ನು ಮೆಚ್ಚಲಾರರು. ಭಗವಂತನು ಯಾವಾಗಲೂ ಶುದ್ಧ ಭಕ್ತರಿಗೆ ಅವಶ್ಯಕವಾದ ಜ್ಞಾನವನ್ನು ನೀಡಿ ನೆರವು ನೀಡುತ್ತಾನೆ. ಹೀಗಾಗಿ ಭಗವಂತನ ವಿಶೇಷಾನುಗ್ರಹದಿಂದ ಅಜ್ಞಾನ ಅಂಧಕಾರವೆಲ್ಲ ಮಾಯವಾಗುತ್ತದೆ. ಊಹಾಪೋಹ ಮಾಡುವ ದಾರ್ಶನಿಕರು ಮತ್ತು ಯೋಗಿಗಳು ಇದನ್ನು ತಮ್ಮ ಬಲವನ್ನೇ ಅವಲಂಬಿಸಿರುತ್ತಾರೆ. ಈಶೋಪನಿಷತ್ತಿನಲ್ಲಿ ಹೇಳಿರುವಂತೆ ಭಗವಂತನ ಅನುಗ್ರಹವಿರುವವರು ಮಾತ್ರ ಭಗವಂತನನ್ನು ಅರಿಯಬಲ್ಲರು, ಬೇರಾರಿಂದಲೂ ಸಾಧ್ಯವಿಲ್ಲ. ಅಂಥ ವಿಶೇಷಾನುಗ್ರಹಗಳು ಅವನ ಶುದ್ಧ ಭಕ್ತರಿಗೆ ಮಾತ್ರ ದೊರಕುತ್ತದೆ. ಹೀಗೆ ಈಶೋಪನಿಷತ್ ಬ್ರಹ್ಮಜ್ಯೋತಿಯ ಪರಿಧಿಗೆ ಮೀರಿದ ಭಗವದ್ ಅನುಗ್ರಹದ ಬಗ್ಗೆ ತಿಳಿಸುತ್ತದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಈ ಶ್ಲೋಕದಲ್ಲಿ ಸೋಹಂ ಅಸ್ಮಿ ಇದನ್ನ ನಾವು ನೋಡ್ತಾ ಇದ್ದೀವಿ ಅಲ್ವಾ.
ಈ ಶ್ಲೋಕದಲ್ಲಿ ಸೋಹಂ ಅಸ್ಮಿ ಅಲ್ವಾ? ಹರೇ ಕೃಷ್ಣ. ಇದರಲ್ಲಿ ಈ ಸೋಹಂ ಅಸ್ಮಿಯನ್ನ ಈ ಈ ನಿರಾಕಾರವಾದಿಗಳು, ಅದ್ವೈತವಾದಿಗಳು ಏನ್ ತಿಳ್ಕೊಂಡ್ಬಿಡ್ತಾರೆ, ಅವನು ನಾನೇ ಅಂತ ಅರ್ಥ ಮಾಡ್ಕೊಂಡ್ ಬಿಡ್ತಾರೆ, ಸ ಅಹಂ ಅಂತ. ಆದರೆ ಅದು ಸ ಅಹಂ ಅದು ಅಪರಿಪೂರ್ಣ ಸಾಕ್ಷಾತ್ಕಾರ. ಸೊ ಅದಕ್ಕೆ ಸೋಹಂ. ಆದರೆ ನಿಜವಾಗಿ ಸೋಹಂ ಇಂದ ದಾಸೋಹಂ. ದಾಸೋಹಂ ಅಂದ್ರೆ ನಾನು ನಿನ್ನ ದಾಸ, ನಾನು ನಿನ್ನ ಸೇವಕ. ಈ ಜ್ಞಾನಕ್ಕೆ ನಾವು, ಈ ಒಂದು ಅರಿವಿಗೆ ನಾವು ಬರಬೇಕು. ಸೋಹಮಿಂದ ದಾಸೋಹಂ. ಈಗ ನಾವು ತಿಳ್ಕೊಂಡ್ವಿ ಆತ್ಮ ಬೇರೆ, ಪರಮಾತ್ಮ ಬೇರೆ. ಸೊ ಆತ್ಮ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯವಾ? ಇಲ್ಲ ಮಾತಾಜಿ. ಸೋಹಂ ಹೇಳಿದು ಜ್ಞಾನಿಗಳ ಸಾಕ್ಷಾತ್ಕಾರ, ನಾನೇ ಅವನು, ಆದರೆ ನಾನೇ ದೇವರು ಅಂತ. ಇದು ಸಾಧ್ಯ ಇಲ್ಲ, ಇದು ಅಪರಿಪೂರ್ಣ ಸಾಕ್ಷಾತ್ಕಾರ. ಸೊ ಹಾಗಾಗಿ ಸೋಹಮಿಂದ ನಾವು ಏನನ್ನು ಆಗ್ಬೇಕು? ನಾವು ದಾಸೋಹಂ ಆಗ್ಬೇಕು. ದಾಸೋಹಂ ಅಂತಂದ್ರೆ ನಾನು ಅವನ ದಾಸ. ಸೊ ನಾನು ಅವನ ಭಕ್ತರ ಸೇವೆಯನ್ನು ನಾನು ಮಾಡುವುದು. ಅಂದರೆ ಗೋಪಿ ಬರ್ತು ಪದಕಮಲಯೋಹೋ ದಾಸಾನುದಾಸಃ. ನಾನು ಆ ಗೋಪಿಯ ಬರ್ತು ಅಂದರೆ ಭಗವಂತ ಕೃಷ್ಣನ ದಾಸನ ದಾಸ. ಸೊ ಹಾಗಾಗಿ ಇಲ್ಲಿ ನಾನು ದಾಸನಾಗಿ ನಾನು ಭಗವಂತನನ್ನು ಸೇವೆ ಮಾಡ್ತೇನೆ ಅಂತ ಇದು ಇರಬೇಕು. ಯಾಕೆ ಅಂತಂದ್ರೆ ಜೀವಿ ಮತ್ತು ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಒಂದೇ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸಾಧ್ಯ ಇದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹಾ, ಈಗ ನೋಡೋಣ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ. ಸರ್ವಾಂತರ್ಯಾಮಿ ಸ್ವರೂಪ ಬ್ರಹ್ಮನ್ ಅಂತಂದ್ರೆ ಅದು ಕಿರಣಗಳು, ಬ್ರಹ್ಮಜ್ಯೋತಿಯ ಕಿರಣಗಳಲ್ವ, ಎಲ್ಲ ಕಡೆಗೂ ಹರಡುತ್ತೆ. ಸೂರ್ಯ ಕಿರಣಗಳು ಎಲ್ಲ ಕಡೆಗೂ ಹರಡುತ್ತೆ ಅಲ್ವಾ? ಜಾಗ ಏನಾದ್ರೂ ಇದೆಯಾ ಸೂರ್ಯ ಕಿರಣ ಹೋಗದೆದ್ದು? ಇಲ್ಲ. ಅದೇ ರೀತಿ ಸರ್ವಾಂತರ್ಯಾಮಿ ಸ್ವರೂಪ ಬ್ರಹ್ಮನ್. ಸೊ ಇದು ಏನಿರುತ್ತೆ ಕೇಳಿದ್ರೆ, ಈ ಬ್ರಹ್ಮನ್ ಸರ್ವಾಂತರ್ಯಾಮಿ ಸ್ವರೂಪ ಆಗಿರೋದ್ರಿಂದ ಅದು ಜಾಗೃತಾವಸ್ಥೆ, ನಾವು ಎಚ್ಚರವಾವಸ್ಥೆಯಲ್ಲಿರಲಿ, ನಿದ್ರಾವಸ್ಥೆಯಲ್ಲಿರಲಿ, ಅದು ಎಲ್ಲ ಕಡೆಗಳಲ್ಲೂ ಅದು ಇರುತ್ತದೆ, ಅದು ಆ ಭಗವಂತನ ಅಂಶ. ಸೊ ಆದ್ದರಿಂದ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅದಕ್ಕಾಗಿ ಬದ್ಧ ಮತ್ತು ಮುಕ್ತ ಆತ್ಮಗಳಲ್ಲಿ ಜೀವಶಕ್ತಿ ಉಂಟಾಗುತ್ತೆ. ಭಗವಂತ ಜೀವಶಕ್ತಿಯನ್ನು ಹೇಗೆ ಕೊಡ್ತಾನೆ? ಆ ಬ್ರಹ್ಮನ್ ಮೂಲಕ ಜೀವಶಕ್ತಿಯನ್ನು ಕೊಡ್ತಾನೆ. ಮುಕ್ತಾತ್ಮರಲ್ಲಿ ಮತ್ತು ಬದ್ಧಾತ್ಮರಲ್ಲೂ ಎಲ್ಲ ಜೀವಿಗಳಲ್ಲಿ ಕೊಡ್ತಾನೆ. ಈಗ ನಾವು ತಿಳ್ಕೊಳ್ಬೇಕು, ಬ್ರಹ್ಮನ್ ಅಂದ್ರೆ ಬ್ರಹ್ಮಜ್ಯೋತಿಯ ಕಿರಣ ಅಲ್ವಾ? ಆ ಬ್ರಹ್ಮಜ್ಯೋತಿಯ ಕಿರಣ ಎಲ್ಲಿಂದ ಬಂತು? ಹರೇ ಕೃಷ್ಣ. ಭಗವಂತನ ಇದರಿಂದ ಬರುತ್ತೆ, ಭಗವಂತನ ದಿವ್ಯ ಶರೀರದಿಂದ ಸ್ವರೂಪದಿಂದ ಬರುತ್ತೆ, ಹೊರಹೊಮ್ಮುವ ದಿವ್ಯ ಪ್ರಭೆ ಅದು. ಸೊ ಹಾಗಾಗಿ ಬ್ರಹ್ಮನ್ ಹೇಳೋದಕ್ಕೆ ಮೂಲ ಯಾರು? ಭಗವಂತ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, 14ನೇ ಅಧ್ಯಾಯ 27ನೇ ಶ್ಲೋಕ. ಅದೇ ರೀತಿ ಭಗವಂತನೇ ಪರಮಾತ್ಮನ ಮೂಲ. ಇದು ಹೇಗೆ? ಭಗವಂತನೇ ಪರಮಾತ್ಮನ ಮೂಲ ಹೇಗೆ? ಭಗವಂತನೇ ಪರಮಾತ್ಮನ ಮೂಲ ಹೇಗೆ ಅಂದ್ರೆ, ಕ್ಷೀರೋದಕಶಾಹಿ ವಿಷ್ಣು ಎಲ್ಲಿಂದ ಬರ್ತಾನೆ? ಗರ್ಭೋದಕಶಾಹಿ ವಿಷ್ಣುವಿನ ಸ್ವಾಂಶ ವಿಸ್ತರಣೆ. ಗರ್ಭೋದಕಶಾಹಿ ವಿಷ್ಣು ಎಲ್ಲಿಂದ ಬರ್ತಾನೆ? ಕಾರಣೋದಕಶಾಹಿಯ ವಿಸ್ತರಣೆ. ಕಾರಣೋದಕಶಾಹಿ ಎಲ್ಲಿಂದ ಬರ್ತಾನೆ? ಅವನು ಮಹಾಸಂಕರ್ಷಣೆಯಿಂದ ಬರ್ತಾನೆ. ಮಹಾಸಂಕರ್ಷಣೆ ಎಲ್ಲಿಂದ ಬರ್ತಾನೆ? ನಾರಾಯಣನ ವಿಸ್ತರಣೆ. ನಾರಾಯಣ ಎಲ್ಲಿಂದ ಬರ್ತಾನೆ? ಅವನು ಸಂಕರ್ಷಣನ ವಿಸ್ತರಣೆ. ಮೊದಲನೇ ಬರ್ತಕ್ಕಂಥ ಸಂಕರ್ಷಣ, ಮೂಲ ಸಂಕರ್ಷಣ. ಆ ಮೂಲ ಸಂಕರ್ಷಣ ಎಲ್ಲಿಂದ ಬರ್ತಾನೆ? ಬಲರಾಮನಿಂದ ವಿಸ್ತರಣೆ. ಆ ಬಲರಾಮ ಎಲ್ಲಿಂದ ಬರ್ತಾನೆ? ಕೃಷ್ಣನ ವಿಸ್ತರಣೆ. ಸೊ ಹಾಗಾಗಿ ಈಗ ಕ್ಷೀರೋದಕಶಾಹಿ ವಿಷ್ಣು ಅವನು ಭಗವಂತನೇ ಆ ಪರಮಾತ್ಮನ ಮೂಲ. ಹೌದೋ ಅಲ್ವೋ? ಹಾಗಾಗಿ ಇದನ್ನು ಬಲ್ಲವನು ತನ್ನನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸುತ್ತಾನೆ. ಯಾವಾಗ ಗೊತ್ತಾಗತ್ತೆ ಎಲ್ಲ ಚರಾಚರ ವಸ್ತುಗಳ ಜೀವಿಗಳ ಮೂಲ ಕೃಷ್ಣ, ಯಾವಾಗ ಈ ಜ್ಞಾನ ಬರುತ್ತೆ ಅವನು ಭಕ್ತಿ ಸೇವೆ. ಎಷ್ಟು ಮಹತ್ತರವಾದದ್ದು ಭಗವಂತನ ಸ್ಥಾನ, ಇದು ಯಾವಾಗ ತಿಳಿಯುತ್ತೆ ಅವಾಗ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಅದನ್ನೇ ಭಗವಂತ ಹೇಳಿದ್ದಾನೆ 10.8ರಲ್ಲಿ ಚತುಶ್ಲೋಕಿ ಭಗವದ್ಗೀತೆಯ ಮೊದಲ ಶ್ಲೋಕ ಅದು. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಮಾಂ ಬುಧಾ ಭಾವ ಸಮನ್ವಿತಃ. ಇದು ಯಾವಾಗ ತಿಳಿಯುತ್ತೆ? ಕೃಷ್ಣನೇ ಎಲ್ಲ ಚರಾಚರ ವಸ್ತುಗಳ ಜೀವಿಗಳ ಮೂಲ. ಅವನು ಅವಾಗ ಏನ್ ಮಾಡ್ತಾನೆ? ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಅಂತವನು ಭಗವಂತನಲ್ಲಿ ಪೂರ್ತಿಯಾಗಿ ಅನುರಕ್ತನಾಗ್ತಾನೆ. ಭಗವಂತನ ಮೇಲೆ ಹಿ ಸ್ಟಾರ್ಟ್ಸ್ ಲವಿಂಗ್ ಕೃಷ್ಣ, ಅನುರಕ್ತನಾಗ್ತಾನೆ. ಭಗವಂತನ ತುಂಬಾ ಪ್ರೀತಿ ಉಂಟಾಗುತ್ತೆ ಭಗವಂತನ. ಅದಕ್ಕೆ ಕೃಷ್ಣನೇ ಪ್ರೀತಿಸಲ್ಪಡುವ ಭಗವಂತನೊಬ್ಬನೇ
ಜಗತ್ತಿನಲ್ಲಿ ಪ್ರೀತಿಸಲ್ಪಡುವ ವಸ್ತು. ಅಂತಹ ಭಕ್ತನು ಸಮಾನ ಮನಸ್ಕರಾದ ಭಕ್ತರೊಡನೆ ಸೇರಿದಾಗ ಭಗವಂತನ ದಿವ್ಯ ಲೀಲಾ ವಿನೋದಗಳನ್ನು ಸ್ತುತಿಸದೆ ಬೇರೆ ಕೆಲಸವಿಲ್ಲ ಅಂತ ಹೇಗೆ ಹೇಳ್ತಾನೆ. ಭಗವಂತನು ಭಕ್ತರು ಭಕ್ತರೊಡನೆ ಸೇರಿದಾಗ ಅವರು ಮಾತನಾಡುವುದು ಭಗವಂತನ ಬಗ್ಗೆನೆ. ಇದು ಹೇಗೆ? ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಭಕ್ತರು ಸೇರಿದಾಗ ಏನಾಗುತ್ತೆ? ಭಕ್ತರೊಡನೆ ಸೇರಿದಾಗ ಅವರ ಯೋಚನೆಗಳು ಸದಾ ಭಗವಂತನ ಬಗ್ಗೆ ಇರುತ್ತೆ. ಅವರು ತಮ್ಮ ಬದುಕನ್ನು ಸಂಪೂರ್ಣವಾಗಿ ಭಗವಂತನ ಸೇವೆಗೆ ಅರ್ಪಿಸ್ಕೊಂಡಿರ್ತಾರೆ. ಅವರು ಒಬ್ಬರಿಗೊಬ್ಬರು ಭಗವಂತನ ಬಗ್ಗೆನೇ ಮಾತಾಡ್ತಾರೆ ಅಲ್ವಾ? ಭಕ್ತರ ಸಂಗತಿಗೆ ನಡೀತದೆ, ಭಗವಂತನ ಬಗ್ಗೆನೇ ವಿಚಾರಗಳು ನಡೀತಾರೆ. ಈ ಲೀಲಾ ವಿನೋದಗಳು, ಭಗವಂತನ ಲೀಲಾ ಚಟುವಟಿಕೆಗಳನ್ನ ಅವರು ಈಗ ಭಾಗವತ ಶ್ರವಣ, ಭಾಗವತವನ್ನು ಕೀರ್ತನೆ ಮಾಡೋದು, ಭಗವದ್ಗೀತೆಯನ್ನು ಕೀರ್ತನೆ ಮಾಡೋದು, ಮತ್ತೆ ಭಗವಂತನಿಗೆ ಸಂಬಂಧಪಟ್ಟ ಸಾಹಿತ್ಯಗಳಲ್ಲಿ ಅದನ್ನ ಭಕ್ತರ ಸಂಘದಲ್ಲಿ ಓದುವುದು, ಇದು ಭಗವಂತನ ಲೀಲಾ ವಿನೋದಗಳನ್ನು ಸ್ತುತಿಸುವುದು, ಭಗವಂತನನ್ನ ಸ್ತುತಿಸುವುದು ಅಲ್ವಾ? ಸೊ ಇದರಲ್ಲಿ ಆನಂದ ಇರ್ತದೆ. ಏನಿರ್ತದೆ ಇದರಲ್ಲಿ? ಅವರಿಗೆ ಆನಂದ ಇರ್ತದೆ ಅಲ್ವಾ? ಈಗ ಒಂದ್ರಿ ನಾವು ಭಗವಂತನ ತರಗತಿ ಇದೆಲ್ಲ ಬಂದ್ರೆ ನಮ್ಗೆ ಆನಂದ ಇರುತ್ತೆ ಅಲ್ವಾ? ಅದನ್ನ ಬಿಟ್ರೆ ಶುದ್ಧ ಭಕ್ತರಾದವರಿಗೆ ಬೇರೆ ಕೆಲಸ ಇರುವುದಿಲ್ಲ, ಅವರು ಇದನ್ನೇ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರು ಕೇವಲ ಬ್ರಹ್ಮನ್ ಅಥವಾ ಪರಮಾತ್ಮನ ಸ್ವರೂಪವನ್ನು ಅರ್ಥ ಮಾಡ್ಕೊಂಡ್ರೆ ಪರಿಪೂರ್ಣ ಭಕ್ತರ ಕಾರ್ಯ ಚಟುವಟಿಕೆಗಳನ್ನ ಮೆಚ್ಚರಾರರು. ಅಂದ್ರೆ ಈ ಬ್ರಹ್ಮನ್ ಸಾಕ್ಷಾತ್ಕಾರ ಅಲ್ಲಿ ಏನು ಇರೋದೇ ಇಲ್ಲ, ಚಟುವಟಿಕೆಗಳೇ ಇಲ್ಲ ಅಲ್ವಾ? ಅಲ್ಲಿ ಭಕ್ತಿ ಸೇವೆ ಇಲ್ಲ. ಪರಮಾತ್ಮನಲ್ಲಿ ಕೂಡ ಪರಮಾತ್ಮ ಸ್ವರೂಪ ಮಾಡ್ಕೊಂಡಿದ್ದ ಸಾಕ್ಷಾತ್ಕಾರ, ಅವರಿಗೂ ಕೂಡ ಭಕ್ತಿ ಸೇವೆ ಇಲ್ಲ. ಆದರೆ ಅವರು ಹಾಗಾಗಿ ಶುದ್ಧ ಭಕ್ತರು ಮಾಡೋದು ಭಕ್ತಿ ಸೇವೆ. ಸೊ ಹಾಗಾಗಿ ಅವರ ಭಕ್ತಿ ಸೇವೆಯನ್ನ ಮೆಚ್ಕೊಳ್ಳೋದಿಲ್ಲ ಯಾರು? ಬ್ರಹ್ಮನ್ ಮತ್ತು ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡವರು. ಸೊ ಹಾಗಾಗಿ ಇಲ್ಲಿ ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ಒಂದು ಸಣ್ಣದೊಂದು ಸ್ಟೋರಿ ಇದೆ. ಅದರಲ್ಲಿ ಹೇಗೆ ಕೇಳಿದ್ರೆ, ಅಂದ್ರೆ ಇದು ಆಳ್ವಾರ್, ಅಂದ್ರೆ ಏನಾಗುತ್ತೆ ಅಂತಂದ್ರೆ ದಕ್ಷಿಣ ಭಾರತದ ಇರ್ತಕ್ಕಂಥ ಆಳ್ವಾರ್. ಸೊ ಆಳ್ವಾರ್ ಒಬ್ಬರು ಒಂದ್ಸತ್ತು ಏನ್ ಮಾಡ್ತಾ ಇದ್ರು ಅಂದ್ರೆ, ತುಂಬಾ ಅವ್ರು ಹೋಗ್ತಾ ಇದ್ರು, ಪ್ರಯಾಣ ಮಾಡ್ತಾ ಇದ್ರು, ಕಾಡೊಳಗೆ ಪ್ರಯಾಣ ಮಾಡ್ತಾ ಇದ್ರು. ಒಮ್ಮೆಗೆ ಒಂದ್ಸತ್ತು ಮಳೆ ಬಂದ್ಬಿಡ್ತು. ಮಳೆ ಇಷ್ಟು ಬಂದ್ಬಿಡ್ತು, ಆಗ ಮುಂದೆ ಪ್ರಯಾಣ ಮಾಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿ ಅವರು ಅಲ್ಲೇ ಸುತ್ತಮುತ್ತ ನೋಡಿದ್ರು. ಹತ್ತಿರದಲ್ಲಿ ಅಲ್ಲೊಂದು ಗುಹೆ ಇತ್ತು, ಸಣ್ಣ ಗುಹೆ. ಅಲ್ಲಿ ತುಂಬಾ ಕತ್ತಲೆ ಇತ್ತು. ಸಲಗಿ ನೋಡಿದ್ರು, ಯಾರಾದ್ರೂ ಇದ್ದೀರಾ ಅಂತ ಕೂಗಿದ್ರು. ಯಾವ್ದಾದ್ರು ಪ್ರಾಣಿ ಇರ್ಬೋದು ಅಲ್ವಾ? ಪ್ರಾಣಿಗಳಿರ್ಬೋದು, ಹುಲಿ ಇರ್ಬೋದು ಅಥವಾ ಒಂದು ಹಾವು ಇರ್ಬೋದು, ಏನಾದ್ರು ಇರ್ಬೋದು. ಸೊ ಅಲ್ಲಿ ಏನಕ್ಕೆ ಶಬ್ದ ಬರ್ಲಿಲ್ಲ, ಆಯ್ತು, ಸೈಲೆಂಟ್ ಆಗಿತ್ತು, ನಿಶಬ್ದ. ಹೋದ್ರು. ಅಲ್ಲಿ ಒಬ್ಬರು ಮಲಗುವಷ್ಟು ಜಾಗ ಇತ್ತು ಆ ಗುಹೆ ಒಳಗೆ. ಆಯ್ತು, ಇನ್ನೇನು ಮಳೆ ಬಂದಿದೆ ಅಂತೇಳಿ ಅಲ್ಲಿ ಅವರು ಮಲಗಿದ್ರು. ಸ್ವಲ್ಪ ಸಮಯದ ಮೇಲೆ ಅಲ್ಲಿ ಮತ್ತೊಬ್ಬರು ಬಂದ್ರು, ಪ್ರಯಾಣಿಕರು. ಅವರು ಮತ್ತೆ ಅಲ್ಲೇ ಬಂದ್ರು. ಯಾಕೆ ಅಂತಂದ್ರೆ ಅದು ಒಂದೇ ಹತ್ರ ಇತ್ತು. ಸೊ ಅಲ್ಲಿ ಯಾರಿದ್ದೀರಿ ಅಂತ ಕೂಗಿದ್ರು. ಅವರು ನಾನಿದ್ದೇನೆ ಆದ್ರೆ ಇಲ್ಲಿ ಜಾಗ ಇಲ್ಲ, ಇಲ್ಲಿ ಒಬ್ಬರಿಗೆ ಮಾತ್ರ ಜಾಗ ಇದೆ ಮಲಗ್ಲಿಕ್ಕೆ. ಆಯ್ತು, ಇಲ್ಲಿ ಒಬ್ಬರಿಗೆ ಮಲಗ್ಲಿಕ್ಕೆ ಜಾಗ ಇದೆಯವಾ, ಇಬ್ರು ಕೂತ್ಕೋಬಹುದಲ್ವಾ ಅಂತ ಹೇಳಿದ್ರು. ಬಂದ್ರು ಅವರು. ಒಳಗೆ ಬಂದ್ಮೇಲೆ ಇಬ್ರು ಭಕ್ತರು, ಇಬ್ರು ವೈಷ್ಣವರಾಗಿದ್ರು. ಸೊ ಹಾಗಾಗಿ ಇಬ್ರು ವೈಷ್ಣವರಾಗಿದ್ದಾಗ ಅವರಿಬ್ರು ಭಗವಂತನ ಕತೆ ಹೇಳ್ಕೋತಾ ಅವರು ಕೃಷ್ಣ ಕಥೆಯಲ್ಲೇ ತಲ್ಲೀನರಾಗ್ಬಿಟ್ಟಿದ್ರು. ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಬ್ರು ಬಂದ್ರು. ಯಾರಿದ್ದೀರಿ ಅಂದ್ರೆ ಅವ್ರು ಹೇಳಿದ್ರು, ನಾವಿಬ್ರು ಇದ್ದೇವೆ, ಇಲ್ಲಿ ಜಾಗ ಇಲ್ಲ ಮತ್ತೆ ಅಂತ ಉಳ್ಕೊಳ್ಳಿಕ್ಕೆ. ಅದಕ್ಕೆ ಹೌದಾ, ಜಾಗ ಇಲ್ವಾ, ಇಬ್ರು ಕುಳಿತಿದ್ದೀರಿ ಅಂದ್ರೆ 3 ಜನ ನಿಂತ್ಕೋಬಹುದು, ಹೌದು ಅಲ್ವಾ? 3 ಜನ. ಆವಾಗ ಒಳಗ್ ಬಂದು ಮತ್ತೆ ಅವ್ರ ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ಕೊಂಡ್ರು. ಅದರಲ್ಲಿ ಬಂದವರು 3ನೇದು ಕೃಷ್ಣ. ಹಾಗಾಗಿ ಯಾರು ಕೃಷ್ಣ ಕಥೆಯನ್ನ ಮಾಡ್ತಾರೆ ಶ್ರವಣ, ಅಲ್ಲಿ ಭಗವಂತ ಬಂದಿರ್ತಾನೆ. ಎಲ್ಲಿ ಭಾಗವತ ಶ್ರವಣ ಆಗ್ತಾ ಇರುತ್ತೆ, ಎಲ್ಲಿ ಭಗವಂತನ ಕಥೆಗಳನ್ನ ಹೇಳ್ತಾ ಇರ್ತಾರೆ, ಅಲ್ಲಿ ಭಗವಂತ ಬಂದು ಹೀಗೆ ಕೂತ್ಕೊಳ್ತಾನಂತೆ, ಕೇಳ್ತಾನಂತೆ. ಅದಕ್ಕೆ ಭಗವಂತ ನಾರದರಿಗೆ ಹೇಳ್ತಾನೆ, ನಾಹಂ ತಿಷ್ಠಾಮಿ ವೈಕುಂಠೇ ಯೋಗಿನ ಹೃದಯೇಷು ವಾ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ. ನಾನು ನಾರದ, ನಾನು ಎಲ್ಲೋ ವೈಕುಂಠದಲ್ಲಿ ಇಲ್ಲ, ನಾನು ಯೋಗಿಗಳ ಹೃದಯದಲ್ಲಿ. ನಾನು ಎಲ್ಲಿ ಭಕ್ತರು ನನ್ನನ್ನ ಗಾಯನ ಮಾಡ್ತಾರೆ, ಭಕ್ತರು ನನ್ನನ್ನ ಇದನ್ನ ಹೊಳ್ತಾ ಇರ್ತಾರೆ, ಅಲ್ಲಿ ಬಂದು ಕೂತ್ಕೊಂಡ್ಬಿಡ್ತೇನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇದು ಶುದ್ಧ ಭಕ್ತರು ಹೇಗೆ ಮಚ್ಚಿತ್ತ ಬೋಧೆಯಂತಹ ಪರಸ್ಪರ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ. ತುಷ್ಯಂತಿ ಚ ರಮಂತಿ ಚ. ಹಾಗಾಗಿ ಶುದ್ಧ ಭಕ್ತರಿಗೆ ಜ್ಞಾನವನ್ನು ಅವನು
ಕೊಡ್ತಾನೆ. ಸೊ ಅವಶ್ಯ ಜ್ಞಾನವನ್ನು ಅದು ಕೂಡ ನೋಡಿದ್ದೇವೆ. ಸೊ ಭಗವದ್ಗೀತೆಯ ಅದು ಚತುಶ್ಲೋಕಿ ಭಗವದ್ಗೀತೆಯ 10ನೇ ಅಧ್ಯಾಯದ 10 ಮತ್ತು 11ನೇ ಶ್ಲೋಕ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಮ್ ಏನ ಮಾಂ ಉಪಯಾಂತಿತೆ ದದಾಮಿ ಬುದ್ಧಿಯೋಗಂ ಅಂತ ಹೇಳ್ಬಿಟ್ಟಿದ್ದಾನೆ. ಮತ್ತೆ ತೇಷಾಂ ಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನ ದೀಪೇನ ಭಾಸ್ವತ. ಅವರ ಹೃದಯದಲ್ಲಿ ನಾನು ದದಾಮಿ ಬುದ್ಧಿಯೋಗ ಕೊಡ್ತೇನೆ. ಅವರಿಗೆ ನಾನು ಹೃದಯದಲ್ಲಿ ಕುಳಿತುಕೊಂಡು ಜ್ಞಾನದ ದೀಪವನ್ನು ಬೆಳಕನ್ನು ಹಚ್ಚುತ್ತೇನೆ. ಸೊ ಹಾಗಾಗಿ ಭಗವಂತನು ಯಾವಾಗಲೂ ಶುದ್ಧ ಭಕ್ತರಿಗೆ ಅವಶ್ಯಕವಾದ ಜ್ಞಾನವನ್ನು ನೀಡಿ ನೆರವು ನೀಡ್ತಾನೆ, ಹೆಲ್ಪ್ ಮಾಡ್ತಾನೆ ಭಗವಂತ. ಸೊ ಹಾಗಾಗಿ ಯಾರು ಭಗವಂತ ಕೃಷ್ಣನನ್ನು ನೆನಪಿಸಿಕೊಳ್ತಾರೆ, ಯಾರು ಒಂದು 10 ಹೆಜ್ಜೆ ಕೃಷ್ಣನ ಕಡೆ ಒಲಿತಾರೆ, ಭಗವಂತ ಓಡೋಡಿ ಬರ್ತಾನೆ. ಯಾರು ಓಡಿ ಬರ್ತಾರೆ, ಭಗವಂತ ಹಾರಿ ಬರ್ತಾನೆ. ಸೊ ಹಾಗಾಗಿ ಭಗವಂತ ಭಕ್ತರಿಗೆ ಯಾವಾಗಲೂ ನೆರವು ನೀಡ್ತಾನೆ. ಸೊ ಹಾಗಾಗಿ ಭಗವಂತನ ವಿಶೇಷ ಅನುಗ್ರಹದಿಂದ ಅಜ್ಞಾನ ಅಂಧಕಾರವೆಲ್ಲ ಹೋಗ್ಬಿಡುತ್ತೆ. ಭಗವಂತನ ವಿಶೇಷ ಅನುಗ್ರಹ ಹೇಗ್ ಬರುತ್ತೆ? ಹರೇ ಕೃಷ್ಣ, ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರಿಂದ ಅವನು ಭಗವಂತ ನಾಮಾವತಾರ. ಸೊ ನಾಮಾವತಾರ ಹೇಳೋದ್ರಿಂದ ಭಗವಂತನ ಅನುಗ್ರಹ ನಮಗೆ ಬಂದ್ಬಿಡುತ್ತೆ. ಹೇಗೆ ಅಂತಂದ್ರೆ ಆ ನಾಮ ಅದರಲ್ಲೇ ಭಗವಂತ ಇದ್ದಾನೆ. ಸೊ ಆ ಭಗವಂತ ಸುಪ್ರೀತನಾಗ್ತಾನೆ. ಆ ಭಗವಂತನ ಹರಿನಾಮ ಸಂಕೀರ್ತನೆ ನಾವು ಮಾಡಿದ್ರಿ ಆವಾಗ ನಮಗೆ ನಿಧಾನವಾಗಿ ಜ್ಞಾನೋದಯ ಆಗ್ಬಿಡುತ್ತೆ. ಜ್ಞಾನವನ್ನು ಕೊಡ್ತಾನೆ ಭಗವಂತ. ಸೊ ಅಜ್ಞಾನ ಅಂಧಕಾರವೆಲ್ಲ, ಅಜ್ಞಾನ ಹೇಳೋದು ಅಂಧಕಾರ. ಸೊ ಅದು ಮಾಯಿ ಅಜ್ಞಾನ. ಸೊ ಅದು ಎಲ್ಲಿ ಕೃಷ್ಣ ಬಂದ ಅಲ್ಲಿ ಮಾಯವಾಗಿಬಿಡುತ್ತೆ. ಕೃಷ್ಣ ಸೂರ್ಯ ಸಮ ಮಾಯಾಹಿ ಅಂಧಕಾರ ಜಹ ಕೃಷ್ಣ ಹೇ ತಾಹೆ ನಾಹಿ ಮಾಯೆಯ ಅಧಿಕಾರ. ಮಾಯೆಯ ಅಧಿಕಾರ ಇರೋದಿಲ್ಲ ಕೃಷ್ಣ ಬಂದಲ್ಲಿ. ಸೊ ಹಾಗಾಗಿ ಊಹಾಪೋಹ ಮಾಡುವ ದಾರ್ಶನಿಕರು, ಯೋಗಿಗಳು ಇದನ್ನು ಊಹಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹೇಗೆ ಭಗವಂತ ಭಕ್ತನಿಗೆ ಸಹಾಯ ಮಾಡ್ತಾನೆ, ಮತ್ತೆ ಭಗವಂತನ ಲೋಕಕ್ಕೆ ಭಕ್ತರು ಹೇಗೆ ಹೋಗ್ತಾರೆ, ಇದೆಲ್ಲ ಏನೂ ಅರ್ಥನೇ ಆಗುವುದಿಲ್ಲ ಆ ನಿರಾಕಾರವಾದಿಗಳಿಗೆ ಮತ್ತೆ ಯೋಗಿಗಳಿಗೆ. ಯಾಕೆ? ಅವರು ತಮ್ಮ ಬಲವನ್ನೇ ಅವಲಂಬಿಸಿರ್ತಾರೆ. ಅವರು ಬಾವಿ ಹತ್ತಲಿಕ್ಕೆ ತಾವೇ ಕಷ್ಟಪಟ್ಟು ಮೇಲೆ ಹತ್ತಲಿಕ್ಕೆ ನೋಡ್ತಾರೆ ಅಲ್ವಾ? ಹಗ್ಗ ಹಿಡ್ಕೊಂಡು ಕೊಟ್ಟರು ಕೂಡ ಅವ್ರು ಹಗ್ಗ ಹಿಡ್ಕೊಂಡು ಹತ್ತಲಿಕ್ಕೆ ನೋಡ್ತಾರೆ. ಯಾರು ಮೇಲೆ ಜಗ್ಗಿ ನಂಗೆ ಹತ್ಲಿಕ್ಕೆ ಆಗಲ್ಲ ಹೇಳುವುದಿಲ್ಲ ಪ್ರಾರ್ಥನೆ ಅಲ್ವಾ? ಆದರೆ ಭಕ್ತರು ಏನ್ ಮಾಡ್ತಾರೆ? ಭಗವಂತ ನೀನು ದೊಡ್ಡವನು, ನೀನು ಒಳ್ಳೆಯ ಎಲ್ಲರನ್ನು ಪಾಲಿಸುವವನು ನೀನು. ಇಲ್ಲಿ ಪ್ರಾರ್ಥನೆ ಇದೆ ನೋಡಿ, ಎಲ್ಲರನ್ನು ನೀನು ಪಾಲಿಸುವವನು, ನೀನು ಆದಿ ದಾರ್ಶನಿಕ, ನೀನು ಜಗತ್ತನ್ನೇ ಜಗತ್ತಿನ ನಿಯಾಮಕ, ನೀನು ನನ್ನ ಎಲ್ಲರ ಒಳಿತನ್ನು ನೀನು ಬಯಸುವರು, ನನಗೆ ಇಲ್ಲಿಂದ ಪಾರು ಮಾಡು ಅಂತ ಬೇಡ್ಕೊಳ್ತಾನೆ ಭಕ್ತನಾದವನು. ಸೊ ಹಾಗಾಗಿ ಭಗವಂತ ಏನ್ ಮಾಡ್ತಾನೆ? ಅವನಿಗೆ ಸಹಾಯ ಮಾಡ್ತಾನೆ. ಹಾಗಾಗಿ ಭಕ್ತರಿಗೆ ವಿಶೇಷ ಅನುಗ್ರಹ ಸಿಗುತ್ತೆ. ಸೊ ಭಗವಂತನ ಅನುಗ್ರಹ ಇರುವವರು ಮಾತ್ರ ಭಗವಂತನನ್ನು ಅರಿಯಬಲ್ಲರು. ಆ ಭಗವಂತನ ಅನುಗ್ರಹ ಯಾರಿಗೆ ಸಿಕ್ಕುತ್ತೆ? ಭಕ್ತರಿಗೆ. ಸೊ ಹಾಗಾಗಿ ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೆ ತದ್ ಅನಂತರಂ. ಅಂದರೆ ಭಕ್ತರು ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಭಗವಂತನನ್ನು ಅರಿತುಕೊಳ್ಳುತ್ತಾರೆ ಮತ್ತು ಅವರು ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ, ಅದನ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಈಶೋಪನಿಷತ್ ಬ್ರಹ್ಮಜ್ಯೋತಿಯ ಪರಿಧಿಗೆ ಮೀರಿದ ಭಗವತ್ ಅನುಗ್ರಹದ ಬಗ್ಗೆ ತಿಳಿಸುತ್ತೆ. ನೀವು ಬ್ರಹ್ಮಜ್ಯೋತಿಗೆ ಲಿಮಿಟ್ ಆಗಿರ್ಬೇಡಿ, ಬ್ರಹ್ಮಜ್ಯೋತಿ ಆಚೆಗೆ ಭಗವಂತ ಇದ್ದಾನೆ, ಭಗವಂತನನ್ನು ನೀವು ಪಡ್ಕೊಳ್ಬೇಕು, ಅದಕ್ಕೆ ಭಗವಂತನ ಅನುಗ್ರಹವನ್ನು ಪಾತ್ರರಾಗಬೇಕು ಅಂತ ಈ ಒಂದು ಮಂತ್ರಾದ ಈ ಈಶೋಪನಿಷತ್ತಿನ ಈ 16ನೇ ಮಂತ್ರ ನಮಗೆ ಈ ಒಂದು ನಮಗೆ ಸೂಚನೆಯನ್ನು ಕೊಡುತ್ತದೆ, ನಮಗೆ ಅದನ್ನ ಆ ಒಂದು ಬಗ್ಗೆ ನಮಗೆ ತಿಳಿಸುತ್ತದೆ. ಭಕ್ತಿ ಸೇವೆಯಲ್ಲಿ ನೀವು ತೊಡಕೊಂಡು ನೀವು ಭಗವಂತನ ಒಂದು ಇದಕ್ಕೆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಸೊ ಹಾಗಾಗಿ ಈ ಮಂತ್ರದಲ್ಲಿ ನಾವೇನ್ ಕಲ್ತಿದ್ದೇವೆ? ಸೊ ಪೂಷನ್ನೇ ಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮಿನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋ ಅಸೌ ಪುರುಷಃ ಸೋ ಅಹಮಸ್ಮಿ. ಸೊ ಆದ್ದರಿಂದ ನಾವು ಏನನ್ನು ಕಲ್ತೀವಿ ಇಲ್ಲಿ? ಹರೇ ಕೃಷ್ಣ, ನಾವು ಮುಖ್ಯವಾದ ವಿಚಾರಗಳು ಏನನ್ನು ಕಲ್ತಿದ್ದೇವೆ ಇದರಲ್ಲಿ ಅಂದರೆ, ಭಗವಂತ ನಮಗೆ ಅವನು ಅಂದ್ರೆ ಭಗವಂತ ಅವನು ಅಂದ್ರೆ ಈ ನಮ್ಮ ಬ್ರಹ್ಮ ಜ್ಯೋತಿಯ ಆಚೆಗೆ ಭಗವಂತ ಇದ್ದಾನೆ. ಅದರ ಆಚೆಗೆ ವ್ಯೂಹರಶ್ಮಿನ್ ಅವನು ಕಲ್ಯಾಣತಮ, ಅತ್ಯಂತ ಶುಭಕರ. ಭಗವಂತನ ದಿವ್ಯ ರೂಪ, ಸಚ್ಚಿದಾನಂದ ರೂಪ, ದಿವ್ಯ ರೂಪದಿಂದ ಈ ಬ್ರಹ್ಮನ್ ಪ್ರಭೆ ಬರುತ್ತೆ.
ಸೊ ಆ ಭಗವಂತ ಸಾಕ್ಷಾತ್ಕಾರ ನಾವು ಮಾಡ್ಕೊಳ್ಬೇಕು. ಭಗವಂತ ಎಲ್ಲರನ್ನು ಪಾಲಿಸುತ್ತಾನೆ. ಪೂಷನ್ ಭಗವಂತ ಎಲ್ಲರನ್ನು ಪಾಲಿಸುತ್ತಾನೆ, ಆದರೆ ಭಕ್ತರಿಗೆ ವಿಶೇಷವಾದ ಅನ್ನಗಿ ಕಾಪಾಡ್ತಾನೆ. ಸೋಹಂ ಅಸ್ಮಿ ಅಂದರೆ ನಾವು ಜೀವಾತ್ಮರು ಸೋಹಂ ಅಸ್ಮಿಯಿಂದ ನಾವು ದಾಸೋಸ್ಮಿ ಆಗಬೇಕು. ಸೊ ಹಾಗಾಗಿ ಇದು ಹೇಗೆ ಕೇಳಿದರೆ ಇದು ಅಚಿಂತ್ಯ ಭೇದ ಅಭೇದ ತತ್ವ. ಜೀವಿ ಮತ್ತು ಭಗವಂತ ಗುಣದಲ್ಲಿ ಒಂದೇ, ಆದರೆ ಪರಿಮಾಣದಲ್ಲಿ ಅವರು ಬೇರೆ. ಭಗವಂತ ವಿಭು, ಜೀವಾತ್ಮನು. ಭಗವಂತ ಮಾಸ್ಟರ್, ಅವನು ಕಂಟ್ರೋಲ್ ನಿಯಾಮಕ, ಜೀವಾತ್ಮ ಅಧೀನ ಆತ್ಮ. ಸೊ ಅಧೀನಕ್ಕೊಳಪಟ್ಟ ಭಗವಂತನ ಅಧೀನಕ್ಕೆ ಒಳಪಟ್ಟ ಜೀವಿ. ಸೊ ಹಾಗಾಗಿ ಈ ಒಂದು ಪ್ರಾರ್ಥನೆಯಲ್ಲಿ ಭಗವಂತ ನೀನು ಎಲ್ಲರನ್ನೂ ಪೋಷಿಸ್ತೀಯ, ನೀನು ಎಲ್ಲರ ಆದಿ ದಾರ್ಶನಿಕ, ನೀನು ಜಗತ್ತನ್ನೇ ನೀನು ಜಗತ್ತಿನ ನಿಯಾಮಕ, ನೀನು ಎಲ್ಲ ಶುದ್ಧ ಭಕ್ತರು ನಿನ್ನನ್ನು ಪಡ್ಕೊಳ್ಳಿಕ್ಕೆ ನೋಡ್ತಾರೆ. ಆದ್ದರಿಂದ ನೀನು ನನಗೆ ನೀನು ಒಂದು ಇದನ್ನ ಮಾಡು, ಅನುಗ್ರಹ ತೋರಿಸು. ನಿನ್ನ ಮುಖವನ್ನು ಕವಿದಿರ್ತಕ್ಕಂತಹ ಆ ಒಂದು ತೇಜಸ್ಸನ್ನು ತೆಗೆ, ನಿನ್ನ ಆನಂದಮಯ ಸ್ವರೂಪವನ್ನು ನನಗೆ ನೀನು ದರ್ಶನ ಕೊಡು, ಹರೇ ಕೃಷ್ಣ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಸೊ ಈ ಮಂತ್ರವನ್ನ ನಾವು ತಿಳ್ಕೊಂಡು ಭಗವಾನ್ ಸಾಕ್ಷಾತ್ಕಾರವನ್ನು ಮಾಡಬೇಕು. ನಾವು ಅಪರಿಪೂರ್ಣ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಬಾರ್ದು ಅಲ್ವಾ. ಭಗವಾನ್ ಸಾಕ್ಷಾತ್ಕಾರ ಮಾಡಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ತೊಡಗಬೇಕು. ಇದನ್ನು ನಮಗೆ ಇದು ತಿಳಿಸುತ್ತೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ.